हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण हरे कृष्ण 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 हरे हरे, हरे राम 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 हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, ब्रह्म बोले चतुर्मुखे कृष्ण कृष्ण हरे हरे, महादेवा पंचमुखे राम राम हरे हरे, ब्रह्म बोले चतुर्मुखे कृष्ण कृष्ण हरे हरे, महादेवा पंचमुखे राम राम हरे कृष्णा हरे राम हरे राम 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 हरे हरे, ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಗಳು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ತರಗತಿನ ನಾನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 2ನೇ ಹಂತದ ಭಗವದ್ಗೀತಾ ತರಗತಿಗಳಿಗೆ ನಾನು ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರ ವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ರಾಮೇಶ್ವರ ಪ್ರಭುಜಿಯವರು ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡುತ್ತಾ ಇದ್ದೀನಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ सहगण ललिता श्री विशाखान्वितांश्च. हे कृष्णा करुणा सिंधो दीनबंधो जगत्पते गोपेश गोपिका कांता राधा कांत नमोस्तुते. तप्त कांचन गौरांगी राधे वृंदावनेश्वरी वृषभानुस्तुते देवी प्रणमामि हरिप्रिये. वाञ्छा कल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. नमो ॐ विष्णुपदाय कृष्णप्रेष्ठाय भूतले श्रीमते भक्ति वेदांत स्वामिन् इति नामिने. नमस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे. जय श्री कृष्ण चैतन्य प्रभु नित्यानंदा श्री अद्वैता गदाधरा श्रीवासादि गौर भक्त वृंदा. हरे कृष्णा कृष्ण कृष्णा हरे हरे, हरे राम 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 हरे हरे, हरे कृष्णा
ಕೃಷ್ಣ ಕೃಷ್ಣ ಹರೆ 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 ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಜಿಗೆ ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಭಗವದ್ಗೀತೆ ಜ್ಞಾನ ನಿಮಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಈ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಈ ಉತ್ತಮೋತ್ತಮವಾದ ಜ್ಞಾನವನ್ನ ಈ ಗುರು ಪರಂಪರೆ ಅನುಗ್ರಹದಿಂದ ನಿಮ್ಗೆ ಅರ್ಥ ಆಗೋ ರೀತಿ ತಲುಪಿಸುವಂತ ಶಕ್ತಿ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ನೀವು ಇವಾಗ ಭಕ್ತಿ ಯೋಗದ ಅಧ್ಯಾಯಗಳನ್ನ ನೀವು ಕಲ್ತ್ಕೊತಾ ಇದ್ದೀರಾ. ಸೊ ಇವಾಗ ಭಕ್ತಿ ಅಂತಂದ್ರೆ ನಿಮ್ಗೆ ಏನ್ ಅರ್ಥ ಆಯ್ತು? ಈ ಭಕ್ತಿ ಯೋಗದ ಅಧ್ಯಾಯಗಳಲ್ಲಿ ನಿಮ್ಗೆ ಏನ್ ಅರ್ಥ ಆಯ್ತು ಮುಖ್ಯವಾಗಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ನಾವು ನಮ್ ಡೈಲಿ ಲೈಫ್ ಅಲ್ಲಿ ಏನೇ ಮಾಡಿದ್ರು ಕೃಷ್ಣ ಕೃಷ್ಣನಿಗೋಸ್ಕರ ಮಾಡ್ಬೇಕು, ಆ ಪ್ರೀತಿಯಿಂದ ಮಾಡ್ಬೇಕು, ಅಸೂಯೆಯಿಂದ ಮಾಡ್ಬಾರ್ದು ಪ್ರಭುಜಿ. ಇವಾಗ ಪೂಜೆ ಮಾಡ್ಬೇಕಾಗ್ಲಿ, ಚಾಂಟ್ ಮಾಡ್ಬೇಕಾಗ್ಲಿ, ಸೊ ಶ್ರದ್ಧೆಯಿಂದ ಮಾಡ್ಬೇಕು. ಏನೇ ಆಗ್ಲಿ ಪ್ರೇಮದಿಂದ ಮಾಡಿದ್ರೆ ಸೊ ಅದು ಅಂದ್ರೆ ಒಂದು ರಿಟರ್ನ್ಸ್ ಅನ್ನೋದು ಬರುತ್ತೆ, ಅಂದ್ರೆ ನಮಗೆ ಒಂದು ಒಳ್ಳೇದಾಗುತ್ತೆ ಅಂತ ನನಗೆ ಅರ್ಥ ಆಯ್ತು ಮಾತಾಜಿ. ಧನ್ಯವಾದಗಳು ಪ್ರಭುಜಿ, ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಲ್ವಾ. ಆ ಪ್ರೇಮ ಅನ್ನೋದು ತುಂಬಾ ಮುಖ್ಯ ಅಲ್ವಾ. ಸೊ ಭಗವಂತನಿಗೆ ನಾವೇನಾದ್ರೂ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ಮಾತಾಜಿ, ಎಲ್ಲವೂ ಒಂದೇ ಅಲ್ವಾ. ಸೊ ನಮ್ದು ಅಂತ ಏನು ಇಲ್ಲ, ಎಲ್ಲವೂ ಒಂದೇ. ಮತ್ ನಾವ್ ಏನನ್ನ ಕೊಡ್ಲಿಕ್ಕೆ ಸಾಧ್ಯ? ಆ ಪ್ರೀತಿ ಒಂದನ್ನೇ ನಾವು ಕೊಡ್ಲಿಕ್ಕೆ ಸಾಧ್ಯ ಅಲ್ವಾ. ಸೊ ಅದನ್ನೇ ನಮ್ಗೆ ಇಲ್ಲಿ ಈ ಒಂದು ಮಧ್ಯದ 6 ಅಧ್ಯಾಯಗಳಲ್ಲಿ ತಿಳಿಸಿಕೊಡ್ತಾ ಇರೋದು. ಭಗವಂತ ನಮ್ಮಿಂದ ಏನನ್ನ ಅವರು ನಿರೀಕ್ಷಣೆ ಮಾಡ್ತಾ ಇಲ್ಲ ಅಲ್ವಾ. ಸೊ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಲ್ವಾ. ಸೊ ಯಾರು ಇವಾಗ ನಮ್ಗೆ ಆಗ್ಲಿ, ಇವಾಗ ನಾವ್ ಯಾರ ಮನೆಗಾದ್ರೂ ಹೋದ್ರೆ ನಮ್ಗೆ ಬರೇ ಒಂದ್ ಲೋಟ ನೀರ್ ಕೊಟ್ಬಿಟ್ಟು ಕಳ್ಸಿದ್ರೆ ನಮ್ಗ್ ಸಂತೋಷ ಆಗತ್ತಾ? ಇಲ್ಲ. ಅಲ್ಲ ನೋಡಿ, ಆದ್ರೆ ಭಗವಂತ ಈ ಸಕಲ ಲೋಕಗಳ ಒಡೆಯ, ಈ ಭೌತಿಕ ಪ್ರಪಂಚ, ಆಧ್ಯಾತ್ಮಿಕ ಪ್ರಪಂಚ, ಏನೇ ಈ ಸೃಷ್ಟಿಯಲ್ಲಿದೆಯೋ ಎಲ್ಲದರ ಒಡೆಯ ಅಲ್ವಾ. ನನಗೊಂದ್ ಸ್ವಲ್ಪ ನೀರ್ ಕೊಡಿ, ನೀವು ಅದನ್ನ ಭಕ್ತಿಯಿಂದ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಲ್ವಾ. ಒಂದೇ ಒಂದ್ ಎಲೆ ಕೊಡಿ ನನಗೆ ಅಲ್ವಾ, ಒಂದೇ ಒಂದ್ ಹಣ್ಣು, ಒಂದೇ ಒಂದ್ ಹೂವ ಕೊಡಿ. ಹೇಗ್ ಕೊಡಿ? ಪ್ರೀತಿಯಿಂದ ಕೊಡಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ನಾವು ಸಹ ಇವಾಗ ತಂದೆ ತಾಯಿಗಳಾಗಿದ್ದೀವಿ, ಅಥವಾ ಇವಾಗ ನಾವು ನಮ್ಮ ತಂದೆ ತಾಯಿಗಳನ್ನ ನಾವು ನೋಡ್ಕೊತಾ ಇದೀವಿ ಅಲ್ವಾ. ಇವಾಗ ನಮ್ಮ ತಂದೆ ತಾಯಿಗಳನ್ನ ನಾವು ಯಾವ ಒಂದು ಮನಸ್ಥಿತಿಲಿ ನಾವು ನೋಡ್ಕೋಬಹುದು. ಇವಾಗ ಇವ್ರು ಬೈತಾರಲ್ಲಪ್ಪ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬಹುದು ನಮ್ಮ ತಂದೆ ತಾಯಿಗಳನ್ನ ಅಲ್ವಾ. ನಮ್ಮ ತಂದೆ ತಾಯಿಗಳನ್ನ ನೋಡ್ಕೋತಾ ಇದೀವಿ, ಆದ್ರೆ ನಮ್ಮ ಕಾನ್ಶಿಯಸ್ ಯಾವ ತರ ಇದೆ, ನಮ್ಮ ಮನಸ್ಥಿತಿ ಯಾವ ತರ ಇದೆ, ಅಯ್ಯೋ ಇವ್ರು ಏನಾದ್ರು ಅಂತಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋತಾ ಇದೀವಿ ಅಲ್ವಾ. ಆದ್ರೆ ಅದು ಅದು ಒಳ್ಳೆ ಒಂದು ಮನಸ್ಥಿತಿನ ಅದು ನೋಡ್ಕೋತಾ ಇದೀವಿ, ತಂದೆ ತಾಯಿಗಳು ನೋಡ್ಕೋತಾ ಇದೀವಿ, ನೋಡ್ಕೊಂಡಲ್ಲಿ ಇರೋರ್ಗಿನ್ನ ಒಳ್ಳೇದು. ಆದ್ರೆ ನಮ್ಮ ಮನಸ್ಥಿತಿ ಯಾವ ತರ ಇದೆ, ಇವ್ರು ಬೈತಾರಲ್ಲ ಅಂತ ಬಿಟ್ಟು ನೋಡ್ಕೋತಾ ಇದೀವಿ ಅಲ್ವಾ. ಅದೇ ಇನ್ನೊಂದ್ ಸ್ವಲ್ಪ ಉತ್ತಮ ಮನಸ್ಥಿತಿ ಅಂತಂದ್ರೆ, ಇಲ್ಲ ಇದು ನನ್ನ ತಂದೆ ತಾಯಿಗಳನ್ನ ನೋಡ್ಕೊಳೋದು ಏನು ಒಂದು ಕರ್ತವ್ಯ ಅಂತ ನೋಡ್ಕೊಂತೀವಿ ಅಲ್ವಾ. ಅವಾಗೇನು ಅದ್ರ ಮನಸ್ಥಿತಿ ಯಾವ ತರ ಇದೆ, ಅದ್ರ ಕಾನ್ಶಿಯಸ್ನೆಸ್ ಹೇಗಿದೆ, ಅದು ಒಳ್ಳೇದು ಇದು ಉತ್ತಮವಾಗಿದೆ ಅಲ್ವಾ. ಆ ಮನಸ್ಥಿತಿ ಉತ್ತಮವಾಗಿದೆ ಅಲ್ವಾ. ಇಲ್ಲಾಂದ್ರೆ ಇನ್ನ ನಾವು ಏನ್ ಮಾಡ್ತೀವಿ, ತಂದೆ ತಾಯಿಗಳನ್ನ ಏನಕ್ಕೋಸ್ಕರ ನೋಡ್ಕೋತೀವಿ, ಯಾವ್ದಾದ್ರು ಒಂದು ಆಸೆಗೋಸ್ಕರ ಅಲ್ವಾ. ಅವ್ರ ಆಸ್ತಿ ಕೊಡ್ಲಿ, ಇಲ್ಲ ಅಂತಂದ್ರೆ ಅವ್ರು ನಮ್ಗೆ ಆಸ್ತಿ ಬರೆಯೋದಿಲ್ಲ, ಬೇರೆ ಇನ್ನೇನೋ ಅನಾಥಾಶ್ರಮಕ್ಕೋ ಎಲ್ಲಿಗೋ ಕೊಟ್ಬಿಡ್ತಾರೆ ಇವರು ಅಂತ ಹೇಳ್ಬಿಟ್ಟು ನಾವು ಆ ಒಂದು ಆಸ್ತಿಯ ಆಸೆಯಿಂದ ನಾವು ತಂದೆ ತಾಯಿಗಳನ್ನ ನಾವು ನೋಡ್ಕೋತೀವಿ ಅಲ್ವಾ. ಸೊ ಅದನ್ನು ಸಹ ಕೆಳಮಟ್ಟದ ಒಂದು ಮನಸ್ಥಿತಿನೇ ಅಲ್ವಾ. ಎಲ್ಲದಕ್ಕಿಂತ ಉತ್ತಮ ಮಟ್ಟದ ಮನಸ್ಥಿತಿ ಯಾವುದು? ಕರ್ತವ್ಯ ಅಂತ ನೋಡ್ಕೊಳ್ಳೋದು ಒಳ್ಳೇದೇನೆ, ಆದ್ರೆ ಅದಕ್ಕಿಂತ ಉತ್ತಮವಾದದ್ದು ಯಾವುದು? ಪ್ರೀತಿಯಿಂದ ಅಲ್ವಾ. ಯಾವುದೇ ಒಂದು ಅಭಿಲಾಷೆ ಇಲ್ದಲೆ, ಅನ್ಯಾಭಿಲಾಷದ ಶೂನ್ಯ, ಯಾವುದೇ ಒಂದು ಅಭಿಲಾಷೆ ಇಲ್ದಲೆ ನನ್ನ ತಂದೆ ತಾಯಿಗಳು ಇವರು ಅಂತ ಹೇಳ್ಬಿಟ್ಟು ಅವರ ಒಂದು ಸಂತೋಷಕ್ಕೋಸ್ಕರ, ಅವರ ಸಂತೋಷ ನನ್ನ ಸಂತೋಷ ಅನ್ನೋ ಒಂದು ಮನಸ್ಥಿತಿ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಇವಾಗ ಅಕಸ್ಮಾತ್ ಇವಾಗ ನಮ್ಮ ಮಕ್ಕಳೇ ಆಗ್ಲಿ ನಮ್ಮನ್ನ ಇವಾಗ ಚೆನ್ನಾಗಿ ನೋಡ್ಕೊಂತಾ ಇರ್ತಾರೆ, ನಮ್ಗೆ ತುಂಬಾ ಖುಷಿ ಆಗುತ್ತೆ. ಆದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ,
ಯಾಕೆ ಇವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೊತಾ ಇದಾರೆ ಅಂತಂದ್ರೆ ಯಾವ್ದೋ ಒಂದು ನಮ್ಮ ಆಸ್ತಿಗೋಸ್ಕರ ಅಂತ ಗೊತ್ತಾಗಿದ ತಕ್ಷಣ ನಮ್ಗೆ ಏನ್ ಅನ್ಸುತ್ತೆ? ಬೇಜಾರಾಗುತ್ತೆ ಮಾತಾಜಿ. ಖುಷಿಯೆಲ್ಲ ಹೊರಟೋಗುತ್ತೆ ಅಲ್ವಾ? ಅಯ್ಯೋ ಇಷ್ಟೇನಾ, ನನ್ ನಿಜವಾಗ್ಲೂ ಅವ್ರು ನನ್ ಮೇಲೆ ಪ್ರೀತಿ ಇಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೆ, ಆದ್ರೆ ನನ್ನ ಆಸ್ತಿಗೋಸ್ಕರನ ಇವ್ರು ನನ್ನ ನೋಡ್ಕೊಂತಿದ್ದು ಇಷ್ಟ ದಿವಸ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ? ಅದೇ ತರನೇ ಕೃಷ್ಣ ಬೇರೆ ಏನನ್ನೂ ಅವ್ರು ನಿರೀಕ್ಷಣೆ ಮಾಡ್ತಾ ಇಲ್ಲ ಅಲ್ವಾ? ಇವಾಗ ನಾವೇನು ನಮ್ಮ ಮಕ್ಳಿಂದ ನಿರೀಕ್ಷಣೆ ಮಾಡ್ತಾ ಇದೀವಿ, ಅದನ್ನೇ ಕೃಷ್ಣ ನಾವಿವಾಗ ಅವ್ರ ಮಕ್ಕಳಾಗಿ ನಮ್ಮಿಂದ ನಿರೀಕ್ಷಣೆ ಮಾಡ್ತಿರೋದು ಕೃಷ್ಣ ಅಷ್ಟನ್ನೇ ಅಲ್ವಾ? ನೀವು ನೋಡಿರ್ಬೋದು, ಇವಾಗ ನಾವು ನದಿಗೆಲ್ಲ ಹೋದಾಗ ನಾವು ಅರ್ಘ್ಯವನ್ನ ಕೊಡ್ತೀವಿ ಭಗವಂತನಿಗೆ ಅಲ್ವಾ? ಆ ನದಿಯ ನೀರನ್ನ ನದಿಗೆನೆ ನಾವು ಕೊಡ್ತೀವಿ. ಸೊ ಅಂತಂದ್ರೆ ಆ ಒಂದೇ ಒಂದು ಬೊಗಸೆ ನೀರು ಅದು ಭಗವಂತಂದೇನೆ. ಸೊ ಅದನ್ನ ನೀರನ್ನ ಒಂದೇ ಒಂದು ಬೊಗಸೆ ನೀರನ್ನ ನಮ್ಗೆ ಭಗವಂತನಿಗೆ ಕೊಟ್ಟಾಗ ಭಗವಂತ ಅದನ್ನ ಸ್ವೀಕರಿಸ್ತಾನೆ ಅಲ್ವಾ? ಸೊ ಮತ್ತೆ ನಾವ್ ಇವಾಗ ಒಂದು ದೀಪವನ್ನ ಹಚ್ಚಿ ಇಡ್ತೀವಿ ಅಲ್ವಾ? ಸೂರ್ಯನೇ ಆ ಬೆಳಕೇ ಇದೆ, ಅಷ್ಟು ಶ್ರೇಷ್ಠವಾದಂತ ಬೆಳಕು, ಆದ್ರೆ ಆ ಭಗವಂತ ಒಂದು ಚಿಕ್ಕ ದೀಪವನ್ನ ಅವ್ರು ಸ್ವೀಕರಿಸ್ತಾರೆ ಅಲ್ವಾ? ಆ ಒಂದು ಸೂರ್ಯನ ಬೆಳಕಿನ ಮುಂದೆ ನಾವು ಹಚ್ಚೋ ಒಂದು ದೀಪ ಏನಕ್ಕೂ ಲೆಕ್ಕ ಇಲ್ಲ ಅಲ್ವಾ? ಆದ್ರೆ ಭಗವಂತ ಅವ್ರು ಅದನ್ನ ಸ್ವೀಕರಿಸ್ತಾರೆ. ಅದೇ ತರ ಇವಾಗ ನಾವು ನಮ್ಮ ಮಗುವನ್ನ ನಾವು ನೋಡ್ತೀವಿ, ಇವಾಗ ಅವ್ರಿಗೆ ಚಾಕ್ಲೇಟ್ ಅನ್ನ ತಂದ್ಕೊಡ್ತೀವಿ, ಮಗುಗೆ ನಾವೇ ತಂದ್ಕೊಟ್ಟಿರೋದು ಚಾಕ್ಲೇಟ್ ಅನ್ನ, ಆದ್ರೆ ಮಗು ನಮ್ಗೆ ಒಂದೇ ಒಂದ್ ಚಿಕ್ಕ ಪೀಸ್ ಅನ್ನ ಅಂದ್ರೆ ಖುಷಿಯಿಂದ ತಿನ್ನಿಸ್ದಾಗ ನಮ್ಗೆ ಎಷ್ಟು ಖುಷಿ ಆಗತ್ತೆ ಅಲ್ವಾ? ಅಪ್ಪ ತಿನ್ನು ಅಪ್ಪ ಅಂತ, ಅಥವಾ ಅಮ್ಮ ತಿನ್ನು ಅಮ್ಮ ಅಂತಂದ್ರೆ ನಮ್ಗೆ ಅದ್ರ ಮುಂದೆ ಇನ್ನೇನು ಬೇಕಾಗೋದಿಲ್ಲ ಅಲ್ಲ, ನಮ್ಗೆ ಚಾಕ್ಲೇಟ್ ಬೇಕಾಗಿಲ್ಲ, ಆದ್ರೆ ಮಗು ಕೊಡ್ತಾ ಇರುವಂತಹ ಒಂದು ಪ್ರೀತಿ, ಆ ಒಂದು ಭಾವನೆ ನಮ್ಗೆ ಬೇಕಾಗಿರೋದು ಅಲ್ವಾ? ಅದನ್ನೇ ನಮ್ಗೆ ಈ ಒಂದು ಆ ಮಧ್ಯದ 6 ಅಧ್ಯಾಯಗಳಲ್ಲಿ ನಾವು ತಿಳ್ಕೊತಾ ಇರೋದು. ಸೊ ಕೊನೆಗಿದು ಅನನ್ಯ, ಎಲ್ಲದಕ್ಕಿಂತ ಶ್ರೇಷ್ಠವಾದ ಭಕ್ತಿ, ಅನನ್ಯ ಭಕ್ತಿ, ನಾ ಅನ್ಯ ಅಲ್ವಾ? ಭಗವಂತ ಬಿಟ್ರೆ ಬೇರೆ ಇನ್ನೇನು ಇಲ್ಲ ಅಂತಹ ಒಂದು ಭಕ್ತಿ ಅಥವಾ ಶುದ್ಧ ಭಕ್ತಿ ಅಲ್ವಾ? ಅದ್ರಲ್ಲಿ ಯಾವುದೇ ಒಂದು ಅನ್ಯಾಭಿಲಾಷ ಶೂನ್ಯ ಏನು ಇರಬಾರದು, ಯಾವುದೇ ಒಂದು ಅಭಿಲಾಷೆ ಇಲ್ದಿರುವಂತಹ ಭಕ್ತಿಯನ್ನ ನಾವಿವಾಗ ತಿಳ್ಕೊತಾ ಇದೀವಿ. ಸೊ ಇವಾಗ ಭಕ್ತಿ ಸೇವೆ, ಇದು 12ನೇ ಶ್ಲೋಕ. ಈ ಭಕ್ತಿ ಯೋಗದ ಅಧ್ಯಾಯಗಳಲ್ಲಿ ಕೊನೆಯ ಒಂದು ಅಧ್ಯಾಯ ತುಂಬಾ ಸುಂದರವಾದಂತಹ ಅಧ್ಯಾಯ. ಇದು ಅರ್ಜುನನ ಪ್ರಶ್ನೆಯಿಂದ ಶುರುವಾಗ್ತಿದೆ. ಯಾಕೆ ಅಂತಂದ್ರೆ ಅವರು ಈ 11ನೇ ಅಧ್ಯಾಯದಲ್ಲಿ ಅವರು ಏನನ್ನ ನೋಡಿದ್ದಾರೆ? ಆ ಭಗವಂತನ ಆ ಒಂದು ವಿಶ್ವರೂಪವನ್ನ ನೋಡಿದ್ದಾರೆ. ಸೊ ಅದಕ್ಕೆ ಇವಾಗ ಅರ್ಜುನ ಗೊಂದಲಕ್ಕೆ ಒಳಗಾಗ್ಬಿಟ್ಟ. ಇವಾಗ ನಮ್ಗೂನು ಅಷ್ಟೇ ಅಲ್ವಾ? ನಮ್ಗೆ ಈ ಭಗವಂತನ ಆ ಶ್ಯಾಮ ಸುಂದರವನ್ನ ನೋಡ್ದಾಗ್ಲೂನು, ಅಥವಾ ಆ ಒಂದು ವಿಶ್ವರೂಪವನ್ನ ನೋಡಿದಾಗ ನಮ್ಗೆ ವಿಶ್ವರೂಪವನ್ನ ನೋಡಿದಾಗ ಹೌದಪ್ಪ ಭಗವಂತ ತುಂಬಾ ಅವರು ಬಲಶಾಲಿ, ಶಕ್ತಿಶಾಲಿ, ಅಗಾಧವಾಗಿದೆ ಅವ್ರದ್ದು ಶಕ್ತಿ ಅಂತ ಹೇಳ್ಬಿಟ್ಟು ನಮ್ಗೇನ ಅನ್ಸುತ್ತೆ? ನಮ್ಗೆ ಬೇಡ ಬೇಡ ಅಂದ್ರೂ ನಾವು ತಲೆ ಬಾಗ್ಬಿಡ್ತೀವಿ ಅಲ್ವಾ? ನಾವು ನೋಡಿದ್ವಿ ಈಗ ಅರ್ಜುನ ಸಾವಿರಾರು ಬಾರಿ ನಮಸ್ಕಾರ ಮಾಡ್ತಾ ಇದ್ದಾರೆ, ಹಿಂದೆಯಿಂದ ಎಲ್ಲಾ ಕಡೆಯಿಂದ ನಮಸ್ಕಾರ ಮಾಡ್ತಾ ಇದ್ದಾರೆ ಆ ಭಗವಂತನ ಆ ಒಂದು ವಿಶ್ವರೂಪವನ್ನ ನೋಡಿ ಅಲ್ವಾ? ಅದಕ್ಕೆ ಅವ್ರಿಗೆ ಇವಾಗ ಒಂದು ಗೊಂದಲ ಬಂದ್ಬಿಟ್ಟಿದೆ, ಇದೇನಿದು ಅಲ್ವಾ? ಅವ್ರಿಗೆ ಇವಾಗ ಶ್ಯಾಮಸುಂದರ ರೂಪ ಅಂದ್ರೆ ಇಷ್ಟ, ಕೃಷ್ಣನ ಶ್ಯಾಮಸುಂದರ ರೂಪ ಅಲ್ವಾ? ಯಾವ್ದನ್ನ ಪೂಜೆ ಮಾಡ್ಬೇಕು? ವಿಶ್ವರೂಪವನ್ನ ಪೂಜೆ ಮಾಡ್ಬೇಕಾ, ಅಥವಾ ಆ ಶ್ಯಾಮಸುಂದರ ರೂಪವನ್ನ ಪೂಜೆ ಮಾಡ್ಬೇಕಾ? ನಿರಾಕಾರ ಅಂತ ನಾವೇನ್ ಹೇಳ್ತೀವಿ, ಅಂದ್ರೆ ಭಗವಂತನಿಗೆ ಒಂದು ಆಕಾರ ತರ ಇಲ್ಲ, ಬೆಳಕು ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ಬೇಕಾ, ಹೇಗೆ ಪೂಜೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಗೊಂದಲಕ್ಕೆ ಒಳಗಾಗಿದ್ದಾನೆ ಅರ್ಜುನ. ಇದೆಲ್ಲ ನಮಗೋಸ್ಕರನೇ ಅಲ್ವಾ? ನಮಗೂನು ಸಹ ಈ ಒಂದು ಏನು ಗೊಂದಲಕ್ಕೆ ಒಳಗಾಗ್ತೀವಿ ಅಲ್ವಾ? ವಿಶ್ವರೂಪವನ್ನ ನೋಡಿದಾಗ ಅದನ್ನ ಪೂಜೆ ಮಾಡೋಣಂತೆ, ಅದು ಭಗವಂತನ ಶಕ್ತಿ ಒಂದು ರೂಪ ಪ್ರದರ್ಶನ, ಅದನ್ನ ಪೂಜೆ ಮಾಡೋಣ ಅಂತ ಅನ್ಸುತ್ತೆ ಅಲ್ವಾ? ಅದಕ್ಕೋಸ್ಕರ ನಮಗೋಸ್ಕರ ಇಲ್ಲಿ ಕೇಳ್ತಾ ಇದ್ದಾರೆ ಅರ್ಜುನ ಪ್ರಶ್ನೆನ, ಏನನ್ನ ಕೇಳ್ತಾ ಇದ್ದಾರೆ? ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ, ಓದ್ಲಾ? ಓದಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಧ್ಯಾಯ 12 ಭಕ್ತಿ ಯೋಗ, ಭಕ್ತಿ ಸೇವೆ. ಶ್ಲೋಕ 1. ಅರ್ಜುನ ಉವಾಚ ಏವಂ ಸತತ ಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೆ ಯೋಗವಿತ್ತಮಾಹ. ಶ್ರೀಲ ಪ್ರಭುಪಾದರಿಂದ ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅರ್ಜುನನು ಪ್ರಶ್ನಿಸಿದನು, ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು ಮತ್ತು ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವವರು, ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರೆಂದು ಭಾವಿಸಲಾಗಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ನೋಡಿ ಇಲ್ಲಿ ಏನ್ ಹೇಳ್ತಾ ಇದಾರೆ, ಅರ್ಜುನ ಏನ್ ಪ್ರಶ್ನೆ ಕೇಳ್ತಾ ಇದ್ದಾನೆ? ಸೊ ನಿನ್ನ ಸದಾ ಅಲ್ವಾ, ಅದು ತುಂಬಾ ಮುಖ್ಯ. ನಾನು ವೀಕೆಂಡ್ ಅಲ್ಲಿ ಮಾತ್ರ ಫ್ರೀ ಇರ್ತೀನಿ, ಸ್ಯಾಟರ್ಡೆ ಸಂಡೇ ಮಾತ್ರ ದೇವಸ್ಥಾನಕ್ಕೆ ಹೋಗ್ತೀನಿ, ಒಂದ್ ನಮಸ್ಕಾರ ಮಾಡ್ಕೊಂಡ್ ಬರ್ತೀನಿ, ಇಲ್ಲ, ಸದಾ ಅನವರತ 24 ಗಂಟೆ ಅಲ್ವಾ? ಇವಾಗ ಹೇಗೆ ನಾವು ನಮ್ಮ ಮಗುವನ್ನ ಜ್ಞಾಪಿಸ್ಕೊತಾ ಇರ್ತೀವಿ ಅಲ್ವಾ, ನಮ್ಮ ಮನೆಯವ್ರನ್ನ ಜ್ಞಾಪಿಸ್ಕೊತಾ ಇರ್ತೀವಿ, ಅದೇ ತರನೇ ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು, ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನ ಪೂಜಿಸುವವರು ಅಲ್ವಾ? ನಮಗೆ ಕಣ್ಣಿಗೆ ಕಾಣಿಸೋದೇ ಇಲ್ಲ, ಆ ಒಂದು ಊಹೆ ಮಾಡ್ಕೊಳೋದು, ಆ ಒಂದು ನಿರಾಕಾರತೆಯನ್ನ ಊಹೆ ಮಾಡ್ಕೊಂಡು ನಾವ್ ಅದನ್ನ ಪೂಜೆ ಮಾಡೋದು, ಇವರಿಬ್ರಲ್ಲಿ ಯಾರು ಹೆಚ್ಚು ಪರಿಪೂರ್ಣರು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಶ್ನೆನ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ನಮ್ಗೆ ಡೌಟೇ ಬೇಡ ಅಲ್ವಾ? ನಮ್ಗೆ ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ಅರ್ಜುನನೇ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ, ನಿರಾಕಾರ ರೂಪದಲ್ಲಿ ನಾನು ನಿನ್ನ ಪೂಜೆ ಮಾಡ್ಬೇಕಾ ಅಥವಾ ಸಾಕಾರ ರೂಪದಲ್ಲಿ ಪೂಜೆ ಮಾಡ್ಬೇಕಾ, ಇದರಲ್ಲಿ ಯಾರು ಪರಿಪೂರ್ಣರು ಅಂತ ಹೇಳ್ಬಿಟ್ಟು ಪ್ರಶ್ನೆನ ಕೇಳ್ತಾನೆ. ಮತ್ತೆ ನಾವ್ ಇದರ ಒಂದು ಅಧ್ಯಾಯದ ಹೆಸರನ್ನ ನೀವು ನೋಡಿದ್ರೆ ಬೇರೆ ಒಂದು ಭಗವದ್ಗೀತೆಯಲ್ಲಿ ಏನಂತ ನೀವು ನೋಡಿದೀರಾ?
ಭಕ್ತಿ ಯೋಗ ಭಕ್ತಿ ಸೇವೆ ಅಂತ ಇದೆ madam. ಭಕ್ತಿ ಯೋಗ ಭಕ್ತಿ ಯೋಗ ಭಕ್ತಿ ಅಂತ ನೋಡಿದೀರಾ ಅಲ್ವಾ? ಹಾ ಮಾತಾಜಿ. ಏನಂತ ನೋಡಿದೀರಾ? ಭಕ್ತಿ ಯೋಗ ಭಕ್ತಿ ಭಕ್ತಿ ಯೋಗ ಭಕ್ತಿ ಯೋಗ ಅಂತ ನೋಡಿದೀರಾ ಅಲ್ವಾ? ಇಲ್ಲಿ ಏನಂತ ಬರೀತಾ ಇದಾರೆ ಇಲ್ಲಿ ಪ್ರಭುಪಾದರು? ಭಕ್ತಿ ಸೇವೆ. ಭಕ್ತಿ ಸೇವೆ. ಯಾಕೆ ಬರೀತಾ ಇದಾರೆ ಪ್ರಭುಪಾದ್ರ ಆತರ ಭಕ್ತಿ ಸೇವೆ ಅಂತ ಯಾಕೆ ಬರೀತಾ ಇದಾರೆ? ಭಕ್ತಿ ಅನ್ನೋದು ಯೋಗ ಅಲ್ಲ, ಅದೊಂದು ಸೇವೆ ಅಂತ ಹೇಳ್ತಾ ಇದಾರೆ ಮತ್ತೆ. ಪ್ರಭುಜಿ ಯೋಗ ಯೋಗ ಅಂದ್ರೆ ಒಂದು ಸೇವೆ. ಉಪಾಯ ಅಂದ್ರೆ ಉಪಾಯ ಅನ್ಸುತ್ತೆ. ಯೋಗ ಆದ್ರೆ ಸೇವೆ ಅಂದ್ರೆ ನಾವು ಭಗವಂತನಿಗೆ ಮಾಡೋ ಒಂದು ಕರ್ಮ ಅಂದ್ರೆ ನಮ್ಮ ಕರ್ತವ್ಯ ಮಾತಾಜಿ. ಓಕೆ, ಹೇಳಿ ಮಾತಾಜಿ. ಇಲ್ಲ ಮಾತಾಜಿ ಅಷ್ಟೇ. ಅಂದ್ರೆ ಭಕ್ತಿ ಯೋಗ ಅದೊಂದು ಯೋಗ, ಬಟ್ ಅದು ಸೇವೆಯ ರೂಪದಲ್ಲಿ ಭಕ್ತಿ ಮಾಡ್ಬೇಕು ಅನ್ನೋ ಅರ್ಥ ಅನ್ಸುತ್ತೆ ಅಂತ ಅನ್ಕೊಂಡೆ. ಹೌದು ಮಾತಾಜಿ. ಸೊ ಭಕ್ತಿ ಯೋಗ ಅಂತಂದ್ರೆ ನಾವು ಭಕ್ತಿ ಮಾಡೋದ್ರ ಮೂಲಕ ನಾವು ಭಗವಂತನನ್ನ ಸಂಪರ್ಕಿಸೋದು, ಕರೆಕ್ಟೇನೆ ಅಲ್ವಾ? ಇವಾಗ ಭಕ್ತಿ ಮಾಡೋದು ಅಂತಂದ್ರೆ ನಾನು ಇವಾಗ ಬಾಯಿ ಮಾತಲ್ಲಿ ಹೇಳ್ಬೋದಲ್ಲ, ಮಾತಾಜಿ ನನ್ಗೆ ನೀವಂದ್ರೆ ತುಂಬಾ ಇಷ್ಟ, ಸೌಮ್ಯ ಮಾತಾಜಿ ನನ್ಗೆ ನೀವಂದ್ರೆ ತುಂಬಾ ಇಷ್ಟ ಅಂತ ನಾನು ಬಾಯಿ ಮಾತಲ್ಲಿ ಹೇಳ್ಬೋದು ಅಲ್ವಾ? ನೀವ್ ಬಂದ್ರೆ ನಾನು ನಿಮಗ್ ಬೇಕಾಗಿರೋದು ಒಂದ್ ಚೂರ್ ತಿಂಡಿನೂ ಮಾಡ್ಕೊಡ್ಲಿಲ್ಲ, ಏನೋ ಬರೇ ಮಾತಾಡ್ಬಿಟ್ಟು ಕಳಿಸ್ಬಿಟ್ರೆ ಹೇಗಿರುತ್ತೆ ಅದು? ಅದು ಚೆನ್ನಾಗಿರಲ್ಲ ಮಾತಾಜಿ. ಬಾಯಿ ಮಾತಿಗೆ ಆಯ್ತು ಅಲ್ವಾ? ಅಲ್ಲಿ ಏನು ಪ್ರದರ್ಶನ ಆಗಿಲ್ಲ, ಅಲ್ಲಿ ವ್ಯಕ್ತಪಡಿಸ್ಬೇಕು ನಾವು. ಒಬ್ಬ ಪ್ರೀತಿ ಅಂತಂದ್ರೆ ಆ ವ್ಯಕ್ತಿಗೆ ಏನ್ ಬೇಕೋ ಅದನ್ನ ನಾವು ಮಾಡ್ಬೇಕು, ಇಷ್ಟವಾದದನ್ನ ಕೊಡ್ಬೇಕು. ಅವ್ರಿಗೆ ಇಷ್ಟವಾದ, ನನಗೆ ಇಷ್ಟವಾದದ್ದಲ್ಲ. ಇವಾಗ ನೀವು ಬಂದಾಗ ಸೊ ನನಗೆ ಇಷ್ಟವಾದ ನಿಮ್ಗೆ ಮಾಡಿಟ್ರೆ ಓಕೆ, ನಾನು ಏನೋ ಮಾಡಿದೀನಿ, ಬಟ್ ನಿಮ್ಗೆ ಇಷ್ಟವಾಗಿರೋದು ನಾನು ಮಾಡ್ಬೇಕು ಅಲ್ವಾ? ಅದು ನಿಜವಾದ ಭಕ್ತಿ ಸೇವೆ. ಅದನ್ನ ಹೇಗ್ ಮಾಡ್ಬೇಕು? ಪ್ರೀತಿಯಿಂದ ಮಾಡ್ಬೇಕು ಅಲ್ವಾ? ಅದಕ್ಕೆನ ಇಲ್ಲಿ ಭಕ್ತಿ ಸೇವೆ ಅಂತ ಇಟ್ಟಿದ್ದಾರೆ. ಆ ಸೇವೆ ಅನ್ನೋದು ತುಂಬಾ ಮುಖ್ಯ. ಈ ಕೃಷ್ಣ ಪ್ರಜ್ಞೆ ನಿಂತಿರೋದೇ ಆ ಸೇವೆ ಮೇಲೆ. ಆ ಸೇವೆ ಅನ್ನೋದು ಇಲ್ಲ ಅಂತಂತಂದ್ರೆ ಸೊ ನಮ್ಗೆ ಎಲ್ಲವೂ ಸಹ ಶೂನ್ಯವೇ ಆಗುತ್ತೆ. ನಾವಲ್ಲಿ ಪ್ರದರ್ಶನ ಮಾಡ್ಲಿಕ್ಕೆ ಏನೂ ಇಲ್ಲ. ಅಲ್ಲಿ ಬರೇ ಬಾಯಿ ಮಾತಲ್ಲೋ ಅಥವಾ ನನ್ನ ಮನಸ್ಸಲ್ಲೋ ಈ ವ್ಯಕ್ತಿ ಅಂದ್ರೆ ನಂಗೆ ತುಂಬಾ ಇಷ್ಟ ಅನ್ಕೊಂಡ್ರೆ ಅಲ್ಲಿ ಪ್ರದರ್ಶನ ಮಾಡ್ತಿಲ್ಲ ಅಂತಂದ್ರೆ ಆ ವ್ಯಕ್ತಿಗೂ ಗೊತ್ತಾಗೋದಿಲ್ಲ, ಮತ್ತೆ ನಮ್ಗೆ ಅದರಿಂದ ನಮಗೂ ಸಹ ಒಂದು ಸಂತೃಪ್ತಿ, ಪರಿಪೂರ್ಣತೆ ಅನ್ನೋದು ಸಿಗೋದಿಲ್ಲ ಅಲ್ವಾ? ಇವಾಗ ನೋಡಿ, ತಾಯಿಗೆ ಮಗುಗೆ ಏನಾದ್ರು ಮಾಡಿದ್ರೆ ಎಷ್ಟು ಸಂತೋಷ ಸಿಗುತ್ತೆ ಅಲ್ವಾ? ಸೊ ಅದೇ ತರನೇ ಈ ಭಕ್ತಿ ಅದಕ್ಕೇನೆ ಪ್ರಭುಪಾದರು ಇಲ್ಲಿ ಭಕ್ತಿ ಸೇವೆ ಅಂತ ಹೇಳ್ಬಿಟ್ಟು ಅದ್ರ ಹೆಸರನ್ನ ಇಟ್ಟಿದ್ದಾರೆ. ಸೊ ಇವಾಗ ನಾವು ನೋಡೋಣಂತೆ ಪ್ರಭುಪಾದರು ಏನ್ ಹೇಳ್ತಾರೆ ಇಲ್ಲಿ ಅಂತ ಹೇಳಿ. ಸೊ ಭಾವಾರ್ಥದಲ್ಲಿ ಹೇಳ್ತಾ ಇದಾರೆ ಇಲ್ಲಿ ಒಂದು ರೂಪದಲ್ಲಿ, ಯಾವ ರೂಪದಲ್ಲಿ ಪೂಜೆನ ಮಾಡ್ಬೇಕು ಅಂತ ಕೇಳ್ತಾ ಇದಾರೆ. ಸೊ ಇದಕ್ಕಿಂತ ಮುಂಚೆ ನಾವು ನೋಡಿರೋ ಹಾಗೇನೆ ವಿಶ್ವರೂಪವನ್ನು ಸಹ ತೋರಿಸಿದಾರೆ ಇಲ್ಲಿ ಭಗವಂತ. ಸೊ ಸಾಕಾರ ರೂಪ, ನಿರಾಕಾರ ರೂಪ ಮತ್ತೆ ವಿಶ್ವರೂಪ, ಈ ಮೂರನ್ನ ಈಗ ನಾವು ನೋಡಿದೀವಿ. ಈಗ ಆಧ್ಯಾತ್ಮಿಕವಾದಿಗಳಲ್ಲಿ 2 ಗುಂಪುಗಳಿದೆ. ಸೊ ಅವ್ರು ಯಾರನ್ನ ಪೂಜೆ ಮಾಡ್ತಾರೆ, ಭಗವಂತನನ್ನ ಯಾವ ಒಂದು ಮನಸ್ಥಿತಿಯಲ್ಲಿ ಪೂಜೆ ಮಾಡ್ತಾರೆ ಅನ್ನೋದ್ರ ಮೇಲೆ ಇಲ್ಲಿ 2 ರೀತಿಯಾದಂತಹ ಆಧ್ಯಾತ್ಮಿಕವಾದಿಗಳಿದ್ದಾರೆ. ಅವ್ರು ಯಾರ್ಯಾರು ಅಂತಂದ್ರೆ ನಿರಾಕಾರವಾದಿಗಳು ಮತ್ತೆ ಸಾಕಾರವಾದಿಗಳು. ಸೊ ನಿರಾಕಾರವಾದಿಗಳು ಅಂದ್ರೆ ಏನ್ ಮಾಡ್ತಾರೆ, ಅವರು ಆ ಭಗವಂತನ ಆ ಶಕ್ತಿ ಅದ್ರ ಮೇಲೆ ಊಹೆಯನ್ನ ಮಾಡ್ಕೊಂಡು, ಕಲ್ಪನೆ ಮಾಡ್ಕೊಂಡು ಅವರು ಪೂಜೆ ಮಾಡ್ತಾರೆ, ಅಂದ್ರೆ ಧ್ಯಾನ ಮಾಡ್ತಾರೆ ಅಷ್ಟೇ. ಇವಾಗ ಫಾರ್ ಎಕ್ಸಾಂಪಲ್ ಓಂಕಾರ, ಅವ್ರು ಓಂ 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 ಅಂತಾರೆ. ಕೃಷ್ಣ ಅಂತ ಹೇಳಿ ಅಂದ್ರೆ ಅವ್ರ ಕೈಲಿ ಆಗೋದಿಲ್ಲ. ಅವರು ಭಗವಂತನನ್ನ ಆ ಪರಮಸತ್ಯವನ್ನ ಕೃಷ್ಣ ಅಂತ ಒಪ್ಕೊಂಡ್ಲಿಕ್ಕೆ ತಯಾರಿಲ್ಲ, ಬಟ್ ಓಂಕಾರವನ್ನ ಹೇಳ್ತಾರೆ. ಆತರ ಅವರು ಯಾವ್ದೋ ಒಂದು ಶಬ್ದದ ಮೇಲೇನೋ ಅಥವಾ ಒಂದು ಬೆಳಕಿನ ಮೇಲೇನೋ ಅವರು ಮನಸ್ಸನ್ನ ನಿಲ್ಲಿಸಿ ಅವರು ಧ್ಯಾನವನ್ನ ಮಾಡ್ತಾರೆ. ಅದು ನಿರಾಕಾರವಾದಿಗಳು ಮಾಡುವಂತಹ ಪೂಜೆ. ಆದ್ರೆ ಭಕ್ತಿ ಯೋಗಿಗಳು ಏನ್ ಮಾಡ್ತಾರೆ, ಅವರು ಆ ಭಗವಂತನ ಒಂದು ರೂಪ, ಆ ಸುಂದರ ಮೂರ್ತಿಗೆ ಅವರು ಪೂಜೆನ ಮಾಡ್ತಾರೆ ಅಲ್ವಾ? ಮನೆಯಲ್ಲಿ ಒಬ್ಬ ಗೆಸ್ಟ್ ಬಂದ್ರೆ ಹೇಗೆ ನೋಡ್ಕೋತಾರೋ ಹಾಗೆ ಆ ಕೃಷ್ಣನನ್ನ ಅವ್ರು ನೋಡ್ಕೋತಾರೆ ಅಲ್ವಾ? ಸೊ ಇವಾಗ ನಮ್ಮ ಮನೆಯನ್ನ ನಾನ್ ನನ್ನ ಮನೆ ಅಂತ ಅನ್ಕೊಂಡಿದೀನಿ. ಆದ್ರೆ ಇವಾಗ ಭಕ್ತರು ಏನ್ ಮಾಡ್ತಾರೆ, ನಿಜವಾದ ಭಕ್ತರು ಅವರು ಇದು ಭಗವಂತನ ಮನೆ ಅಂತ ಅನ್ಕೋತಾರೆ. ಮತ್ತೆ ಭಗವಂತನಿಗೆ ಇವಾಗ ನಾವು ಒಬ್ಬ ಗೆಸ್ಟ್ ಬಂದ್ರೆ ಏನೆಲ್ಲಾ ಮಾಡ್ತಾರೆ ಹಾಗೇನೆ ಅವ್ರು ನೋಡ್ಕೋತಾರೆ. ಸೊ ಮತ್ತೆ ನಾನು ಭಗವಂತನ ಮನೆಯಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವರು ಇರ್ತಾರೆ. ಆ ಭಗವಂತನ ಆ ಒಂದು ಸಾಕಾರ ರೂಪದಲ್ಲಿ ಅವರು ಪೂಜೆಯನ್ನ ಮಾಡ್ತಾರೆ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ. ಆದ್ರೆ ನಾವ್ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ವಿ, 6ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ, ಕೃಷ್ಣನೇ ಸ್ವತಃ ಹೇಳಿದ್ರು ಎಲ್ಲಾ ಯೋಗಿಗಳಲ್ಲಿ ತುಂಬಾ ಪರಿಪೂರ್ಣವಾದ ಯೋಗಿ ಯಾರು, ಭಕ್ತಿ ಯೋಗಿ ಅಂತಾನೆ ಕೃಷ್ಣ ಹೇಳಿದ್ರು. ಭಕ್ತಿ ಯೋಗಿಗಳು ಏನ್ ಮಾಡ್ತಾರೆ, ಅವರು ಕೃಷ್ಣನ ಸಾಕಾರ ರೂಪವನ್ನ ಅವರು ಪೂಜೆ ಮಾಡ್ತಾರೆ. ಸೊ ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ಇಲ್ಲಿ ಏನನ್ನ ತಿಳಿಸಿಕೊಡ್ತಾ ಇದ್ದಾರೆ, ಈ ಭಕ್ತಿ ಯೋಗ ಅಥವಾ ಭಕ್ತಿ ಸೇವೆ ಅನ್ನೋದೇ ಎಲ್ಲದಕ್ಕಿಂತ ಅತ್ಯುನ್ನತವಾದದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮತ್ತೆ ಇದು ಯಾವ್ದು ಅಂದ್ರೆ ನಾವು ನೋಡಿದ್ವಿ, ಯೋಗ ಲ್ಯಾಡರ್ ಅನ್ನ ನಾವು ನೋಡಿದ್ವಿ. ಯೋಗ ಲ್ಯಾಡರ್ ಅಲ್ಲಿ ಯಾವ್ದ್ರಿಂದ ಶುರುವಾಗುತ್ತೆ, ಅದು ಕರ್ಮಯೋಗದಿಂದ ಶುರುವಾಗುತ್ತೆ ಅಲ್ವಾ? ಬರೇ ಕರ್ಮಿಗಳಾಗಿದ್ರೆ ಪ್ರಾಣಿಗಳ ತರನೇ ಅಲ್ವಾ? ಕರ್ಮಿಗಳಿಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇಲ್ಲ. ಆಹಾರ, ನಿದ್ರಾ, ಭಯ, ಮೈಥುನ ಈ 4ನೇ ಮಾಡ್ಕೊಂಡಿರ್ತಾರೆ ಕರ್ಮಿಗಳು. ಸೊ ಅವ್ರಿಗಿನ ಒಂಚೂರು ಮೇಲ್ಗಡೆ ಇರೋರು ಯಾರು, ಕರ್ಮಯೋಗಿಗಳು ಅಲ್ವಾ? ಸೊ ಅವ್ರು ಏನನ್ನೇ ಮಾಡಿದ್ರು ಅವ್ರು ಭಗವಂತನಿಗೆ ಅಲ್ವಾ, ಅವ್ರು 100 ಮಾವಿನ ಹಣ್ಣನ್ನ ಬೆಳೆದ್ರೆ ಭಗವಂತ ನೀನೇ ಇದನ್ನ ಕೊಟ್ಟಿರೋದು, ಸೊ ನಿನಗೊಂದ್ 2 ಹಣ್ಣು, ಮಿಕ್ಕಿದೆಲ್ಲ ನಾನ್ ತಗೋತೀನಿ ಅಂತ ಹೇಳ್ಬಿಟ್ಟು ಅವ್ರು ತಗೋತಾರೆ ಅಲ್ವಾ? ಕರ್ಮಯೋಗ ಶುರುವಾಗ್ತಾ ಇದೆ ಅಲ್ಲಿ ಅಲ್ವಾ? ಸೊ ಅದಾದ್ಮೇಲೆ ನಿಷ್ಕಾಮ ಕರ್ಮಯೋಗ ಅಂದ್ರೆ ಅವ್ರು ಯಾವ ತರ ಇರ್ತಾರೆ,
ಇಲ್ಲ ಕೃಷ್ಣ, ಇದೆಲ್ಲವೂ ನಿನಗೆ ಸೇರ್ಬೇಕಾಗಿರೋದು. ನನಗೆ ಈ ಜೀವನವನ್ನ ನಾನು ನಿರ್ವಹಣೆ ಮಾಡ್ಕೋಬೇಕು. ನನ್ನನ್ನ ನಂಬಿರೋರಿದ್ದಾರೆ, ಅವ್ರನ್ನ ನಾನು ನೋಡ್ಕೋಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ನಾನು ಇಟ್ಕೊಂಡು ಮಿಕ್ಕಿದ್ದೆಲ್ಲವನ್ನ ನಿನಗೆ ಕೊಡ್ತೀನಿ ಅನ್ನೋದು ನಿಷ್ಕಾಮ ಕರ್ಮಯೋಗ ಅಲ್ವಾ. ಅದಕ್ಕಿನ್ನ ಉನ್ನತವಾದದ್ದು ಯಾವುದು? ಜ್ಞಾನ ಯೋಗ, ಜ್ಞಾನ ಬೆಳೆಸ್ಕೊಳೋದು ಅಲ್ವಾ. ಯಾರು, ನಾವ್ಯಾರು, ಭಗವಂತ ಯಾರು, ಯಾಕೆ ಈ ಸೃಷ್ಟಿಯಾಗಿದೆ ಅಂತ ಜ್ಞಾನ ಬೆಳೆಸ್ಕೊಂಡಾಗ ನಾವು ಯಾವುದೇ ಒಂದು ತಪ್ಪನ್ನ ಮಾಡೋದಿಲ್ಲ ಅಲ್ವಾ. ನಮಗೆ ಜ್ಞಾನ ಇದ್ದಾಗ್ಲೇ ಅಲ್ವಾ ಯಾವ್ದ್ ಸರಿ ಯಾವ್ದ್ ತಪ್ಪಂತ ಗೊತ್ತಾದಾಗ ನಾವು ತಪ್ಪನ್ನ ಮಾಡೋದಿಲ್ಲ. ಸೊ ಅದಾದ್ಮೇಲೆ ಅದಕ್ಕಿಂತ ಮುಂದುವರೆದಿರೋದು ಯಾವುದು? ಧ್ಯಾನ ಯೋಗ ಅಲ್ವಾ. ನಮ್ಮೊಳಗಡೆನೆ ಭಗವಂತ ಅವರು ಪರಮಾತ್ಮ ರೂಪಿಯಾಗಿ ಇದ್ದಾರೆ ನಮ್ಮ ಆತ್ಮದಲ್ಲಿ ಅಲ್ವಾ. ಅವರ ಕುರಿತಾಗಿ ಧ್ಯಾನವನ್ನ ಮಾಡೋದು. ಸೊ ಅದು ನೆಕ್ಸ್ಟ್ ಲೆವೆಲ್. ಅದಾದ್ಮೇಲೆ ಯಾವ್ದಿದೆ? ಕೊನೆಯದಾಗಿರೋದು ಭಕ್ತಿ ಯೋಗ. ಏನನ್ನೇ ಮಾಡ್ಲಿ ನಾವು, ಕರ್ಮಯೋಗವನ್ನ ಮಾಡ್ಲಿ, ಜ್ಞಾನ ಯೋಗವನ್ನ ಮಾಡ್ಲಿ, ಧ್ಯಾನ ಯೋಗವನ್ನೇ ಮಾಡ್ಲಿ, ಕೊನೆಗೆ ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತಂದ್ರೆ ಭಕ್ತಿ ಯೋಗ. ಭಕ್ತಿ ಯೋಗ ಮೂಲಕನೇ ನಾವು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಆಗೋದು. ನೀವು 11ನೇ ಅಧ್ಯಾಯದಲ್ಲಿ ಅದನ್ನೇ ನೀವು ತಿಳ್ಕೊಂಡ್ರಿ ಅಲ್ವಾ. ಏಕಚಿತ್ತ ಭಕ್ತಿಯಿಂದ ಮಾತ್ರ ನೀವು ನನ್ನ ಬಳಿಗೆ ಬರ್ಲಿಕ್ಕೆ ಸಾಧ್ಯ, ನನ್ನ ರಹಸ್ಯಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಕೃಷ್ಣ ಹೇಳಿದ್ರು ಅಲ್ವಾ. ಸೊ ಅದಕ್ಕೆ ಆ ಭಕ್ತಿ ಅನ್ನೋದು ಎಲ್ಲ ಈ ಒಂದು ನಾವು ಮೆಟ್ಲನ್ನ ಹತ್ತ ಹೋದ್ರೆ ಕೊನೆಗೆ ನಾವು ಭಗವಂತನ ಬಳಿಗೆ ಹೋಗ್ಬೇಕು ಅನ್ನೋದಕ್ಕೆ ಲಾಸ್ಟ್ ಮೆಟ್ಲು ಆ ಭಕ್ತಿ ಯೋಗ ಅಲ್ವಾ. ಏನನ್ನೇ ನೀವು ಫಾಲೋ ಮಾಡಿ ಕೊನೆಗೆ ನೀವು ಸಾವಿರಾರು ಜನ್ಮಗಳೇ ಆಗ್ಲಿ, ಅದೆಷ್ಟು ಲೆಕ್ಕಕ್ಕೆ ಇಳಿಸ್ಲಿಕ್ಕೆ ಆಗದಲ್ಲಿರುವಂತಹ ಜನ್ಮಗಳಾದ್ರೂ ನೀವು ಆ ಭಕ್ತಿ ಯೋಗದ ಮೂಲಕನೇ ನೀವು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಅಲ್ವಾ. ಆದ್ರೆ ನಮ್ಗೆ ಚೈತನ್ಯ ಮಹಾಪ್ರಭುಗಳು ನೇರವಾಗಿ ಭಕ್ತಿ ಯೋಗಕ್ಕೆ ಹೋಗೋದನ್ನ ಅವ್ರು ಹೇಳಿದ್ದಾರೆ. ಇದು ಯಾವ್ದು ಹಂತ ಹಂತವಾಗಿ ಹೋಗೋದ್ ಬೇಡ, ಜಂಪ್ ಲಿಫ್ಟ್ ಅಲ್ಲಿ ಹೋದಾಗೆ ಅಲ್ವಾ. ಮೆಟ್ಲತ್ಕೊಂಡು ಹೋಗಿ ನಮ್ 100ನೇ ಮನೆಗೆ ಹೋಗೋದ್ ಬೇಕಾಗಿಲ್ಲ, 100ನೇ ಒಂದು ಮಹಡಿಲಿರುವಂತಹ ನಮ್ಮ ಮನೆಗೆ ಹೋಗೋದ್ ಬೇಕಾಗಿಲ್ಲ, ನೇರವಾಗಿ ಲಿಫ್ಟ್ ಅಲ್ಲಿ ಹೋಗೋ ತರ ಅಲ್ವಾ. ನಮ್ಗೆ ಈ ಒಂದು ಭಕ್ತಿ ಯೋಗವನ್ನ ನಮ್ಗೆ ಹೇಳಿದ್ದಾರೆ. ಸುಲಭವಾಗಿ, ನೇರವಾಗಿ, ಶೀಘ್ರವಾಗಿ ನಾವು ಭಗವಂತನ ಬಳಿಗೆ ಸೇರುವಂತಹ ಮಾರ್ಗ ಭಕ್ತಿ ಯೋಗ. ಅದ್ರ ಕುರಿತಾಗಿನೇ ನಮ್ಗೆ ಈ ಒಂದು 12ನೇ ಅಧ್ಯಾಯದಲ್ಲಿ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. 2ನೇ ಶ್ಲೋಕ ನೋಡೋಣಂತೆ. ಶ್ರೀ ಭಗವಾನುವಾಚ. ಹರೇ ಕೃಷ್ಣ. ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಶ್ಲೋಕ 2. ಶ್ರೀ ಭಗವಾನುವಾಚ. ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತಾಸ್ತೆ ಮೇ ಯುಕ್ತತಮ ಮತಃ. ಅನುವಾದ ಶ್ರೀಲ ಪ್ರಭುಪಾದರು ಹೇಳುವಂತೆ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ದೇವೋತ್ತಮ ಪರಮ ಪುರುಷನು ಹೀಗೆಂದನು: ಯಾರು ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸುತ್ತಾರೋ ಮತ್ತು ಅಧಿಕವಾದ ಹಾಗೂ ಅಲೌಕಿಕವಾದ ಶ್ರದ್ಧೆಯಿಂದ ನನ್ನನ್ನು ಪೂಜಿಸುವುದರಲ್ಲಿ ನಿರತರಾಗಿರುತ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣರು ಎಂದು ಭಾವಿಸುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು. ಇಲ್ಲಿ ನೋಡಿ ಡೈರೆಕ್ಟ್ ಆಗಿ ಕೃಷ್ಣ ಹೇಳ್ತಾ ಇದ್ದಾರೆ ಅಲ್ವಾ. ಇಲ್ಲಿ ಯಾವ್ದೋ ಒಂದು ಟ್ವಿಸ್ಟ್ ಮಾಡಿ ಅವರು ಗೋಪ್ತವಾಗಿ ಏನನ್ನು ಹೇಳ್ತಿಲ್ಲ, ನೇರವಾಗಿ ಹೇಳ್ತಾ ಇದ್ದಾರೆ. ಯಾರು ನನ್ನನ್ನ ಸಾಕಾರ ರೂಪದಲ್ಲಿ ಪೂಜೆಯನ್ನ ಮಾಡ್ತಾರೋ, ಅವರ ಮನಸ್ಸನ್ನ ನನ್ನಲ್ಲಿ ನಿಲ್ಲಿಸ್ತಾರೋ ಅಲ್ವಾ, ನಿಷ್ಠೆಯಿಂದ ನನಗೆ ಪೂಜೆಯಲ್ಲಿ ಮಾಡೋದ್ರಲ್ಲಿ ಅವ್ರು ನಿರತರಾಗಿರ್ತಾರೋ ಅವರು ಅತ್ಯಂತ ಪರಿಪೂರ್ಣರು ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ಅಂದ್ರೆ ಇವಾಗ ನಿಮ್ಗೆ ಯಾರಾದ್ರೂ ಕೇಳಿದ್ರೆ ನಿಮ್ಗೆ ಏನಾದ್ರೂ ಇವಾಗ ಗೊಂದಲ ಉಂಟಾಗತ್ತಾ? ಸಾಕಾರ ರೂಪದಲ್ಲಿ ಮಾಡ್ಬೇಕಾ, ನಿರಾಕಾರ ರೂಪದಲ್ಲಿ ನಾವು ದೇವರಿಗೆ ಪೂಜೆಯನ್ನ ಮಾಡ್ಬೇಕಾ, ಆ ಪರಮಸತಿನನ್ನ ಪೂಜೆ ಮಾಡ್ಬೇಕಂತಂದ್ರೆ ಇವಾಗ ನೀವೇನನ್ನ ಹೇಳ್ತೀರಾ? ಸಾಕಾರ ರೂಪದಲ್ಲಿ ಅಂತ. ಯಾಕಂದ್ರೆ ಕೃಷ್ಣನ ಇಲ್ಲಿ ಒಪ್ಕೋತಾ ಇದ್ದಾರೆ ಅಲ್ವಾ. ಅವರೇನೆ ಅತ್ಯಂತ ಪರಿಪೂರ್ಣ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಮ್ಗೆ ಯಾರ ಅಭಿಪ್ರಾಯ ತುಂಬಾ ಮುಖ್ಯ? ನಿಮ್ಮ ಅಭಿಪ್ರಾಯ ಮುಖ್ಯನಾ ಅಥವಾ ಕೃಷ್ಣನ ಅಭಿಪ್ರಾಯ ತುಂಬಾ ಮುಖ್ಯನಾ? ಕೃಷ್ಣನ ಅಭಿಪ್ರಾಯ. ಕೃಷ್ಣ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ಸಾಕಾರ ರೂಪದಲ್ಲಿ ಪೂಜೆ ಯಾರು ನನಗೆ ಮಾಡ್ತಾರೋ ಅವ್ರು ಅತ್ಯಂತ ಪರಿಪೂರ್ಣರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಯಾವಾತನು ಕೃಷ್ಣನ ಸಾಕಾರ ರೂಪದಲ್ಲಿ ತನ್ನ ಮನಸ್ಸನ್ನ ಕೇಂದ್ರೀಕರಿಸುತ್ತಾನೋ ಮತ್ತು ಶ್ರದ್ಧಾ ಭಕ್ತಿಗಳಿಂದ ಆತನನ್ನು ಪೂಜಿಸುತ್ತಾನೋ ಅವನೇ ಯೋಗದಲ್ಲಿ ಅತ್ಯಂತ ಪರಿಪೂರ್ಣನು ಎಂದು ಪರಿಗಣಿಸಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಅಂದ್ರೆ ಭಗವಂತನ ನಾವು ಶ್ರದ್ಧೆಯಿಂದ ನಾವು ಪೂಜೆ ಮಾಡ್ಬೇಕು. ಮತ್ತೆ ನಮ್ಮ ಮನಸ್ಸನ್ನು ಸಹ, ನಾನು ಇವಾಗ ಊದ್ಗಡಿ ಬೆಳಗ್ತೀನಿ, ಪೂಜೆ ಅಂದ್ರೆ ಮಂಗಳಾರತಿ ಮಾಡ್ತೀನಿ, ನನ್ನ ಮನಸ್ಸು ಎಲ್ಲೋ ಇದೆ, ಅಡಿಗೆ ಮನೆಯಲ್ಲೋ ಅಥವಾ ನನ್ಗೆ ಇವತ್ತೇನೋ ಕೆಲಸ ಏನ್ ಮಾಡ್ಬೇಕು ಅದ್ರಲ್ಲಿ ಇದ್ರೆ ಇಲ್ಲ, ಅದು ಬರೀ ಮೆಕ್ಯಾನಿಕಲ್ ಆಯ್ತು ಅಲ್ವಾ. ಅಲ್ಲಿ ಭಗವಂತ ಅಲ್ಲಿ ನಮ್ಮಿಂದ ಒಂದು ಶ್ರದ್ಧೆಯನ್ನ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಲ್ವಾ. ಶ್ರದ್ಧಾ ಭಕ್ತಿಯಿಂದ ನಾವು ಭಗವಂತನಿಗೆ ಪೂಜೆನ ಮಾಡ್ಬೇಕು. ಆ ಒಂದು ಏನ್ ಮಾಡ್ತಾ ಇರ್ತೀವೋ ಆ ಕಾರ್ಯದಲ್ಲಿ ನಮ್ಮ ಮನಸ್ಸನ್ನ ನಾವು ನಿಲ್ಲಿಸ್ಬೇಕು ಅಲ್ವಾ. ಕೃಷ್ಣನಿಗೆ ಇವಾಗ ನಮ್ಮ ಮನೆಗೆ ಯಾರಾದ್ರೂ ಅತಿಥಿ ಬಂದ್ರೆ ನಾವ್ ಹೇಗ್ ನೋಡ್ಕೋತೀವಿ ಅಲ್ವಾ. ಕುತ್ಕೊಳ್ಳಿ, ಏನಾದ್ರೂ ನೀರ್ ಕೊಡ್ಲಾ ಅಂತ ಹೇಳ್ಬಿಟ್ಟು ನಾವ್ ಹೇಗೆ ನಾವು ನೋಡ್ಕೋತೀವಿ, ಅದೇ ತರ ನಾವು ಕೃಷ್ಣನ ನಾವು ನೋಡ್ಕೋಬೇಕು. ಅಲ್ಲಿ ಮನಸ್ಸನ್ನ, ನಮ್ಮ ಮನಸ್ಸನ್ನ ಅಲ್ಲಿ ಇರ್ಸಿರ್ಬೇಕು. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ. ಇವಾಗ ಭಕ್ತ ಯಾವ ತರ ಇರ್ತಾನೆ? ಸೊ ಅವ್ನ್ ಭಕ್ತ ಏನೇ ಒಂದ್ ಕೆಲಸ ಮಾಡಿದ್ರು ಅವನೇನ್ ಸೋಮಾರಿ ಅಲ್ಲ. ಈಗ ಇಲ್ಲಿ ಸಾಮಾನ್ಯ ಜನರಲ್ಲಿ ಯಾವ ತರ ಇದೆ ಅಂತಂದ್ರೆ, ಭಕ್ತಿಗೆ ಯಾರು ಬರ್ತಾರೋ ಅವ್ರು ಸೋಮಾರಿಗಳು ಅಂತ. ಅವ್ರ ಒಂದ್ ಕಡೆ ಕುತ್ಕೊಂಡು ಏನೋ ಜಪ ಮಾಡ್ಕೊಂಡು ಏನೋ ಒಂದ್ ಇರ್ತಾರೆ, ಅವ್ರು ಏನು ಕೆಲಸ ಮಾಡಲ್ಲ ಅಂತ. ಆದ್ರೆ ನಾವ್ ಇಲ್ಲಿ ಕೃಷ್ಣ ಪ್ರಜ್ಞೆಲಿ ನಾವು ನೋಡ್ತಾ ಇರ್ತೀವಿ, ಸದಾ ಚಟುವಟಿಕೆಯಲ್ಲಿ ಇರ್ತಾರೆ. ಅಲ್ಲಿ ನೋಡಿ, ಬೇರೆಯವರೆಲ್ಲ ಮಲ್ಕೊಂಡಿದ್ರು ಸಹ 4 ಗಂಟೆಗೆ ಎದ್ದು ಅವರು ಸ್ನಾನ ಎಲ್ಲ ಮಾಡ್ಕೊಂಡು ಅವರು ಮಂಗಳಾರತಿಗೆ ಅಟೆಂಡ್ ಮಾಡ್ತಾರೆ ಅಲ್ವಾ. ಅವರು ಪೂಜೆ ಮಾಡ್ತಾರೆ, ಪ್ರಸಾದ ರೆಡಿ ಮಾಡ್ತಾರೆ, ಭಗವಂತನಿಗೆ ಅವರು ಅಲಂಕಾರ ಮಾಡ್ತಾರೆ. ಮತ್ತೆ ಬೇರೆಯವ್ರಿಗೂ ಸಹ ಈ ಭಕ್ತಿ ಮಾರ್ಗಕ್ಕೆ ಕರ್ಕೊಂಡ್ ಬರ್ಲಿಕ್ಕೆ ಅವರು ಏನು ಅವ್ರಿಗೆ ಬೋಧನೆಯನ್ನ ಮಾಡ್ತಾರೆ
ಅಲ್ವಾ. ಸದಾ ಚಟುವಟಿಕೆಯಿಂದ ಅವರು ಇರ್ತಾರೆ. ಮತ್ತೆ ಅವ್ರು ಏನೇ ಒಂದು ಚಟುವಟಿಕೆ ಮಾಡಿದ್ರು ಸಹ ಅವರ ಒಂದು ಇಂದ್ರಿಯ ಸಂತೋಷಕ್ಕೋಸ್ಕರ ಮಾಡೋದಿಲ್ಲ, ಎಲ್ಲವನ್ನ ಅವರು ಕೃಷ್ಣನಿಗೆ ಸಮರ್ಪಿಸ್ತಾ ಇರ್ತಾರೆ ಅಲ್ವಾ. ಒಂದು ಕ್ಷಣನೂ ಸಹ ಅವರು ತಮಗೋಸ್ಕರ ಅವರು ಯಾವುದೇ ಒಂದು ಕಾರ್ಯವನ್ನ ಮಾಡೋದಿಲ್ಲ, ಕೃಷ್ಣನಿಗೆ ಸಮರ್ಪಣೆ ಮಾಡನೆ ಅವರು ಆ ಒಂದು ಸಮಯವನ್ನ ಅವರು ಕಳೀತಾರೆ ಅಲ್ವಾ. ಇದು ಆ ಸಾಕಾರ ರೂಪದಲ್ಲಿ ಭಗವಂತನಿಗೆ ಪೂಜೆಯನ್ನ ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಈಗ 3 ಮತ್ತೆ 4ನೇ ಶ್ಲೋಕವನ್ನ ನೋಡೋಣಂತೆ. ಸೊ ಇಲ್ಲಿ ನಮ್ಗೆ ಭಗವಂತ ಅವರು ನಿರಾಕಾರದ ಬಗ್ಗೆ ಇವಾಗ ಹೇಳ್ತಾ ಇದ್ದಾರೆ ಅಲ್ವಾ. ನಿಮ್ಗೆ ಇವಾಗ ಸಾಕಾರ ರೂಪದ ನಮ್ಗೆ ಗೊತ್ತಾಯ್ತು. ಇವಾಗ ನನ್ನ ಮಗು ಇವಾಗ ಬೇರೆ ಎಲ್ಲೋ ದೂರದಲ್ಲಿ ಇರ್ತಾನೆ ಅಲ್ವಾ, ನಾನು ಇವಾಗ ಬರೀ ಅವನನ್ನ ಜ್ಞಾಪಿಸ್ಕೊಂಡು ಅವನಿಗೆ ತಿನ್ಸೋ ತರ ಅದೆಲ್ಲ ಮಾಡಿದ್ರೆ ನನಗೆ ಅದು ಪರಿಪೂರ್ಣ ಖುಷಿ ಕೊಡೋದಿಲ್ಲ ಅಲ್ವಾ. ನನ್ಗೆ ಅದೇ ಒಂದು ಇವಾಗ ಅವನೇ ನನ್ ಕಣ್ಮುಂದೆ ಇದ್ದು ನಾನು ಅವನಿಗೆ ಏನು ಅವನಿಗೆ ರೆಡಿ ಮಾಡೋದು ಅಥವಾ ತಿನ್ಸಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಇವಾಗ ನಮ್ಗೆ ಆ ಅರ್ಚ ವಿಗ್ರಹ ನಮ್ಗೆ ಭಗವಂತ ಕೊಟ್ಟಿದ್ದಾನೆ. ಆ ಅರ್ಚ ವಿಗ್ರಹ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ ಅಲ್ವಾ. ಆ ಅರ್ಚ ವಿಗ್ರಹಕ್ಕೆ ನಾವ್ ಏನೇ ಮಾಡಿದ್ರು ಸಹ ಮುಂದೆ ನಮ್ಗೆ ಭಗವಂತ ಹೇಳ್ತಾರೆ ನಾನು ಅದನ್ನ ಸ್ವೀಕರಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಲ್ವಾ. ಸೊ ಇವಾಗ ನಮ್ಗೆ ಅದಕ್ಕೆ ಇಲ್ಲಿ ನಿರಾಕಾರದ ಬಗ್ಗೆ ಪೂಜೆ ಮಾಡುದು ಯಾವ ತರ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅದರ ಗತಿ ಏನು, ಮತ್ತೆ ಪೂಜೆ ಮಾಡಿದಾಗ ಅವ್ರಿಗೆ ಏನ್ ಸಿಗುತ್ತೆ, ಮತ್ತೆ ಅದರ ಗುರಿ, ಅಂತಿಮ ಗುರಿ ಏನು ಅಂತ ಹೇಳ್ಬಿಟ್ಟು ಇಲ್ಲಿ 3 ಮತ್ತೆ 4ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ದಾಕ್ಷಾಯಣಿ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3 ಮತ್ತೆ 4. ಯೇ ತ್ವಕ್ಷರಮನಿರ್ದೇಶಮವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯನಂ ಚಾಕೂಟಸ್ಥಮಚಲಂ ಧ್ರುವಂ ಸನ್ನಿಯಮ್ರೇಂದ್ರಿಯಾಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ. ಅನುವಾದ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅವ್ಯಕ್ತವಾದದ್ದು ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದ್ದು, ಸರ್ವವ್ಯಾಪ್ತಿಯು ಬದಲಾವಣೆ ಇಲ್ಲದ್ದು, ದೃಢವಾದದ್ದು ಮತ್ತು ನಿಶ್ಚಲವಾದದ್ದು. ಇದು ಪರಮ ಸತ್ಯದ ನಿರಾಕಾರ ಪರಿಕಲ್ಪನೆ. ಇದನ್ನು ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲಾ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಇದೆಲ್ಲ ಏನೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ಅವ್ಯಕ್ತವಾಗಿರೋದು, ಇಂದ್ರಿಯಗಳ ಗ್ರಹಿಕೆಯನ್ನ ಮೀರಿರೋದು, ಸರ್ವವ್ಯಾಪಿ, ಬದಲಾವಣೆ ಇಲ್ಲದು, ಧ್ರುವವಾದದ್ದು, ನಿಶ್ಚಲವಾದದ್ದು. ಸೊ ಇದೆಲ್ಲನೂ ಸಹ ನಿರಾಕಾರ ಕಲ್ಪನೆಯ ಗುಣಲಕ್ಷಣಗಳು. ಅದನ್ನು ಸಹ ಏನು ನಮ್ಗೆ ಕಾಣಿಸೋದಿಲ್ಲ, ಅವ್ಯಕ್ತವಾಗಿರುವಂತದ್ದು. ಮತ್ತೆ ನಮ್ಮ ಇಂದ್ರಿಯಗಳು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವಾಗ ನಮ್ಗೆ ಗಾಳಿಯನ್ನೇ ನಮ್ಮ ಇಂದ್ರಿಯಗಳು ನೋಡ್ಲಿಕ್ಕೆ ಆಗಿಲ್ಲ ಅಲ್ವಾ. ಹೌದು, ಸ್ಪರ್ಶದಿಂದ ಮಾತ್ರ ನಾವು ಅದನ್ನ ಅನುಭವಿಸ್ಲಿಕ್ಕೆ ಸಾಧ್ಯ, ನಮ್ಮ ಕಣ್ಣುಗಳಿಂದ ಅದನ್ನ ಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ತರ ಆ ನಿರಾಕಾರ ಕಲ್ಪನೆ ನಾವು ಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ವವ್ಯಾಪಿ, ಎಲ್ಲ ಕಡೆ ಇದೆ ಭಗವಂತನ ಶಕ್ತಿ, ಎಲ್ಲ ಕಡೆ ಇದೆ. ಬದಲಾವಣೆ ಇಲ್ಲದ್ದು ಅಲ್ವಾ. ಆ ಭಗವಂತನ ದೇಹದಿಂದ ಬರ್ತಿರುವಂತಹ ಬೆಳಕು ಅದು ಶಾಶ್ವತವಾಗಿರುವಂತದ್ದು, ಮತ್ತೆ ಸ್ಥಿರವಾಗಿರುವಂತದ್ದು, ನಿಶ್ಚಲವಾಗಿರುವಂತದ್ದು ಅಲ್ವಾ. ಇದೆಲ್ಲನೂ ಸಹ ಆ ಒಂದು ನಿರಾಕಾರ ಕಲ್ಪನೆ. ಇದನ್ನ ಆ ನಿರಾಕಾರವಾದಿಗಳು ಅವರು ಪೂಜೆ ಮಾಡ್ತಾರೆ. ಇಲ್ಲಿ ಕೃಷ್ಣ ಏನನ್ನ ಹೇಳ್ತಾ ಇದ್ದಾರೆ, ಅವ್ರಿನ್ನ ಏನನ್ನ ಮಾಡ್ಬೇಕು, ಇಂದ್ರಿಯಗಳನ್ನ ನಿಯಂತ್ರಿಸ್ಬೇಕು. ಇದು ತುಂಬಾ ಮುಖ್ಯವಾಗಿರೋದು. ಇಂದ್ರಿಯಗಳನ್ನ ನಾವು ನಿಯಂತ್ರಿಸಿಲ್ಲ ಅಂತಂದ್ರೆ ನಮ್ಗೆ ಭಗವಂತ ಸಿಗೋದಿಲ್ಲ. ಇದು ತುಂಬಾ ಮುಖ್ಯವಾದದ್ದು. ಇಲ್ಲಾಂದ್ರೆ ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇಲ್ಲ ಅಲ್ವಾ. ನಮ್ಗೆ ನೋಡ್ತೀವಿ ದಾರಿಯಲ್ಲಿ ಒಂದು ನಾಯಿ ಏನಾದ್ರು ಇವಾಗ ತಿಂಡಿ ಇಟ್ಕೊಂಡು ಹೋಗ್ತಿದ್ರೆ ಕೈಯಲ್ಲಿ, ಅದು ಗಬಕ್ ಅಂತ ಹೇಳ್ಬಿಟ್ಟು ಎಗರ್ಬಿಟ್ಟು ಎತ್ಕೊಂಡು ತಿನ್ಬಿಡುತ್ತೆ ಅಲ್ವಾ. ಅದೇ ಒಂದು ಮನುಷ್ಯ ಎಂತಹ ಒಂದು ಹೀನವಾದಂತ ಸ್ಥಿತಿಯಲ್ಲಿರುವಂತಹ ಮನುಷ್ಯನು ಸಹ ಒಂದು ಕಡೆ ಯೋಚನೆ ಮಾಡ್ತಾನೆ ಅಲ್ವಾ. ಒಂದು ವ್ಯಕ್ತಿ ತಗೊಂಡು ಹೋಗ್ತಿದ್ರೆ ಅದು ಅವನಿಗೆ ಸೇರಿರೋದು, ನಾನು ಅದನ್ನ ತಿನ್ಬಾರ್ದು, ಕಿತ್ಕೋಬಾರ್ದು, ಆತರ ಮಾಡ್ಬಾರ್ದು, ಇನ್ನ ಕೇಳಿ ತಗೋಬಹುದು ಅಂತ ಯೋಚನೆ ಮಾಡ್ತಾನೆ ಅಲ್ವಾ. ನಾವ್ ಇವಾಗ ಏನಾದ್ರೂ ನಮ್ಮ ಇಂದ್ರಿಯಗಳನ್ನ ನಿಯಂತ್ರಿಸಿಲ್ಲ ಅಂತಂದ್ರೆ ನಮಗೂ ಪ್ರಾಣಿಗಳಿಗೂ ಏನೂ ವ್ಯತ್ಯಾಸ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಇಂದ್ರಿಯಗಳನ್ನ ನಾವು ನಿಯಂತ್ರಿಸ್ಬೇಕು. ಮತ್ತೆ ಇನ್ನ 2ನೇದೇನ್ ಪಾಯಿಂಟ್ ಹೇಳ್ತಾ ಇದ್ರೆ, ಎಲ್ಲಾ ಜೀವಿಗಳನ್ನ ಹಿತವನ್ನ ನಾವು ಬಯಸ್ಬೇಕು. ಈ 2ನ್ನ ಮಾಡಿದ್ರೆ ಅಷ್ಟೇನೆ ನಮ್ಗೆ ಭಗವಂತ ಸಿಕ್ಲಿಕ್ಕೆ ಸಾಧ್ಯ. ನಮ್ಮ ಇಂದ್ರಿಯಗಳನ್ನ ನಾವು ನಿಗ್ರಹಿಸ್ಬೇಕು, ಮತ್ತೆ ಎಲ್ಲಾ ಜೀವಿಗಳ ಹಿತವನ್ನ ನಾವು ಬಯಸ್ಬೇಕು. ಈಗ ಮಾಡಿದಾಗ ಮಾತ್ರನೇ ನಮ್ಗೆ ಭಗವಂತ ಸಿಗ್ತಾರೆ. ಸೊ ಇವಾಗ ನಿರಾಕಾರವಾದಿಗಳು ಇಂತಹ ಒಂದು ಸ್ಥಿತಿಗೆ ಬಂದಿರ್ತಾರೆ. ಅವ್ರಿಗೆ ಭಗವಂತನ ಸಾಕಾರ ರೂಪದ ಮೇಲೆ ನಂಬಿಕೆ ಇಲ್ಲ, ಆದ್ರೆ ಅವರು ಎಲ್ಲಾ ಜೀವಿಗಳ ಹಿತವನ್ನ ಅವರು ಬಯಸ್ತಾರೆ, ಮತ್ತೆ ಅವ್ರ ಇಂದ್ರಿಯಗಳನ್ನ ಅವರು ನಿಗ್ರಹಿಸಿರ್ತಾರೆ. ಆಗ ಅವ್ರು ಏನ್ ಮಾಡ್ತಾರೆ, ಭಗವಂತನನ್ನ ಅವ್ರು ಸೇರ್ತಾರೆ. ಇಲ್ಲಿ ಕೃಷ್ಣ ನಿರಾಕಾರ ರೂಪದಲ್ಲಿ ಪೂಜೆ ಮಾಡಿದ್ರೆ ಅವರು ನನ್ನ ಬಳಿಗೆ ಬರೋದಿಲ್ಲ ಅಂತ ಅವ್ರು ಹೇಳ್ತಿಲ್ಲ, ಬರ್ತಾರೆ ಅಂತಾನೆ ಹೇಳ್ತಾ ಇದ್ದಾರೆ. ಇಲ್ಲಿ ಈ 2 ಶ್ಲೋಕದಿಂದ ನಾವು ಏನನ್ನ ತಿಳ್ಕೊತಾ ಇದೀವಿ, ನಿರಾಕಾರವಾದಿಗಳನ್ನು ಸಹ ನನ್ನ ಬಳಿಗೆ ಬರ್ತಾರೆ. ಅವ್ರು ಈ ತರ ಇಂದ್ರಿಯಗಳನ್ನ ನಿಗ್ರಹಿಸಿ ಜೀವಿಗಳ ಹಿತವನ್ನ ಬಯಸಿದ್ರೆ ಅವ್ರು ನನ್ನ ಹತ್ರ ಬರ್ತಾರೆ ಅಂತ ಹೇಳ್ತಾರೆ. ಆದ್ರೆ ಇದು ಭಗವಂತನನ್ನ ನೇರವಾಗಿ ಪೂಜೆ ಅವ್ಯಕ್ತ ಅಂದ್ರೆ ಅವ್ಯಕ್ತ ಅಂತಂದ್ರೆ ಕಣ್ಣಿಗೆ ಕಾಣಿಸ್ತಲೇ ಇರೋದು ಪ್ರಭುಜಿ. ವ್ಯಕ್ತ ಅಂತಂದ್ರೆ ನಮ್ಮ ಕಣ್ಣಿಗೆ ಕಾಣಿಸೋದು. ಇವಾಗ ನಮ್ಗೆ ಪೂರಿ ನಮ್ಗೆ ಅಡಿಗೆ ಮನೆಯಲ್ಲಿ
ಅದು ಕಾಣಿಸೋದಿಲ್ಲ. ಇವಾಗ ಇನ್ನ ಅಮ್ಮ ಸ್ಟಾರ್ಟ್ ಮಾಡಿರ್ತಾರೆ, ಎಲ್ಲ ಹಿಟ್ಟು ಅದೆಲ್ಲ ಇರುತ್ತೆ, ಎಣ್ಣೆ ಏನು ನೀರೆಲ್ಲ ಇರುತ್ತೆ, ಅದೆಲ್ಲ ಇವಾಗ ಪೂರಿ ಈಗ ಅವ್ಯಕ್ತ ಸ್ಥಿತಿಯಲ್ಲಿದೆ. ವ್ಯಕ್ತವಾಗದು ಯಾವಾಗಂದ್ರೆ ಅದನ್ನೆಲ್ಲ ಕಲ್ಸಿ ಮಾಡ್ದಾಗ್ಲೇನೆ ಅದು ನಿಮ್ಗೆ ಕರೆದಾಗ ಒಂದು ಪೂರಿ ಒಂದು ವ್ಯಕ್ತವಾಗತ್ತೆ ಅಲ್ವಾ. ಅದು ಮೊದ್ಲು ಅವ್ಯಕ್ತ ಸ್ಥಿತಿಯಲ್ಲಿ ಇತ್ತು. ಅದೇ ತರನೇ ಇವಾಗ ಇಲ್ಲಿ ಆ ನಿರಾಕಾರ ರೂಪ ಅನ್ನೋದು ನಮ್ಗೆ ಕಾಣಿಸೋದಿಲ್ಲ. ಅದು ಆ ನಿರಾಕಾರ ರೂಪ ಅದನ್ನ ಅವ್ಯಕ್ತ ಅಂತ ಹೇಳ್ಬಿಟ್ಟು ಕರೀತಾರೆ ಪ್ರಭುಜಿ. ಇವಾಗ ಆ ಬೆಳಕಿಗೆ ಆಗ್ಲಿ ಒಂದು ರೂಪ ಅನ್ನೋದಿಲ್ಲ ಅಲ್ಲ ಪ್ರಭುಜಿ, ಅವ್ಯಕ್ತವಾಗಿರೋದು. ಅದಕ್ಕೇನೆ ನಿರಾಕಾರ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಗೆ ವ್ಯಕ್ತವಲ್ಲದಂತ ಅಷ್ಟು ಮಾತ್ರ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಸೊ ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದಾರೆ, ಇಲ್ಲಿ ನಿರಾಕಾರ ರೂಪದಲ್ಲಿ ನಾವು ಪೂಜೆ ಮಾಡಿದಾಗ ಇದು ನೇರವಾಗಿ ನಾವು ಭಗವಂತನನ್ನ ನಾವು ಪೂಜೆ ಮಾಡ್ತಾ ಇಲ್ಲ. ಆದ್ರೆ ಅವ್ರಿಗೆ ಏನಾಗುತ್ತೆ, ಇದು ಇಂದ್ರಿಯವನ್ನ ನಿಗ್ರಹ ಮಾಡ್ತಾ ಇದ್ದಾರೆ. ಎಲ್ಲಾ ಜೀವಿಗಳ ಸರ್ವಭೂತ ಹಿತ ಅಂದ್ರೆ ಎಲ್ಲಾ ಜೀವಿಗಳ ಹಿತವನ್ನ ಅವ್ರು ಬಯಸ್ತಾ ಇದ್ದಾರೆ. ಈ ತರ ಅವರು ಜ್ಞಾನದಲ್ಲಿ ಭಗವಂತನನ್ನ ಅವ್ರು ಪೂಜೆ ಮಾಡಿದಾಗ ಅವ್ರಿಗೆ 106 ಜನ್ಮಗಳು ಬೇಕಾಗತ್ತೆ ಏನನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ. ವಾಸುದೇವಂ ಸರ್ವಮಿತಿ ಸಾ ಮಹಾತ್ಮ ಸುದುರ್ಲಭ ಅಂತ ಹೇಳಿದ್ದಾರೆ ಅಲ್ವಾ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಾ ಮಹಾತ್ಮ ಸುದುರ್ಲಭ ಅಂತ ಹೇಳಿದ್ದಾರೆ ಅಲ್ವಾ. ಅವ್ರಿಗೆ 106 ಜನ್ಮಗಳು ಬೇಕು. ಬಹುನಾಂ ಜನ್ಮಗಳಾದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಅಯ್ಯೋ ಸಕಲ ಕಾರಣಗಳಿಗೆ ಕಾರಣ ವಾಸುದೇವ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗತ್ತೆ ಅಲ್ವಾ. ಅವ್ರಿಗೆ ಅಲ್ಲಿ ತನಕನೂ ಅವರು ಆ ಒಂದು ನಿರಾಕಾರ ರೂಪದಲ್ಲೇನೆ ಅವರು ಭಗವಂತನನ್ನ ಅವರು ಆರಾಧನೆ ಮಾಡ್ತಿರ್ತಾರೆ. ಅವ್ರನ್ನು ಸಹ ಭಗವಂತನ ಬಳಿಗೆ ಹೋಗ್ತಾರೆ. ಆದ್ರೆ 106 ಜನ್ಮಗಳು ಅವ್ರಿಗೆ ಬೇಕಾಗತ್ತೆ. ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಈ ನಿರಾಕಾರ ಸಾಕ್ಷಾತ್ಕಾರ ರೀತಿಯು ಸಾಮಾನ್ಯ ಮನುಷ್ಯರಿಗೆ ಬಹು ಕಷ್ಟವಾದದ್ದು ಅಲ್ವಾ. ಒಂದ್ ಕಡೆ ಕುತ್ಕೊಂಡು ನೀವು ಆ ಬೆಳಕನ್ನ ಮೇಲೆನೆ ನೀವು ಮನಸ್ಸನ್ನ ನಿಗ್ರಹಿಸಿ ನೀವು ಅದರ ಮೇಲೆ ಧ್ಯಾನ ಮಾಡಿ, ಓಂಕಾರವನ್ನ ಧ್ಯಾನ ಮಾಡಿ ಅಂತಂದ್ರೆ ಅದು ನಮ್ಗೆ ಈಸಿ ಅನ್ಸುತ್ತಾ, ಅಥವಾ ಇಲ್ಲ ನಿಮ್ಗೆ ಒಂದು ಭಗವಂತನ ವಿಗ್ರಹವನ್ನ ಕೊಟ್ಬಿಟ್ಟು ಅದಕ್ಕೆ ಅಲಂಕಾರ ಮಾಡಿ, ಅದಕ್ಕೆ ಬೂದ್ಗಡಿ ಹಚ್ಚಿ, ಅದಕ್ಕೆ ಊಟ ಮಾಡಿಸಿ ತಿನ್ಸಿ ಅಂತಂದ್ರೆ ನಮ್ಗೆ ಈಸಿ ಆಗತ್ತಾ? ಯಾವ್ದು ನಮ್ಗೆ ಈಸಿ ಆಗತ್ತೆ? ಭಗವಂತನಿಗೆ ಒಂದು ರೂಪವನ್ನ ಕೊಟ್ಟು ನಾವು ಪೂಜೆ ಮಾಡೋದು ಈಸಿ ಆಗತ್ತಾ, ಅಥವಾ ಒಂದು ನಿರಾಕಾರದಲ್ಲಿ ನಾವು ಕಲ್ಪನೆ ಮಾಡ್ಕೊಂಡು ನಾವು ಅದಕ್ಕೆ ಪೂಜೆ ಮಾಡೋದು ಅಥವಾ ಧ್ಯಾನ ಮಾಡೋದು ನಿಮ್ಗೆ ಈಸಿ ಅನ್ಸುತ್ತಾ? ಸಾಕಾರ ರೂಪದಲ್ಲಿ ವಿಗ್ರಹ ರೂಪದಲ್ಲಿ ಪೂಜೆ ಮಾಡೋದು. ಅದನ್ನೇ ಇಲ್ಲಿ ಪ್ರಭುಪಾದರು ನಮ್ಗೆ ಹೇಳ್ತಾ ಇದಾರೆ, ಈ ನಿರಾಕಾರ ಸಾಕ್ಷಾತ್ಕಾರದ ರೀತಿಯು ಸಾಮಾನ್ಯ ಮನುಷ್ಯನಿಗೆ ಬಹು ಕಷ್ಟವಾದದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಗೆ ಇವಾಗ ಇನ್ನ ಒಂಥರ ಅರ್ಥ ಮಾಡ್ಕೋಬೇಕಂತಂದ್ರೆ, ಭಗವಂತನ ನಿರಾಕಾರ ರೂಪ ಏನು ಅಂತಂದ್ರೆ ಈ ಒಂದು ಸೃಷ್ಟಿನೇ, ಅದನ್ನು ಭಗವಂತನ ಶಕ್ತಿನೇ ಅಲ್ವಾ. ಈ ಒಂದು ಸೃಷ್ಟಿಯನ್ನ ನೋಡಿ ಅವ್ರು ನಂಬ್ತಾರೆ, ಓ ಹೌದು ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಭಗವಂತ ಅಥವಾ ಯಾವ್ದೋ ಒಂದು ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಅವ್ರು ನಂಬ್ಕೋತಾರೆ. ಸೊ ಇವಾಗ ಇದಕ್ಕೆ ನಾವ್ ಏನಂತ ನಾವು ಪೂಜೆ ಮಾಡ್ಲಿಕ್ಕೆ ಆಗತ್ತೆ ಅಲ್ವಾ. ಇವಾಗ ನಾನು ಇವಾಗ ಆಕಾಶಕ್ಕೆ ಆಗ್ಲಿ, ನಾನು ಏನಾದ್ರು ಒಂದು ಬಟ್ಟೆಯನ್ನ ಒದಿಸ್ಲಿಕ್ಕೆ ಆಗತ್ತಾ, ಅಥವಾ ಅದಕ್ಕೊಂದು ಏನಾದ್ರು ನಾನು ನೈವೇದ್ಯವನ್ನ ಕೊಡ್ಲಿಕ್ಕೆ ಆಗತ್ತಾ? ಇಲ್ಲ ಅಲ್ವಾ. ಅದು ಕಷ್ಟಕರವಾದದ್ದು. ಈ ಇಡೀ ಒಂದು ಸೃಷ್ಟಿಯನ್ನೇ ನೀವು ಭಗವಂತ ಅಂತ ಅನ್ಕೊಂಡು ನೀವು ಪೂಜೆನ ಮಾಡಿದ್ರೆ ಅದಕ್ಕೆ ಅಂತ ಹೇಳ್ಬಿಟ್ಟು ನೀವು ಒಂದು ಪೂಜೆನ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದರ ಮುಂದುವರೆದ ಭಾಗವನ್ನ ಹೇಳ್ತಾ ಇದ್ದಾರೆ. ಈ ಒಂದು ಪೂಜೆ ನಿರಾಕಾರ ರೂಪದಲ್ಲಿ ಪೂಜೆನ ಮಾಡೋದು ಯಾವ ತರ ಇರುತ್ತೆ, ನಮ್ಗೆ ಮಾಡ್ಬೇಕಾದ್ರೆ ಹೇಗಿರುತ್ತೆ, ಮತ್ತೆ ಮಾಡಿದ್ಮೇಲೆ ನಮ್ಗೆ ಎಂತಹ ಒಂದು ಗತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ. ಸೊ ಇದನ್ನ ಯಾರಾದ್ರೂ ಓದಿ. ವಸುಧಾ ಮಾತಾಜಿ ಇದ್ದೀರಾ ನೀವು? ವಸುಧಾ ಮಾತಾಜಿ ಬಂದಿದ್ದೀರಾ? ಓಕೆ ಮಾತಾಜಿ, ಯಾರಾದ್ರೂ ಓದಿ. ಪ್ರಭುಜಿ ಮಾತಾಜಿ ಯಾರಾದ್ರೂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕ್ಲೇಶೋಧಿಕತರಸ್ತೇಷಾಂ ವ್ಯಕ್ತಾ ಸಕ್ತ ಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ದಿರ್ವ್ಯಾಪ್ಯತೆ. ಅನುವಾದ ಶೀಲ ಪ್ರಭಾದರ ಜಯವಾಗಲಿ. ಪರಮಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ರೂಪವನ್ನು ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು. ಆ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹದಾರಿಗಳಿಗೆ ಬಹು ಕಷ್ಟ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಅಲ್ವಾ. ಇಲ್ಲಿ ನಮ್ಗೆ ನೋಡಿ ಪ್ರಭುಪಾದರು ಇಲ್ಲ ಸರ್, ಇಲ್ಲಿ ನಮ್ಗೆ ಭಗವಂತ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ. ಸೊ ನಮ್ಗೆ ಭಗವಂತನನ್ನ ಆ ಒಂದು ಅವ್ಯಕ್ತ ಅಂದ್ರೆ ಅದಕ್ಕೇನೋ ಒಂದು ಆಕಾರ ಇಲ್ಲ, ಆ ಅವ್ಯಕ್ತವಾಗಿರುವಂತದ್ದು ಮತ್ತೆ ನಿರಾಕಾರ ರೂಪವನ್ನ ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ ಇವಾಗ ನಮ್ಗೆ ಬೇಗ ಬೇಗ ನಾವು ಇರೋ ಒಂದು ನಮ್ಮ ಜೀವಿತಾವಧಿಯಲ್ಲಿ ನಾವು ಆ ಒಂದು ಪರಿಪೂರ್ಣತೆನ ನಾವು ಮುಟ್ಲಿಕ್ಕೆ ಆಗೋದಿಲ್ಲ. ಆ ಪ್ರಗತಿ ಅನ್ನೋದೇ ಕ್ಲೇಶಕರವಾದದ್ದು ಅಲ್ವಾ. ನನಗೆ ಒಂದು ಲೈಟ್ ಮೇಲೋ ಅಥವಾ ಒಂದು ಯಾವ್ದೋ ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡು ನಾನು ಧ್ಯಾನವನ್ನ ಮಾಡಿದ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಇಡೋದಿಕ್ಕೆ ಅಲ್ವಾ. ಆದ್ರೆ ನೋಡಿ ಇವಾಗ ಭಕ್ತರು ಬೆಳಗ್ಗೆಯಿಂದ ರಾತ್ರಿ ತನಕನೂ ಅವರು ಆ ಭಕ್ತಿ ಸೇವೆಯಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ ಭಗವಂತ ಪ್ರಗತಿ ಅನ್ನೋದು ತುಂಬಾನೇ
ಅಲ್ಲಿ ಕ್ಲೇಶಕರವಾದದ್ದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹಧಾರಿಗಳಿಗೆ ಬಹು ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ನಿರಾಕಾರ ಒಂದು ಪೂಜೆ ಏನಿದೆ ಅದು ತುಂಬಾ ಕಷ್ಟಕರವಾದದ್ದು ಅಂತ ಹೇಳ್ತಾ ಇದ್ದಾರೆ. ಇವಾಗ ನಮ್ಗೆ ಒಂದು ದೇಹ ಅಂತ ಇದೆ ಅಲ್ವಾ? ಇವಾಗ ನಾವ್ ಏನನ್ನೇ ಆದ್ರೂ ಸಹ ಒಂದು ಆಕಾರದಲ್ಲಿ ನಾವು ಇಮ್ಯಾಜಿನೇಷನ್ ಮಾಡ್ಕೊಂತೀವಿ ನಾವು. ಯಾಕಂದ್ರೆ ನಮ್ಗೊಂದು ದೇಹ ಇದೆ. ನಾವ್ ಇನ್ನು ಯಾರನ್ನೇ ಇಮ್ಯಾಜಿನೇಷನ್ ಮಾಡ್ಕೊಂಡ್ರು, ಇವಾಗ ಯಾರೋ ಒಬ್ರು ಮಾತಾಡಿದ್ರು ಅಂತ ಹೇಳಿದ್ರೆ ನಾವು ಅವ್ರಿಗೆ ಒಂದು ಆಕಾರವನ್ನ ಕೊಟ್ಬಿಡ್ತೀವಿ. ಇವಾಗ ನೋಡಿ, ನಾನು ನಿಮ್ಮನ್ನ ಯಾರನ್ನೂ ನಾನು ನೋಡ್ತಾನೆ ಇಲ್ಲ ಅಲ್ವಾ? ನೀವ್ ಇವಾಗ ನಿಮ್ಮ ವಾಯ್ಸ್ ಅಲ್ಲಿ ನಾನು ನಿಮ್ಗೊಂದು ಆಕಾರವನ್ನ ನಾನು ಕೊಡ್ತೀನಿ ಅಲ್ವಾ? ಸೊ ಅಂದ್ರೆ ನಮ್ಗೆ ಅದು ಈಸಿ. ನಮ್ಗೆ ಯಾಕಂದ್ರೆ ನಮಗೂ ಒಂದು ದೇಹ ಇದೆ. ಅದಕ್ಕೋಸ್ಕರ ನಮ್ಗೆ ಏನನ್ನಾದ್ರೂ ಸಹ ನಾವು ಒಂದು ದೇಹ ಇರೋದನ್ನ ನಮ್ಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು ನಮ್ಗೆ ಈಸಿ ಆಗತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ. ಆದ್ರೆ ಇಲ್ಲಿ ನಿರಾಕಾರವಾದಿಗಳಿಗೆ ಏನಾಗತ್ತೆ, ಅವ್ರಿಗಿದು ತುಂಬಾ ಕಷ್ಟ ಆಗ್ತಿದೆ. ಯಾಕಂದ್ರೆ ಅವ್ರಿಗೊಂದು ದೇಹ ಇದೆ, ಆದ್ರೆ ಅವ್ರು ದೇಹ ಇಲ್ದಲೆ ಇರೋದನ್ನ ಅವ್ರು ಇಮ್ಯಾಜಿನ್ ಮಾಡ್ಕೊತಾ ಇದ್ದಾರೆ. ಅದಕ್ಕೊಂದು ಪೂಜೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅದು ಅವ್ರಿಗೆ ತುಂಬಾ ಕಷ್ಟಕರವಾದದ್ದು. ಆ ಒಂದು ಪೂಜೆ ಮಾಡ್ಬೇಕಾದ್ರೂ ಅವ್ರಿಗೆ ಕಷ್ಟ ಇದೆ. ಮತ್ತೆ ಮುಂದೆನೂ ಸಹ ಅವ್ರಿಗೆ ಫಲ ಇದೆಯಲ್ಲ, ಅದನ್ನು ಸಹ ಪರಿಪೂರ್ಣವಾದದ್ದಲ್ಲ. ಯಾಕೆಂತಂದ್ರೆ ನಿರಾಕಾರವಾದಿಗಳು ಅವ್ರು ಎಲ್ಲಿಗೆ ಹೋಗ್ತಾರೆ ಆ ಒಂದು ದೇಹವನ್ನ ಬಿಟ್ಮೇಲೆ ಅಂತಂದ್ರೆ ಆ ಭಗವಂತನ ಬ್ರಹ್ಮ ಜ್ಯೋತಿಗೆ ಹೋಗ್ತಾರೆ. ಅಷ್ಟಕ್ಕೆ ಹೋಗ್ಲಿಕ್ಕೆ ಮಾತ್ರ ಸಾಧ್ಯ. ಆ ಬ್ರಹ್ಮ ಜ್ಯೋತಿ ಏನು ಅಂತಂದ್ರೆ ಭಗವಂತನ ದೇಹದಿಂದ ಬರ್ತಾ ಇರುವಂತಹ ಒಂದು ಪ್ರಭೆ. ಅಲ್ಲಿಗೆ ಮಾತ್ರ ಅವ್ರು ಹೋಗ್ಲಿಕ್ಕೆ ಸಾಧ್ಯ. ಆದ್ರೆ ಅವರು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇವಾಗ ತಿರುಪತಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಕಷ್ಟಪಟ್ಟು ತಿರುಪತಿಗೆ ಹೋಗ್ತೀನಿ. ತಿರುಪತಿಗೆ ಹೋಗ್ಬಿಟ್ಟು ಬರೇ ಬಸ್ ಸ್ಟ್ಯಾಂಡ್ ಹೋಗ್ಬಿಟ್ಟು ನಾನು ವಾಪಸ್ ಬಂದ್ಬಿಟ್ರೆ ಹೆಂಗಿರುತ್ತೆ ಅಲ್ವಾ? ನಾನು ಕಷ್ಟಪಟ್ಟು ಹೋಗಿದ್ದೀನಿ. ತಿರುಪತಿಗೆ ಹೋದ್ಮೇಲೆ ನಾನು ದೇವರ ದರ್ಶನವನ್ನ ಮಾಡ್ಬೇಕು. ಬರೇ ಬಸ್ ಸ್ಟ್ಯಾಂಡ್ ಹೋಗ್ ಬಂದ್ರೆ ಅದು ಪರಿಪೂರ್ಣತೆ ಅಲ್ಲ. ನಾನು ತಿರುಪತಿಗೆ ಹೋದೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಓಡಾಡೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ? ತಿರುಪತಿಗೆ ಹೋಗೋದು ಪರಿಪೂರ್ಣ ಯಾವಾಗ ಆಗುತ್ತೆ? ನಾನು ಬೆಟ್ಟವನ್ನ ಹತ್ತಿ ಅಲ್ಲಿ ತಿಮ್ಮಪ್ಪನ ದರ್ಶನವನ್ನ ಮಾಡಿದಾಗ ಅಷ್ಟೇನೆ ಅದು ಪರಿಪೂರ್ಣತೆ ಆಗುತ್ತೆ. ಈಗ ಇವ್ರು ನಿರಾಕಾರವಾದಿಗಳು ಏನ್ ಮಾಡ್ತಾ ಇದಾರೆ, ಎಷ್ಟು ಕಷ್ಟ ಪಡ್ತಾ ಇದಾರೆ. ಈಗ ಕಷ್ಟಪಟ್ರು ಸಹ ಅವ್ರು ಎಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ? ಆ ಬ್ರಹ್ಮ ಜೊತೆಗೆ ಹೋಗ್ಲಿಕ್ಕೆ ಸಾಧ್ಯ. ಅಲ್ಲಿ ಬ್ರಹ್ಮ ಜೊತೆಗೆ ಹೋದಾಗ ಅಲ್ಲಿ ಭಗವಂತನ ದರ್ಶನ ಆಗೋದಿಲ್ಲ, ಭಗವಂತನ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರು ಮತ್ತೆ ವಾಪಸ್ಸು ಈ ಭೂಮಿಗೆ ಬರ್ಬೇಕಾಗತ್ತೆ. ಸೊ ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಸೊ ಮುಂದಿನ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾರೆ. ಈ ನಿರಾಕಾರವಾದಿಗಳು ಅವರು ಪೂಜೆ ಮಾಡ್ಬೇಕಾದ್ರೂ ಸಹ ಅವರು ಕಷ್ಟಕರವಾಗಿರುತ್ತೆ ಅವ್ರಿಗೆ ಆ ಒಂದು ಪೂಜೆ. ಮತ್ತೆ ಅದರ ಪ್ರಗತಿನೂ ಸಹ ತುಂಬಾನೇ ಕಷ್ಟಕರವಾಗಿರುತ್ತೆ. ಹೋಗ್ಲಿ, ಏನಾದ್ರೂ ಗುರಿ ಗತಿ ಆದ್ರೂನು ಪರಿಪೂರ್ಣ ಇದೆಯಾ? ಅದೂನು ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಜ್ಞಾನಯೋಗದ ಪ್ರಕ್ರಿಯೆಯು ತುಂಬಾ ಕ್ಲೇಶಕರವಾದದ್ದು. ಇದನ್ನ ಜ್ಞಾನಯೋಗ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವಾಗ ನಿರಾಕಾರವಾದಿಗಳು ಯಾರು ಅಂತಂದ್ರೆ ಅವ್ರು ಯೂಶಲಿ ಜ್ಞಾನ ಯೋಗಿಗಳಾಗಿರ್ತಾರೆ ಅವರು. ಸೊ ಯಾರು ಈ ಜ್ಞಾನ ಮಾರ್ಗದಲ್ಲಿ ಇರ್ತಾರೋ ಅವರು ಈ ನಿರಾಕಾರವನ್ನ ಅವರು ಪೂಜೆ ಮಾಡ್ತಾರೆ. ಅದಕ್ಕೆ ಈ ಜ್ಞಾನ ಯೋಗದ ಪ್ರಕ್ರಿಯೆ ತುಂಬಾ ಕ್ಲೇಶಕರವಾದದ್ದು ಅಂತ ಹೇಳ್ತಾರೆ. ಭಕ್ತಿಯೋಗ ಮಾರ್ಗವು ತುಂಬಾ ಸುಲಭವಾದದ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಯಾಕೆ ಇಲ್ಲಿ ಭಕ್ತಿ ಮಾರ್ಗ ಸುಲಭ ಅಂತ ಹೇಳ್ಬಿಟ್ಟು ನಮಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದಾರೆ. ಈ ಭಕ್ತಿ ಯೋಗ ಏನ್ ಮಾಡುತ್ತೆ, ಕೃಷ್ಣ ವಿಗ್ರಹವನ್ನ ಪೂಜಾರ್ಹ ಎಂದು ಸ್ವೀಕರಿಸುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ? ನೋಡಿ, ಇವಾಗ ಭಗವಂತ ಎಷ್ಟೊಂದು ಅವತಾರದಲ್ಲಿ ಬಂದಿದ್ದಾರೆ ಅಲ್ವಾ? ಅವರು ಒಂದು ಹಂದಿಯ ಅವತಾರದಲ್ಲಿ ಬಂದಿದ್ದಾರೆ, ಒಂದು ಮೀನಿನ ಅವತಾರದಲ್ಲಿ ಬಂದಿದ್ದಾರೆ, ನರಸಿಂಹನ ಅವತಾರದಲ್ಲಿ ಬಂದಿದ್ದಾರೆ, ವಾಮನನಾಗಿ ಬಂದಿದ್ದಾರೆ ಅಲ್ವಾ? ಅದೇ ತರನೇ ಈಗ ಕಲಿಯುಗದ ಜನಗಳಿಗೋಸ್ಕರ ಅವ್ರು ಯಾವ ಅವತಾರದಲ್ಲಿ ಬರ್ತಾ ಇದಾರೆ? ವಿಗ್ರಹ ಅವತಾರದಲ್ಲಿ ಬರ್ತಾ ಇದ್ದಾರೆ ಅಲ್ವಾ? ಸೊ ನೋಡಿ, ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ ನಮ್ಗೆ ಇಷ್ಟನ್ನೇ ಗ್ರಹಿಸ್ಲಿಕ್ಕೆ ಸಾಧ್ಯ. ನಮ್ಮ ಈ ಒಂದು ಭೌತಿಕ ಕಣ್ಣುಗಳಿಂದ, ನಮ್ಮ ಈ ಚಿಕ್ಕ ಮೆದುಳಿನಿಂದ ಆ ಒಂದು ವಿಗ್ರಹವನ್ನ ಮಾತ್ರ ನಾವು ಗ್ರಹಿಸ್ಲಿಕ್ಕೆ ಸಾಧ್ಯ. ಅದಕ್ಕೆ ಭಗವಂತ ತುಂಬಾ ಕರುಣೆಯನ್ನ ತೋರಿ ಕಲಿಯುಗದ ಜನಗಳಿಗೋಸ್ಕರ ಅವರು ಆ ವಿಗ್ರಹ ರೂಪದಲ್ಲಿ ಅವತಾರ, ಅದು ವಿಗ್ರಹಾವತಾರ. ಅದಕ್ಕೆ ಅದನ್ನ ಅರ್ಚ ವಿಗ್ರಹ ಅವತಾರ, ಅರ್ಚ ಅವತಾರ ಅಂತ ಹೇಳ್ಬಿಟ್ಟು ಕರೀತಾರೆ. ಅದ್ರಲ್ಲಿ ಬಂದಿದ್ದಾರೆ. ಮತ್ತೆ ನಮ್ಗೆ ಈ ಕಲಿಯುಗದ ಜನಗಳಿಗೋಸ್ಕರ ಅವರು ನಾಮಾವತಾರದಲ್ಲಿ ಬಂದಿದ್ದಾರೆ. ಭಗವಂತ ಬೇರೆ ಅಲ್ಲ, ಅವರ ನಾಮ ಹೆಸರು ಬೇರೆ ಅಲ್ಲ. ಭಗವಂತ ಬೇರೆ ಅಲ್ಲ, ಗ್ರಂಥಾವತಾರದಲ್ಲಿ ಬಂದಿದ್ದಾರೆ. ಭಗವದ್ಗೀತಾ ಭಾಗವತ ರೂಪದಲ್ಲಿ ಅವರು ಬಂದಿದ್ದಾರೆ. ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಕಲಿಯುಗದ ಜನಗಳಿಗೆ ಅವ್ರಿಗೆ ಎಷ್ಟು ಭಗವಂತನನ್ನ ಗ್ರಹಿಸ್ಲಿಕ್ಕೆ ಸಾಧ್ಯನೋ ಅಂತಹ ಒಂದು ಅವತಾರದಲ್ಲಿ ಬರ್ತಾ ಇದ್ದಾರೆ. ಯಾವ ಅವತಾರ? ಅವರು ಅರ್ಚಾವತಾರದಲ್ಲಿ, ನಾಮಾವತಾರದಲ್ಲಿ, ಮತ್ತೆ ಗ್ರಂಥಾವತಾರದಲ್ಲಿ ಬಂದಿದ್ದಾರೆ. ನೋಡಿ, ಕೃಷ್ಣ ನಮ್ಮ ಜೊತೆ ಯಾವಾಗ್ಲೂ ಇದ್ದಾರೆ ಅಲ್ವಾ? ನಾವು ಕೃಷ್ಣನ ಅರ್ಚ ವಿಗ್ರಹವನ್ನ ನಾವು ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಬೋದು. ಕೃಷ್ಣನ ನಾಮವನ್ನ ನಾವು ಹೇಳ್ಕೋಬಹುದು. ಕೃಷ್ಣನ ಆ ಒಂದು ಆ ಗ್ರಂಥಾವತಾರದಲ್ಲಿ ಬಂದಿರೋದು ಅಂದ್ರೆ ಭಗವದ್ಗೀತೆ ಭಾಗವತದ ಜೊತೆಲಿ ನಾವ್ ಯಾವಾಗ್ಲೂ ಇರ್ಬೋದು ಅಲ್ವಾ? ಸೊ ಅದನ್ನ ಇಲ್ಲಿ ನಮ್ಗೆ ಹೇಳ್ತಾ ಇದಾರೆ. ಭಕ್ತಿಯೋಗ ಕೃಷ್ಣ ವಿಗ್ರಹವನ್ನ ಪೂಜಾರ್ಹ ಎಂದು ಸ್ವೀಕರಿಸುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ಭಗವಂತನಿಗೆ ನಾವು ವಿಗ್ರಹ ಅಂತಂದ್ರೆ ಯಾವ ಯಾವ ಒಂದು ಮೆಟೀರಿಯಲ್ಸ್, ವಸ್ತುಗಳಿಂದ ನಾವು ವಿಗ್ರಹವನ್ನ ಮಾಡ್ತೀವಿ. ಸೊ ನಾವು ಮಣ್ಣಿನಿಂದ ಮಾಡ್ಬೋದು, ಕಲ್ಲಿನಿಂದ ಮಾಡ್ಬೋದು, ಒಂದು ಮರದಿಂದ ಮಾಡ್ಬೋದು, ಮತ್ತೆ ಏನು ಪೇಂಟಿಂಗ್ ಮಾಡ್ಬೋದು, ಅಥವಾ ಯಾವ್ದಾದ್ರು ಒಂದು ಲೋಹದಿಂದ ಮಾಡ್ಬೋದು. ಈ ತರ ಎಷ್ಟೊಂದು ವಸ್ತುಗಳಿಂದ ನಾವು, ಗಾಜಿನಿಂದ ಮಾಡ್ಬೋದು. ಈ ತರ ಎಷ್ಟೊಂದು ವಸ್ತುಗಳಿಂದ ನಾವು ವಜ್ರ ವೈಡೂರ್ಯದಿಂದನೂ ಮಾಡ್ಬೋದು. ಈ ತರ ಎಷ್ಟೊಂದು ವಸ್ತುಗಳಿಂದ ನಾವು ಭಗವಂತನ ವಿಗ್ರಹವನ್ನ ನಾವು ಮಾಡ್ಬೋದು. ಸೊ ಅದಕ್ಕೆ ಭಗವಂತ ಇಲ್ಲಿ ಏನ್ ಹೇಳ್ತಾ ಇದಾರೆ, ನಾನು ಆ ವಿಗ್ರಹ ರೂಪದಲ್ಲಿ ಇದೀನಿ, ಮತ್ತೆ ನೀವೇನನ್ನೇ ಮಾಡಿ ನಾನು ಅದನ್ನ ಸ್ವೀಕಾರ ಮಾಡ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ?
ಆ ಅರ್ಚ ವಿಗ್ರಹದಲ್ಲಿ ನಾನೇ ಇರ್ತೀನಿ ಸ್ವತಃ. ಅದಕ್ಕೆ ನಾವು ನೋಡಿರೋ ಹಾಗೆ ನಮ್ಮ ಆಚಾರ್ಯರು ಏನ್ ಮಾಡ್ತಾರೆ, ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗ ಭಗವಂತ ಅಲ್ಲಿ ನೆಲೆಸ್ತಾರೆ ಅಲ್ವಾ. ನಾವ್ ಇವಾಗ ಕೊಟ್ಟಿರುವಂತ ಆಹಾರವನ್ನ ಸ್ವೀಕರಿಸ್ತಾರೆ. ನಮ್ಗೆ ಗೊತ್ತಿರೋ ಹಾಗೇನೆ ಭಗವಂತ ಅವರು ಕಣ್ಣಿನಿಂದ ನೋಡಿದ್ರೇನೆ ಅವರು ಆಹಾರವನ್ನ ಸ್ವೀಕರಿಸ್ದಂಗೆ ಅಲ್ವಾ. ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ. ಭಗವಂತನ ಪ್ರತಿಯೊಂದು ಅಂಗಾಂಗಗಳು ಇನ್ನೊಂದು ಅಂಗಾಂಗಗಳ ಕೆಲಸವನ್ನ ಮಾಡುತ್ತೆ. ನಾವಾದ್ರೆ ಕಣ್ಣಿಂದ ನೋಡ್ಲಿಕ್ಕೆ ಮಾತ್ರ ಸಾಧ್ಯ, ಭಗವಂತ ಕಣ್ಣಿನಿಂದ ಅವರು ತಿನ್ಲಿಕ್ಕೂ ಸಹ ಸಾಧ್ಯ ಇದೆ ಅಲ್ವಾ. ನಾವಿವಾಗ ಭಗವಂತನ ಮುಂದೆ ಅರ್ಪಿಸಿದಾಗ ಅದನ್ನ ಅವರು ಸ್ವೀಕರಿಸ್ತಾರೆ. ಅದಕ್ಕೆ ಪ್ರಭುಪಾದರು ಇದಕ್ಕೆ ಯಾವ ಒಂದು ಉಪಮೇಯವನ್ನ ಕೊಡ್ತಾ ಇದ್ದಾರೆ ಅವರು. ಇವಾಗ ನಾವ್ ಯಾವ್ದಾದ್ರು ಒಂದು ಅಂಚೆ ಪಟ್ಟಿಗೆಗೆ, ಅಂದ್ರೆ ಆ ಒಂದು ಅಂಚೆ ಇಲಾಖೆಯಿಂದ ಅಧಿಕೃತವಾಗಿರುವಂತಹ ಅಂಚೆ ಪಟ್ಟಿಗೆಯಲ್ಲಿ ನಾವ್ ಯಾವ್ದಾದ್ರು ಒಂದು ಲೆಟರ್ ಅನ್ನ ಹಾಕಿದ್ರೆ ಏನಾಗುತ್ತೆ, ಅದು ಯಾರಿಗೆ ತಲುಪಬೇಕೋ ಅದು ಅವ್ರಿಗೆ ತಲುಪುತ್ತೆ ಅಲ್ವಾ. ಅದೇ ತರನೇ ಇಲ್ಲಿ ಭಗವಂತನ ಅರ್ಚ ವಿಗ್ರಹಕ್ಕೆ ನಾವು ಪೂಜೆನ ಮಾಡಿದ್ರೆ ಭಗವಂತನಿಗೆ ಅದು ತಲುಪುತ್ತೆ. ಯಾಕಂದ್ರೆ ಭಗವಂತ ಹೇಳಿದ್ದಾರೆ, ಅದು ಅಧಿಕೃತಗೊಂಡಿದೆ. ಅದು ಅವ್ರು ಹೇಳಿರೋದು ಅವರೇ ಹೇಳಿದ್ದಾರೆ ಅಲ್ವಾ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅಥವಾ ನಾನು ಇನ್ಯಾವುದೋ ಒಂದು ನೋಡ್ಲಿಕ್ಕೆ ಅಲ್ಲಿ ಅಂಚೆ ಪೆಟ್ಟಿಗೆ ತರ ಇದೆ, ಆದ್ರೆ ಅದು ಅಧಿಕೃತವಾಗಿಲ್ಲ. ಅದಕ್ಕೆ ನಾನು ಏನಾದ್ರೂ ಒಂದು ಲೆಟರ್ ಅನ್ನ ಹಾಕಿದ್ರೆ ಅದು ಯಾರಿಗೆ ತಲುಪಬೇಕೋ ಅದು ಅವ್ರಿಗೆ ತಲುಪೋದಿಲ್ಲ ಅಲ್ವಾ. ಸೊ ಇವಾಗ ಭಗವಂತ ಏನ್ ಹೇಳಿದರೆ, ನಮ್ಮ ಈ ನಾರದ ಪಂಚರಾತ್ರಿಕ ವಿಧಿಯಲ್ಲಿ ಹೇಗೆ ಪೂಜೆಯನ್ನ ಮಾಡ್ಬೇಕು, ಹೇಗೆ ಒಂದು ವಿಗ್ರಹ ಇರ್ಬೇಕು, ಹೇಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದಾರೋ, ಅಂತಹ ಒಂದು ವಿಗ್ರಹಕ್ಕೆ ನಾವು ಪೂಜೆನ ಮಾಡಿದ್ರೆ ಭಗವಂತ ಅದನ್ನ ಸ್ವೀಕರಿಸ್ತಾನೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಹೇಗೆ ಆ ಅಂಚೆ ಪಟ್ಟಿಗೆಯಲ್ಲಿ ಹಾಕಿರುವಂತಹ ಒಂದು ಪತ್ರ ಯಾರಿಗೆ ತಲುಪಬೇಕೋ ಹಾಗೆ ಅವ್ರಿಗೆ ತಲುಪುತ್ತೋ, ಅದೇ ತರನೇ ನಮ್ಮ ಪೂಜೆ ಭಗವಂತನಿಗೆ ತಲುಪುತ್ತೆ. ನಾನು ಅದನ್ನ ಸ್ವೀಕರಿಸ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣ. ಮತ್ತೆ ಇದು ನಾವ್ ಹೇಗೆ ಇಲ್ಲಿ ಪೂಜೆಯನ್ನ ಮಾಡ್ಬೇಕು ಅಂತಂದ್ರೆ, ನಾವು ಆ ಒಂದು ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಪೂಜೆನ ಮಾಡ್ಬೇಕು. ಭಕ್ತಿ ಯೋಗ ಅಂತಂದ್ರೆ ಗುರು, ಅಲ್ಲಿ ಫಸ್ಟ್ ಬರೋದೇ ಗುರು. ಸೊ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಈ ಭಕ್ತಿ ಯೋಗದಲ್ಲಿ ನಾವು ಮುಂದುವರಿಬೇಕು. ಇಲ್ಲಪ್ಪ ನಾನು ತುಂಬಾ ಇಂಟೆಲಿಜೆಂಟ್, ನಾನು ಗೋಲ್ಡ್ ಮೆಡಲಿಸ್ಟ್, ನಾನ್ ಬೇಕಾದ್ರೆ ಈ ಪುಸ್ತಕ ಓದ್ಕೊಂಡು ನಾನೇ ಮಾಡ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ. ಸೊ ಅದನ್ನ ನಾವು ಆ ಗುರುವಿಗೆ ಶರಣಾಗಿ ಗುರುಗಳ ಮಾರ್ಗದರ್ಶನದಲ್ಲಿ ಅಷ್ಟೇ ನಾವು ಈ ಭಕ್ತಿ ಯೋಗವನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಅವರು ಭಾಷೆಯನ್ನು ಕಲ್ಪನೆಗೆ ನಿಲುಕದ ಭಾವಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಎಲ್ಲ ಪ್ರಕ್ರಿಯೆಗಳನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ಸಾಮಾನ್ಯ ಮನುಷ್ಯನಿಗೆ ಇದು ಸುಲಭವಲ್ಲ. ಇದು ಯಾರ ಬಗ್ಗೆ ಹೇಳ್ತಿದ್ರೆ, ನಿರಾಕಾರವಾದಿಗಳು ಏನ್ ಮಾಡ್ತಾ ಇದಾರೆ, ಅವ್ರು ಯಾವ್ದೋ ಒಂದು ಗ್ರಂಥಗಳನ್ನ ಓದ್ತಾ ಇದ್ದಾರೆ. ಮತ್ತೆ ಅಲ್ಲಿ ಏನಾಗ್ತಿದೆ, ಅಲ್ಲಿ ಆ ಭಾಷೆಯನ್ನ ಅವರು ಆ ಕಲ್ಪನೆ ಮಾಡ್ಕೋಬೇಕು. ಅಲ್ಲಿ ಏನಿದೆ ಅದು ಓದೋದಕ್ಕೆ ಕಷ್ಟ, ಆ ಸಂಸ್ಕೃತವನ್ನ ಓದ್ಲಿಕ್ಕೂ ಕಷ್ಟ. ಮತ್ತೆ ಅದ್ರಲ್ಲಿ ಏನ್ ಹೇಳಿದಾರೋ ಅದನ್ನ ನಾವು ಕಲ್ಪನೆ ಮಾಡ್ಕೋಬೇಕಾಗತ್ತೆ. ಮತ್ತೆ ಅವರು ಎಲ್ಲಾ ಪ್ರಕ್ರಿಯೆಗಳನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ಅಲ್ಲಿ ಏನೆಲ್ಲ ಹೇಳಿದ್ದಾರೆ, ಆ ವೇದ ಸಾಹಿತ್ಯ ಉಪನಿಷತ್ತಲ್ಲಿ ಇರೋದನ್ನೆಲ್ಲ ಅವ್ರು ಅದನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕಂದ್ರೆ ತುಂಬಾ ಕಷ್ಟ. ಅದಕ್ಕೆ ನಮ್ಗೆ ಇಲ್ಲಿ ಭಗವಂತ ಭಗವದ್ಗೀತೆನ ಕೊಟ್ಟಿರೋದು. ಈ ಭಗವದ್ಗೀತೆನ ಏನಕ್ಕೆ ಹೋಲಿಸ್ತಾರೆ ಅಂತಂದ್ರೆ, ಇವಾಗ ನೋಡಿ, ನಮ್ಗೆ ಹಲಸಿನ ಹಣ್ಣು ಅಂದ್ರೆ ತುಂಬಾ ಇಷ್ಟ, ಆದ್ರೆ ಅದನ್ನ ನಾವು ಬಿಡಿಸಿ ತಿನ್ಬೇಕು ಅಂದ್ರೆ ನಮ್ಗೆ ತುಂಬಾ ಕಷ್ಟ ಅಲ್ವಾ. ಕೈಗೆಲ್ಲ ಅಂಟ್ಕೊಳುತ್ತೆ, ಮತ್ತೆ ಅದನ್ನ ಬಿಡಿಸೋದು ಸಹ ತುಂಬಾ ಕಷ್ಟ. ಬಾಳೆಹಣ್ಣು ತಿಂದಷ್ಟು ಈಸಿ ಇಲ್ಲ ಅಲ್ವಾ. ಆದ್ರೆ ಇಲ್ಲಿ ನಮ್ಗೆ ಇಲ್ಲಿ ಹೇಗೆ ಕೊಟ್ಟಿದ್ದಾರೆ ಭಗವದ್ಗೀತೆಯನ್ನ ಅಂತಂದ್ರೆ, ಆ ಹಲಸಿನ ಹಣ್ಣನ್ನ ಬಿಡಿಸಿ ಆ ತೊಳೆಯನ್ನ ತೆಗೆದು, ಆ ತೊಳೆಯಲ್ಲಿರುವಂತಹ ಬೀಜವನ್ನು ತೆಗೆದು ತಟ್ಟೆಯಲ್ಲಿ ಇಟ್ಬಿಟ್ಟು ಕೊಟ್ಟಿದ್ದಾರೆ, ತಿನ್ನಿ ನೀವು ಅಂತ ಹೇಳ್ಬಿಟ್ಟು. ಆದ್ರೆ ಇಲ್ಲಿ ಜ್ಞಾನಿಗಳು ಏನ್ ಮಾಡ್ತಾ ಇದಾರೆ, ನಿರಾಕಾರವಾದಿಗಳು ಅವರು ಉಪನಿಷತ್ತು ವೇದಗಳನ್ನ ಓದ್ತಾ ಇದ್ದಾರೆ. ಅದು ತುಂಬಾ ಕಷ್ಟಕರವಾದದ್ದು, ಅದು ಸಾಮಾನ್ಯ ಮನುಷ್ಯನಿಗೂ ಸಹ ತುಂಬಾ ಕಷ್ಟ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಕ್ತಿ ಸೇವೆಯಲ್ಲಿ ನಿರತನಾಗಿರುವ ಕೃಷ್ಣ ಪ್ರಜ್ಞೆಯಿರುವ ಮನುಷ್ಯನು ಯೋಗ್ಯ ಗುರುವಿನ ಮಾರ್ಗದರ್ಶನ ಮಾತ್ರದಿಂದಲೇ, ವಿಗ್ರಹಕ್ಕೆ ವಿಧಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುವ ಮಾತ್ರದಿಂದಲೇ, ಪ್ರಭುವಿನ ಮಹಿಮೆಯನ್ನು ಕೇಳುವುದರಿಂದಲೇ ಮತ್ತು ಪ್ರಭುವಿನ ಪ್ರಸಾದದ ಶೇಷ ಭಾಗವನ್ನು ತಿನ್ನುವುದರಿಂದಲೇ ಬಹು ಸುಲಭವಾಗಿ ದೇವೋತ್ತಮ ಪರಮಪುರುಷನ ಸಾಕ್ಷಾತ್ಕಾರಗೊಳಿಸಿಕೊಳ್ಳುತ್ತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ ಅಲ್ವಾ. ಭಕ್ತರು ಏನ್ ಮಾಡ್ತಾರೆ, ನಿರಾಕಾರವಾದಿಗಳು ಏನ್ ಮಾಡ್ತಾರೆ ಅಂತ ಹೇಳ್ತಾರೆ. ನಿರಾಕಾರವಾದಿಗಳು ವೇದಗಳನ್ನ ಓದ್ತಾರೆ, ಉಪನಿಷತ್ತುಗಳನ್ನ ಓದ್ತಾರೆ, ಆ ಸಂಸ್ಕೃತವನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಎಷ್ಟು ಕಷ್ಟ ಅಲ್ವಾ. ಮತ್ತೆ ಅದನ್ನ ಅರ್ಥ ಮಾಡ್ಕೊಂಡ್ಮೇಲೆ ಅದನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅವರು, ಅದನ್ನು ಸಹ ತುಂಬಾ ಕಷ್ಟ. ಆದ್ರೆ ಇಲ್ಲಿ ಭಕ್ತಿ ಮಾರ್ಗದಲ್ಲಿ ಗುರುವಿನ ಮಾರ್ಗದರ್ಶನದಲ್ಲಿ ಅವ್ರು ಏನ್ ಮಾಡ್ತಾರೆ, ಭಗವಂತನಿಗೆ ಪೂಜೆ ಮಾಡ್ತಾರೆ, ಮತ್ತೆ ಅವರು ಶ್ರವಣ ಮಾಡ್ತಾರೆ, ಪ್ರಸಾದವನ್ನು ತಿಂತಾರೆ. ನೋಡಿ ಎಷ್ಟು ಸುಲಭವಾಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ನಾವಿಲ್ಲಿ ಕೊನೆಗೆ ನಾವೇನ್ ಮಾಡ್ಬೇಕು, ಭಗವಂತನಿಗೆ ನಾವು ಶರಣಾಗ್ಬೇಕು ಅಲ್ವಾ. ನೋಡಿ, ಶರಣಾಗೋದನ್ನೇ ಇಲ್ಲಿ ಭಕ್ತಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಕ್ತಿಗೆ ಎಷ್ಟೊಂದು ಅರ್ಥಗಳನ್ನ ಕೊಡ್ತಾರೆ. ಭಕ್ತಿ ಅಂತಂದ್ರೆ ಪ್ರೀತಿ, ಭಗವಂತನಿಗೆ ಆ ಶರಣಾಗೋದನ್ನು ಅನ್ನೋದನ್ನು ಭಕ್ತಿ ಅಂತ ಕರಿತಾ ಇದ್ದಾರೆ. ಮತ್ತೆ ನಮ್ಗೆ ಮುಂದೆ ಹೇಳ್ತಾ ಇದ್ರೆ, ನಮ್ಮ ಇಂದ್ರಿಯಗಳನ್ನ ನಾವು ಭಗವಂತನಿಗೆ ಅರ್ಪಿಸೋದನ್ನೇ ಭಕ್ತಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ಕೊನೆಗೆ ಏನ್ ಅರ್ಥ, ಭಗವಂತನಿಗೆ ಏನ್ ಇಷ್ಟವಾಗುತ್ತೋ ಅದನ್ನ ನಾವು ಮಾಡೋದೆ, ಅದನ್ನ ಭಕ್ತಿ ಅಂತ ಹೇಳ್ಬಿಟ್ಟು ಕರೀತಾರೆ. ಮತ್ತೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಈ ಒಂದು ನಿರಾಕಾರ ರೂಪ ಏನಿದೆ ಅದರ ಒಂದು ಆರಾಧನೆಯನ್ನ ಮಾಡಿದಾಗ ಅದು ಕಷ್ಟದ ಮಾರ್ಗ. ಮತ್ತೆ ಕೊನೆಗೆ ಏನಾಗುತ್ತೆ, ಅದರ ಕಡೆಗೆ ಪರಿಣಾಮವೂ ಸಹ ಅನಿಶ್ಚಯ ಅಂತ ಹೇಳ್ತಿದ್ದಾರೆ. ನಾನು ಇದಕ್ಕಿಂತ ಮುಂಚೆ ಹೇಳಿರೋ ಹಾಗೇನೆ, ಅವರು ದೇಹವನ್ನ ತೊರೆದ ಮೇಲೆ ಅವ್ರು ಎಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ, ಬರೀ ಬ್ರಹ್ಮ ಜ್ಯೋತಿಗೆ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ, ಅದು ಪರಿಪೂರ್ಣತೆ ಅಲ್ಲ ಅಲ್ವಾ. ಅದಕ್ಕೆ ಏನಂತ ಹೇಳ್ತಾರೆ, ಬ್ರಹ್ಮ ಜ್ಯೋತಿಗೆ ಹೋಗೋದನ್ನ ಏನಕ್ಕೆ ನಾವು ಹೋಲಿಕೆ ಮಾಡ್ಬೋದು ಅಂತಂದ್ರೆ, ಇವಾಗ
ನಾವೆಲ್ಲರೂ ಸಹ ಜೈಲಲ್ಲಿ ಇದೀವಿ ಅಲ್ವಾ. ನಮ್ಗೆ ಜೈಲಿನಿಂದ ಹೊರಗಡೆ ಬರ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ಒಬ್ಬ ಕೈದಿಗೆ ಹೇಗೆ ಅನಿಸ್ತಿರುತ್ತೋ ಈಗ ನಮ್ಗೂನು ಅನಿಸ್ತಾ ಇದೆ. ಅದಕ್ಕೇನೆ ಇವಾಗ ನಾವು ಪ್ರಯತ್ನವನ್ನ ಮಾಡ್ತಾ ಇದೀವಿ. ಈಗ ನಿರಾಕಾರವಾದಿಗಳಿಗೆ ಏನ್ ಮಾಡ್ತಾ ಇದಾರೆ, ಮ್ಯಾಕ್ಸಿಮಮ್ ಅವರು ಆ ಜೈಲಿನ ಒಂದು ಏನಿದೆ ಕಾಂಪೌಂಡ್ ಇದೆಯಲ್ಲ, ಆ ಕಾಂಪೌಂಡ್ ವಾಲ್ ಮೇಲೆ ಕುತ್ಕೋಬಹುದು ಅಷ್ಟೇನೆ. ಕಾಂಪೌಂಡ್ ವಾಲ್ ಮೇಲೆ ಕುತ್ಕೊಂಡಾಗ ಅವ್ರೇನು ಈ ಜೈಲಿನಲ್ಲಿರುವಂತಹ ಕಷ್ಟ ಏನೂ ಇಲ್ಲ. ಆದ್ರೆ ಅವರು ಈ ಕಡೆಗೆ ಬರ್ಲಿಕ್ಕಾಗಲ್ಲ, ಸಿಟಿ ಕಡೆಗೆ ಬರ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವ್ರು ಇನ್ನ ಬಿಡುಗಡೆ ಹೊಂದಿಲ್ಲ ಅಲ್ವಾ. ಪರಿಪೂರ್ಣವಾಗಿ ಬಿಡುಗಡೆ ಹೊಂದ್ರೆ ಅಷ್ಟೇನೆ ನಾವು ಸಿಟಿಯಲ್ಲಿ ಆರಾಮಾಗಿ ಓಡಾಡ್ಕೊಂಡಿರ್ಲಿಕ್ಕೆ ಸಾಧ್ಯ ಅಲ್ವಾ. ಸೊ ಕೊನೆಗೆ ಅವ್ರಿಗೆ ಎಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ, ಎಷ್ಟು ದಿವಸ ಅಂತ ಅವ್ರು ಕಾಂಪೌಂಡ್ ಮೇಲೆ ಕುತ್ಕೊಳ್ಲಿಕ್ಕೆ ಆಗತ್ತೆ. ಅಲ್ಲಿ ಏನು ಇಲ್ಲ ಕೆಲ್ಸ, ಹೌದು ಅಲ್ಲಿ ಏನು ಕಷ್ಟನೂ ಇಲ್ಲ, ಆದ್ರೆ ಅಲ್ಲಿ ಕೆಲ್ಸನೂ ಏನು ಇಲ್ಲ. ಎಷ್ಟು ದಿವಸ ಅಂತ ಅಲ್ಲಿ ಕಾಂಪೌಂಡ್ ವಾಲ್ ಮೇಲೆ ಕುತ್ಕೊಳ್ಲಿಕ್ಕೆ ಸಾಧ್ಯ. ಈ ಕಡೆ ಸಿಟಿ ಕಡೆ ಅಂತೂ ಬರ್ಲಿಕ್ಕೆ ಆಗೋದಿಲ್ಲ. ಕೊನೆಗೆ ಅವ್ರು ಏನ್ ಮಾಡ್ತಾರೆ, ಈ ಕಡೆ ಜೈಲ್ ಕಡೆಗೆ ಹೋಗ್ಬೇಕಾಗತ್ತೆ ಅಲ್ವಾ. ಅದೇ ತರನೇ ಆ ಬ್ರಹ್ಮ ಅಂದ್ರೆ ನಿರಾಕಾರವಾದಿಗಳಿಗೂ ಆಗೋದು. ಆ ಬ್ರಹ್ಮ ಜ್ಯೋತಿಯಲ್ಲಿ ಅವ್ರಿಗೆ ಜನ್ಮ ಮೃತ್ಯು ಜರಾವ್ಯಾಧಿ ಏನೂ ಇರೋದಿಲ್ಲ. ಆದ್ರೆ ಅಲ್ಲಿ ಭಗವಂತನ ಸೇವೆ ಇಲ್ಲ. ನಮ್ಮ ಗುಣಲಕ್ಷಣ ಏನು ಅಂತಂದ್ರೆ ಸೇವೆಯನ್ನ ಮಾಡ್ಬೇಕು. ಅದಕ್ಕೆ ಪ್ರಭುಪಾದರು ಏನ್ ಹೇಳ್ತಾರೆ, ನಮ್ಗೆ ಯಾರಾದ್ರೂ ಸೇವೆ ಮಾಡ್ಲಿಕ್ಕೆ ನಮ್ಗೆ ಸಿಕ್ಕಿಲ್ಲ ಅಂದ್ರೆ ಕೊನೆಗೆ ಒಂದು ನಾಯಿನಾದ್ರೂ ಕರ್ಕೊಂಡ್ ಇಟ್ಕೊಂಡು ನಾಯಿಯ ಸೇವೆಯನ್ನ ಮಾಡ್ತೀವಿ. ಅದಕ್ಕೆ ಬುದ್ಧಿವಂತರಾದವರು ಯಾರ ಸೇವೆಯನ್ನ ಮಾಡ್ಬೇಕು ಅಂತ ಅರ್ಥ ಮಾಡ್ಕೋಬೇಕು. ಕೃಷ್ಣನ ಸೇವೆಯನ್ನ ಮಾಡ್ಬೇಕಾ ಅಥವಾ ನಾಯಿಯ ಸೇವೆಯನ್ನ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾರೆ. ಅದಕ್ಕೆ ಆ ಸೇವೆ ಗುಣ ಅನ್ನೋದೇನಿದೆ ಅದು ನಮ್ಮ ಒಂದು ಜೀವಿಯ ಗುಣಲಕ್ಷಣ. ಸೊ ಅದಕ್ಕೋಸ್ಕರ ಆ ಒಂದು ನಿರಾಕಾರವಾದಿಗಳಿಗೆ ಆ ಸೇವೆ ಸಿಗೋದಿಲ್ಲ. ಅದಕ್ಕೇನಾಗುತ್ತೆ, ಕೊನೆಗೆ ಅವರು ಮತ್ತೆ ಈ ಭೂಮಿಗೆನೆ ಅವರು ಅಥವಾ ಈ ಭೌತಿಕ ಪ್ರಪಂಚಕ್ಕೆನೆ ಅವರು ಬರ್ಬೇಕಾಗತ್ತೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಈ ನಿರಾಕಾರವಾದವನ್ನಂತೂ ನಾವು ಈ ಯುಗದಲ್ಲಂತೂ ಪ್ರೋತ್ಸಾಹಿಸಲೇಬಾರದು. ಮತ್ತೆ ಹೀಗೆ ಮಾಡ್ಬೇಕು ಅಂತ ಕೃಷ್ಣನು ಸಹ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ನಿರಾಕಾರವಾದದ ಏನು ಮಾರ್ಗ ಇದೆ ಅದನ್ನ ನಾವು ಪ್ರೋತ್ಸಾಹ ಮಾಡ್ಕೂಡ್ದು. ಇವಾಗ ನಾವು ನಮ್ಗೆ ಅದೃಷ್ಟ, ನಾವು ನಿರಾಕಾರವಾದದ ಕಡೆಗೆ ನಾವು ಹೋಗಿಲ್ಲ. ನಿರಾಕಾರವಾದಿಗಳು ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಆ ಒಂದು ಆ ಭಗವಂತನಿಗೆ ಆ ಒಂದು ನಿರಾಕಾರ ರೂಪ ಏನಿದೆ ಅದೇನೇ ಪರಮ ಸತ್ಯ ಅಂತ ಅನ್ಕೊಂಡಿದ್ದಾರೆ. ಈಗ ಏನು ಅವರು ಒಂದು ಕೃಷ್ಣನನ್ನ ಪೂಜೆ ಮಾಡೋದು ಅಥವಾ ಕೃಷ್ಣನ ಬಗ್ಗೆ ಕೇಳೋದು, ಭಗವದ್ಗೀತಾ ಭಾಗವತವನ್ನ ಓದೋದು ಏನು ಅಂತಂದ್ರೆ ಆ ಒಂದು ನಿರಾಕಾರ ಹಂತ ತಲುಪ್ಲಿಕ್ಕೆ ಒಂದು ಮೆಟ್ಟಿಲು ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದಾರೆ ಅವರು. ಅದಾದ್ಮೇಲೆ ಅವರು ಈ ಕೃಷ್ಣನನ್ನ ಅವರು ಬಿಟ್ಬಿಡ್ತಾರೆ, ಈ ಭಗವದ್ಗೀತೆ ಭಾಗವತವನ್ನ ಅವ್ರು ಬಿಟ್ಬಿಡ್ತಾರೆ. ಅವ್ರಿಗೆ ಆ ಒಂದು ನಿರಾಕಾರ ಹಂತಕ್ಕೆ ಅವರು ಹೋಗ್ಲಿಕ್ಕೆ ಮಾತ್ರ ಇದನ್ನ ಒಂದು ಏಣಿಯಾಗಿ ಅವರು ಉಪಯೋಗಿಸ್ಕೋತಾರೆ. ಮತ್ತೆ ಅವರು ಯಾರು ಸಾಕಾರ ರೂಪವನ್ನ ಪೂಜೆ ಮಾಡ್ತಿರ್ತಾರಲ್ಲ ಅವ್ರು ಆಡ್ಕೋತಾರೆ. ಏನಿದು ನೀವು ಚಿಕ್ಕ ಮಕ್ಳ ತರ ಆ ಬೊಂಬೆಗಳ ಜೊತೆ ಆಟ ಆಡ್ತಿದಿರಲ್ಲ, ಆ ವಿಗ್ರಹಗಳ ಜೊತೆ ನಾವು ಪೂಜೆ ಮಾಡೋದನ್ನೆಲ್ಲ ನೋಡಿದಾಗ ಅವ್ರು ಹಂಗ್ ಹೇಳ್ತಾರೆ, ಆ ಬೊಂಬೆಗಳ ಜೊತೆ ಆಟ ಆಡ್ತಿದಿರಲ್ಲ, ಯಾವಾಗ ನೀವು ಮೆಚೂರ್ ಆಗ್ತೀರಾ, ಯಾವಾಗ ನಿಮಗ್ ಬುದ್ಧಿ ಬರುತ್ತೆ, ಆ ಬೊಂಬೆಗಳನ್ನ ಬಿಟ್ಬಿಟ್ಟು ನೀವು ಆ ಒಂದು ಆ ನಿರಾಕಾರತೆಯಲ್ಲಿ ನೀವು ನಿಮ್ಮ ಮನಸ್ಸನ್ನ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಅಂದ್ರೆ ನಮ್ಮ ಅದೃಷ್ಟ, ನಾವು ಆ ನಿರಾಕಾರವಾದಿಗಳ ಆ ಒಂದು ಸಂಪರ್ಕಕ್ಕೆ ನಾವು ಬಂದಿಲ್ಲ. ಇಲ್ಲಿ ಕೃಷ್ಣನೇ ಹೇಳ್ತಾ ಇದ್ದಾರೆ, ಪ್ರಭುಪಾದರು ಹೇಳ್ತಾ ಇದ್ದಾರೆ, ಈ ಯುಗದಲ್ಲಂತೂ ನಾವು ಈ ನಿರಾಕಾರವಾದವನ್ನ ನಾವು ಪ್ರೋತ್ಸಾಹಿಸಲೇಬಾರ್ದು. ಮತ್ತೆ ಕೃಷ್ಣನು ಸಹ ಹೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 6 ಮತ್ತೆ 7ನೇ ಶ್ಲೋಕವನ್ನ ಓದೋಣ. ಅಲೌಕಿಕವಾದಿಗಳು ಅಂದ್ರೆ ಏನು ಮಾತಾಜಿ? ಏನ್ ಪ್ರಭುಜಿ? ಅಲೌಕಿಕವಾದಿಗಳು ಅಂದ್ರೆ ಏನು? ಅಲೌಕಿಕವಾದಿಗಳು ಅಂತಂದ್ರೆ ಅವ್ರಿಗೆ ನಾವು ಈ ದೇಹ ಅಲ್ಲ ಆತ್ಮ ಅಂತ ಗೊತ್ತಿದೆ. ಮತ್ತೆ ಒಂದು ಇದು ಲೌಕಿಕವಾದ ಅಲ್ದಲೇ ಇರೋದು ಒಂದು ಜಾಗ ಇದೆ ಅಂತ ಗೊತ್ತಿದೆ ಪ್ರಭುಜಿ. ಅವ್ರನ್ನ ಅಲೌಕಿಕವಾದಿಗಳು ಅಂತ ಕರೀತಾರೆ. ಇವಾಗ ನಮ್ಗೆ ಇಷ್ಟ ದಿವಸ ನಮ್ಗೆ ಒಂದು ಲೋಕ ಇದೆ ಅಂತಾನೆ ನಮ್ಗೆ ಗೊತ್ತಿರ್ಲಿಲ್ಲ ಅಲ್ವಾ. ಈ ಒಂದು ಭೌತಿಕ ಪ್ರಪಂಚ ಬಿಟ್ರೆ ಇನ್ನೊಂದು ಲೋಕ, ಆಧ್ಯಾತ್ಮಿಕ ಪ್ರಪಂಚ ಇದೆ ಅಂತಾನೆ ಗೊತ್ತಿರ್ಲಿಲ್ಲ ಅಲ್ವಾ. ಅಲೌಕಿಕವಾದಿಗಳಿಗೆ ಅವ್ರಿಗೆ ಗೊತ್ತಿದೆ, ಅಂದ್ರೆ ಈ ಪ್ರಪಂಚ ಅಲ್ದಲೆ ಇನ್ನೊಂದು ಪ್ರಪಂಚ ಇದೆ ಅಂತ ಗೊತ್ತಿದೆ. ಆಧ್ಯಾತ್ಮಿಕವಾದಿಗಳಿಗೆ ಅವ್ರನ್ನ ಯಾರಂತ ಕರೀತಾರೆ ಅಂತಂದ್ರೆ, ನಾವು ಈ ದೇಹ ಅಲ್ಲ ಆತ್ಮ ಅಂತ ಯಾರಿಗೆ ಗೊತ್ತಿದೆಯೋ ಅವ್ರನ್ನ ಆಧ್ಯಾತ್ಮಿಕವಾದಿಗಳು ಅಂತ ಕರೀತಾರೆ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಶ್ಲೋಕ 6 ಮತ್ತೆ 7. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧಾರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಾಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪಾರ್ಥ, ತಮ್ಮ ಎಲ್ಲಾ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರನ್ನು ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏನನ್ನ ಹೇಳ್ತಾ ಇದ್ರೆ, ಪಾರ್ಥ ತಮ್ಮ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು
ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರನ್ನು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ ಅಂತ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ? ಕೃಷ್ಣನೇ ಹೇಳ್ತಾ ಇರೋದು ಅಲ್ವಾ. ಸೊ ಇವಾಗ ನಮ್ಗೆ ಈ ಭವಸಾಗರವನ್ನ ಏನಕ್ಕೆ ಹೋಲಿಸ್ತಾರೆ ಅಂತಂತಂದ್ರೆ ಒಂದು ಏನ್ ಹೇಳ್ತಾರೆ, ಹಾಳು ಬಿದ್ದಿರೋ ಬಾವಿಗೆ ಹೋಲಿಸ್ತಾರೆ. ಅಂದ್ರೆ ಏನೊಂದು ತುಂಬಾ ಆಳವಾಗಿರುವಂತಹ ಒಂದು ಬಾವಿ, ಅಲ್ಲಿ ಕತ್ಲಿರುವಂತಹ ಕೂಪ ಅಂತ ಏನ್ ಹೇಳ್ತೀವಿ, ಅಂತಹ ಒಂದು ಬಾವಿಗೆ ಹೋಲಿಸ್ತಾರೆ. ಇವಾಗ ಅಕಸ್ಮಾತ್ ನಾವೇನಾದ್ರೂ ಅಂತಹ ಒಂದು ಬಾವಿಲಿ ಬಿದ್ಬಿಟ್ರೆ ನಾವ್ ಅದರಿಂದ ಹೊರಗಡೆ ಬರೋದಕ್ಕೆ ಏನ್ ಮಾರ್ಗ ಇದೆ ನಮ್ಗೆ? ಅಂತಹ ಒಂದು ಆಳವಾದ ಕತ್ತಲಿರುವಂತಹ ಒಂದು ಬಾವಿಗೆ ಬಿದ್ಬಿಟ್ರೆ ನಮ್ಗೆ ಹೊರಗಡೆ ಅದರಿಂದ ಬರ್ಬೇಕು ಅಂತಂದ್ರೆ ಏನ್ ಮಾರ್ಗ ಇದೆ? ಕೃಷ್ಣ ಭಕ್ತಿ. ಬಾವಿಯಿಂದ ಬರ್ಲಿಕ್ಕೆ ಪ್ರಭುಜಿ ಅಲ್ಲೇನು ಆಧಾರ ಏನು ಇಲ್ಲ. ಇಲ್ಲ, ಏನು ಜಾಗನೇ ಹಾ ಏನು ಆಧಾರ ಜಾಗನೇ ಇಲ್ಲ ಇಲ್ವಲ್ಲ. ಸೊ ನಾವಿವಾಗ ಬಾವಿಯಲ್ಲೇ ಇರ್ಬೇಕಾಗುತ್ತಾ ಅಥವಾ ಏನಾದ್ರೂ ಒಂದು ಉಪಾಯ ಮಾಡ್ತೀವ? ನಾವು ಅದರಿಂದ ಹೊರಗಡೆ ಬರಕ್ಕೆ ಪ್ರಯತ್ನ ಮಾಡ್ತೀವ? ಯಾವ್ದಾದ್ರು ಹಗ್ಗ ಬಳ್ಳಿ ಈ ತರ ಇಟ್ಕೊಂಡು ಮೇಲೆ ಬರ್ಬೋದು ಮಾತಾಡಿ. ಪ್ರಭುಜಿ ಯಾರಾದ್ರೂ ದಡದಲ್ಲಿ ಇರೋರ್ನ ಕೂಗಿ ಏನಾದ್ರೂ ಹಗ್ಗ ಈ ತರ ಒಂದು ಮರದ ಬಳ್ಳಿ ಏನಾದ್ರೂನು ಹಿಡ್ಕೊಂಡು ಮೇಲೆ ಬಂದು ಜೀವ ಉಳಿಸ್ಕೋಬಹುದು ಮಾತಾಜಿ. ಅಲ್ವಾ. ಸೊ ಇವಾಗ ಅಲ್ಲಿ ಏನಾಗ್ತಿದೆ, ಅಲ್ಲಿ ನಮ್ಮ ಸ್ವಪ್ರಯತ್ನ ಇದೆ ಅಲ್ವಾ. ಅಕಸ್ಮಾತ್ ಅಲ್ಲಿ ಬಾವಿಯಲ್ಲೇನೆ ಇವಾಗ ಆ ಸುತ್ತಲೂ ಇರುವಂತದ್ರಲ್ಲಿ ನಮ್ಗೆ ಕಾಲನ್ನ ಇಟ್ಕೊಂಡು ಮೇಲ್ಗಡೆ ಬರಬಹುದು ಅಲ್ವಾ. ಮತ್ತೆ ಯಾವುದೇ ಹಂತದಲ್ಲೂ ನಾವು ಕೆಳಗಡೆ ಜಾರಿ ಬೀಳ್ಬೋದಲ್ವಾ. ನಮ್ಗೆ ಶಕ್ತಿ ಇರುತ್ತೆ ಮೇಲ್ಗಡೆ ಬರೋ ತನಕನು ಅಲ್ವಾ. ಸೊ ಇಲ್ಲ, ಅಲ್ಲಿ ಯಾವ್ದೋ ಒಂದು ಹಗ್ಗ ಇದೆ, ನೀವ್ ಹೇಳ್ದಂಗೆ ಬಳ್ಳಿ ಇದೆ ಅಂತಂದ್ರೆ ಅದನ್ನ ಮೇಲೆ ನಾವು ಇಟ್ಕೊಂಡು ಅದನ್ನ ಸಹಾಯದಿಂದ ನಾವು ಮೇಲೆಗಡೆ ಬರಬಹುದು ಅಲ್ವಾ. ಅದೇ ಇವಾಗ ಒಬ್ಬ ವ್ಯಕ್ತಿ ನಮ್ಮನ್ನ ಬಂದು ಆ ಹಗ್ಗವನ್ನ ಇಟ್ಕೊಳ್ಳಿ, ಗಟ್ಟಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮನ್ನ ಮೇಲೆ ಹತ್ತಿದ್ರೆ, ಆ ಮೇಲೆ ಎಳ್ಕೊಂಡ್ರೆ ಅವಾಗ ಹೇಗಿರುತ್ತೆ? ಸುಲಭವಾಗಿರುತ್ತೆ. ಅದು ಸುಲಭವಾಗಿರುತ್ತೆ ಅಲ್ವಾ. ಈ ಭಕ್ತಿ ಯೋಗ ಅನ್ನೋದು ಅದೇ ತರನೇ. ಇವಾಗ ಕೃಷ್ಣ ನಮ್ಗೆ ಏನ್ ಹೇಳ್ತಾ ಇದಾರೆ? ಅವ್ರು ನಮ್ಗೆ ಏನ್ ಹೇಳ್ತಿದಾರೆ? ಶರಣಾಗಿ ಅಂತ ಹೇಳ್ತಾ ಇದಾರೆ. ನನಗೆ ಶರಣಾಗಿ ನೀವು ಅಂತ. ಸೊ ಇವಾಗ ಶರಣಾಗೋದು ಅಂತಂದ್ರೆ ಏನು? ಸೊ ನಾವು ಆ ಒಂದು ಹಗ್ಗವನ್ನ ನಾವು ಗಟ್ಟಿಯಾಗಿ ಇಟ್ಕೊಳೋದು. ಆ ಗಟ್ಟಿಯಾಗಿ ಇಟ್ಕೊಂಡ್ರೆ ಏನ್ ಮಾಡ್ತಾರೆ? ಕೃಷ್ಣ ಏನ್ ಮಾಡ್ತಾ ಇದಾರೆ? ಅವರೇ ನಮ್ಮನ್ನ ಮೇಲಕ್ಕೆ ಎಳಿತಾ ಇದಾರೆ ಅವ್ರು. ಅದೇ ಭಕ್ತಿ ಯೋಗ ಅಂದ್ರೆ. ನಮ್ಗೇನಿರ್ಬೇಕು? ದೃಢ ನಂಬಿಕೆ ಇರ್ಬೇಕು. ಆ ಒಂದು ಶ್ರದ್ಧೆ ಅಂತ ಏನ್ ಹೇಳ್ತಿದ್ದಾರೆ, ಶ್ರದ್ಧಾ ಭಕ್ತಿ ಪೂರ್ವಕ ಸೇವೆ ಅಂತ ಏನ್ ಹೇಳಿದ್ರು, ಆ ಶ್ರದ್ಧೆ ಮತ್ತೆ ನಮ್ಗೆ ದೃಢ ನಂಬಿಕೆ ಇರ್ಬೇಕು ಭಗವಂತನ ಮೇಲೆ. ಅವಾಗ ದೃಢ ವಿಶ್ವಾಸ ಇದ್ದು ನಾವು ಭಗವಂತನಿಗೆ ಶರಣಾದ್ರೆ ಏನ್ ಮಾಡ್ತಾರೆ? ಆಗ ಅವ್ರು ನಮ್ಮನ್ನ ಮೇಲಕ್ಕೆ ಹತ್ತಾರೆ ಅಲ್ವಾ. ಅದನ್ನೇ ನಮ್ಗೆ ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ತುಂಬಾ ಮುಖ್ಯವಾಗಿರುವಂತಹ ಶ್ಲೋಕ. ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಎಲ್ಲ ಕರ್ಮಗಳನ್ನ ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿಯನ್ನ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನ ನಿಲ್ಲಿಸಿ ನನ್ನನ್ನ ಪೂಜಿಸುವವರನ್ನ ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ ಅಲ್ವಾ. ಈ ಹುಟ್ಟು ಸಾವುಗಳ ಸಂಸಾರ ಸಾಗರವನ್ನ ನಾವು ಆ ಬಾವಿಗೆ ನಾವು ಹೋಲಿಸ್ಕೋಬಹುದು. ಮತ್ತೆ ನೋಡಿ, ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ ಅಂತ ಹೇಳ್ತಾರೆ. ನಾನು ಅಂತ ಹೇಳ್ತಿದ್ದೆ ಅಂದ್ರೆ ಸ್ವತಃ ಕೃಷ್ಣನೇ ಬರ್ತಾರೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ನೀವು ಮೊದ್ಲೇ ಲೆವೆಲ್ 1 ಅಲ್ಲಿ ನೀವು ಒಂದು ಚಿತ್ರವನ್ನ ನೀವು ಜ್ಞಾಪಿಸ್ಕೊಂಡ್ರೆ ಅವ್ರು ಗರುಡನ ಮೇಲೆ ಬರ್ತಾರೆ. ಗರುಡನ ಮೇಲೆ ಬಂದು ನಮ್ಮನ್ನ ಆ ಸಾಗರದಲ್ಲಿ ಬಿದ್ದಿರೋ ನಮ್ಮನ್ನ ಅವರು ರಕ್ಷಣೆ ಮಾಡ್ತಾರೆ. ಸೊ ಇವಾಗ ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ ಪ್ರಭುಪಾದರು. ಭಗವಂತನು ಭಕ್ತರನ್ನ ಐಹಿಕ ಅಸ್ತಿತ್ವದಿಂದ ಬಹು ಶೀಘ್ರವಾಗಿ ಉದ್ಧರಿಸುವುದರಿಂದ ಅವರು ಅದೃಷ್ಟವಂತರು ಅಲ್ವಾ. ಇವಾಗ ನಾವು ನೋಡಿದ್ವಿ, ಆ ಒಂದು ಅಂಧಕೂಪದಲ್ಲಿ ಬಿದ್ದಾಗ ನಮ್ಗೆ ನಾವೇ ನಮ್ಮ ಸ್ವಪ್ರಯತ್ನದಿಂದ ಮೇಲ್ಗಡೆ ಬರೋದು ತುಂಬಾ ಕಷ್ಟ ಅಲ್ವಾ. ಆದ್ರೆ ನಾವಿವಾಗ ಯಾರಾದ್ರೂ ನಮ್ಮನ್ನ ಮೇಲೆ ಎತ್ಬಿಟ್ರೆ ನಾವ್ ಈಸಿಯಾಗಿ ಬರ್ತೀವಿ. ಅದೇ ತರನೇ ಇಲ್ಲಿ ಭಗವಂತ ನಮ್ಮನ್ನ ಐಹಿಕ ಅಸ್ತಿತ್ವದಿಂದ, ನಮ್ಮ ಈ ಭೌತಿಕ ಪ್ರಪಂಚದಿಂದ ನಮ್ಮನ್ನ ಶೀಘ್ರವಾಗಿ ಉದ್ಧಾರ ಮಾಡ್ತಾರೆ. ಅದಕ್ಕೆ ನಾವು ಅದೃಷ್ಟವಂತರು. ಯಾರು ಭಗವಂತನ ಭಕ್ತರಿರ್ತಾರೋ ಅವರು ಅದೃಷ್ಟವಂತರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ಮನುಷ್ಯನಿಗೆ ಭಗವಂತನು ದೊಡ್ಡವನು, ವ್ಯಕ್ತಿಗತ ಆತ್ಮನು ಭಗವಂತನಿಗೆ ಅಧೀನ ಎನ್ನುವ ಅರಿವು ಬರುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ನಾವು ಪ್ರಾರ್ಥನೆಯನ್ನ ಮಾಡ್ಕೋತೀವಿ ಅಲ್ವಾ. ಪ್ರಾರ್ಥನೆ ಮಾಡ್ಕೊಂಡಾಗ ಯಾಕೆ ಪ್ರಾರ್ಥನೆಯನ್ನ ಮಾಡ್ಕೋಬೇಕು ಅಂತಂದ್ರೆ ನಾವ್ ಯಾವತ್ತೂ ಮರಿಕೂಡ್ದು. ಭಗವಂತ ಅವರು ವಿಭು, ನಾವು ಅಣು. ಅವರು ವಿಭು, ನಾವು ಅಣು. ಅವ್ರು ದೊಡ್ಡವರು, ನಾವು ಅವನ ಸೇವಕರು ಅನ್ನೋದನ್ನ ನಾವ್ ಯಾವಾಗ್ಲೂ ನಾವ್ಕ ಇಟ್ಕೋಬೇಕು. ಇಲ್ಲಾಂದ್ರೆ ನಾವು ಮಾಯಿಗೆ ಒಳಗಾಗ್ಬಿಡ್ತೀವಿ ಅಲ್ವಾ. ನಾವ್ ಯಾವಾಗ್ಲೂ ನಮ್ಗೆ ಒಡೆಯ ಅನ್ನೋದೇ ಒಂದು ಮನಸ್ಥಿತಿ ಇರುತ್ತೆ. ನಾನ್ ಹೇಳ್ದಂಗೆ ಎಲ್ಲರೂ ಕೇಳ್ಬೇಕು ಅಲ್ವಾ. ನನ್ ಕೈಯಲ್ಲಿ ಏನ್ ತೋರಿಸ್ತೀನೋ ಅದನ್ನ ಅವರು ಕಣ್ಣಿಗೆ ಒತ್ಕೊಂಡು ಕೆಲಸ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿಲಿ ಇರ್ತೀವಿ. ಅದಕ್ಕೆ ನಾವ್ ಯಾವಾಗ್ಲೂ ಪ್ರಾರ್ಥನೆಯನ್ನ ಮಾಡ್ಕೋಬೇಕು. ಇದೇ ಒಂದು ಮನಸ್ಥಿತಿಲಿ ಇರ್ಬೇಕು. ನಮ್ಗೆ ಭಕ್ತಿ ಯೋಗ ಇದನ್ನೇ ಹೇಳ್ಕೊಡೋದು. ಅದಕ್ಕೇನೆ ಗುರುಗಳಿಗೆ ಸೇವೆಯನ್ನ ಮಾಡಿ, ಭಗವಂತನ ಭಕ್ತರಿಗೆ ಸೇವೆಯನ್ನ ಮಾಡಿ, ವೈಷ್ಣವರಿಗೆ ಸೇವೆಯನ್ನ ಮಾಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು.
ಭಗವಂತನಿಗೆ ಅಧೀನ ಎನ್ನುವ ಅರಿವು ಬರುತ್ತದೆ. ಭಗವಂತನಿಗೆ ಸೇವೆ ಸಲ್ಲಿಸುವುದೇ ಅವನ ಕರ್ತವ್ಯ. ಸಲ್ಲಿಸದಿದ್ದರೆ ಅವನು ಮಾಯೆಗೆ ಸೇವಕನಾಗುತ್ತಾನೆ. ನೋಡಿ, ನಾವು ಬುದ್ಧಿವಂತರಾಗ್ಬೇಕು. ನಾವು ಯಾರಿಗೆ ಸೇವೆಯನ್ನ ಮಾಡ್ಬೇಕು ಅಂತ. ನೋಡಿ, ನಾಯಿಗೆ ಸೇವೆಯನ್ನ ಮಾಡ್ತಿರ್ತಾರೆ ಅಲ್ವಾ. ನಮ್ಗೆ ಈ ಭಕ್ತಿ ಮಾರ್ಗಕ್ಕೆ ಬಂದಾಗ ಗೊತ್ತಾಗುತ್ತೆ, ನಾಯಿಗೆ ಅವ್ರು ತೊಂದರೆಯನ್ನ ಕೊಡಿ ಅಂತ ನಾವು ಹೇಳ್ತಾ ಇಲ್ಲ, ಯಾರಿಗೆ ಸೇವೆಯನ್ನ ಮಾಡ್ಬೇಕು ಅಂತ ಅರ್ಥ ಮಾಡ್ಕೋಬೇಕು ಅಲ್ವಾ. ನಾಯಿಗೆ ನಾಯಿ ಪಾಡಿಗೆ ಓಡಾಡ್ಕೊಂಡಿರಕ್ ಬಿಡ್ಬೇಕು, ಯಾಕಂದ್ರೆ ಅದರ ಜನ್ಮ ಇರೋದು ಆ ತರ ಅಲ್ವಾ. ಅದಕ್ಕೆ ನಾವು ತೊಂದರೆಯನ್ನ ಕೊಡಬಾರ್ದು. ತೀರಾ ಊಟ ಕೊಡ್ತೀರಾ ಕೊಡಿ, ಅದ್ರ ನಾವ್ ಇವಾಗ ಹೆಂಗ್ ನೋಡ್ಕೊತಾ ಇದೀವಿ, ಮನೇಲಿ ಒಂದು ಏನು ಸದಸ್ಯನ ತರ ನಾವು ನೋಡ್ಕೊತಾ ಇದೀವಿ. ತೀರಾ ನಾವು ಮನೇಲಿ ಇಟ್ಕೊಳ್ಳೇಬೇಕಂದ್ರೆ ಹಸುವನ್ನ ತಂದೆ ಇಟ್ಕೋಬೇಕು ಅಲ್ವಾ. ಹಿಂದಿನ ಕಾಲದಲ್ಲಿ ವೇದದ ಕಾಲದಲ್ಲಿ ಹೇಳಿರೋದೇ ಅವರು ಹಸುಗಳನ್ನ ಸಾಕಿ ಅಂತ ಹೇಳಿದ್ದಾರೆ. ಆದ್ರೆ ನಾವಿವಾಗ ನಾಯಿಗಳನ್ನ ಸಾಕ್ತಾ ಇದೀವಿ ಅಲ್ವಾ. ನಾವಿವಾಗ ಅಕಸ್ಮಾತ್ ನಾವು ಭಗವಂತನಿಗೆ ಸೇವೆನ ಮಾಡ್ಲಿಲ್ಲ ಅಂದ್ರೆ ನಮಗೆ ಉಳಿದಿರೋದು ಮಾಯೆಗೆ ನಾವು ಸೇವೆಯನ್ನ ಮಾಡ್ಬೇಕಾಗತ್ತೆ. ಮಾಯೆಗೆ ಸೇವೆ ಮಾಡೋದಂದ್ರೆ ಇವಾಗ ಈ ತರ ನಾಯಿಗೆ ಸೇವೆ ಮಾಡ್ದಂಗ ಆಗುತ್ತೆ ಅಲ್ವಾ. ಅಥವಾ ಇನ್ಯಾರೋ ಆ ತಲೆ ಕೆಟ್ಟಿರುವಂತಹ ಬಾಸಿಗೆ ನಾವು ಸೇವೆಯನ್ನ ಮಾಡ್ದಂಗ ಆಗಿರುತ್ತೆ ಅಲ್ವಾ. ಅದಕ್ಕೆ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ. ಯಾರಿಗೆ ನೀವು ಸೇವೆಯನ್ನ ಮಾಡ್ಬೇಕು ಅಂತ ಅರ್ಥ ಮಾಡ್ಕೊಳ್ಳಿ ಅಂತ. ದೇವೋತ್ತಮ ಪರಮ ಪುರುಷನನ್ನ ಸುಪ್ರೀತಗೊಳಿಸುವುದಲ್ಲದೆ ಬೇರೆ ಯಾವ ಸಾಧನೆಯನ್ನು ಭಕ್ತನು ಅಪೇಕ್ಷಿಸುವುದಿಲ್ಲ. ನೋಡಿ, ಅವ್ರು ಯಾರ್ಯಾರಿಗೋ ಸೇವೆಯನ್ನ ಮಾಡೋದಿಲ್ಲ, ದೇವೋತ್ತಮ ಪರಮ ಪುರುಷನಿಗೆ ಅವ್ರು ಸೇವೆಯನ್ನ ಮಾಡ್ತಾರೆ. ನಾವು ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ರ ಹಾಗೇನೆ, ನಾವು ಬೇರಿಗೆ ನೀರೆದಿದ್ರೆ ಅದು ಆ ಒಂದು ಮರದ ಇಡೀ ಭಾಗಗಳಿಗೆ ಅದು ಹೋಗುತ್ತೆ ಅಲ್ವಾ. ಸೊ ಅದೇ ತರ ನಾವು ದೇವೋತ್ತಮ ಪರಮ ಪುರುಷನನ್ನ ಸುಪ್ರೀತಿ ಮಾಡಿದ್ರೆ, ಸಂತೃಪ್ತಿ ಮಾಡಿದ್ರೆ ವಿಶ್ವಪೂರ್ಣ ಸುಖಾಯತೆ, ವಿಶ್ವಪೂರ್ಣ ಸುಖವಾಗಿರುತ್ತೆ ಅಲ್ವಾ. ನೀವು ಅಟ್ಲೀಸ್ಟ್ ಮನೇಲೆ ನೋಡಿ, ಒಬ್ರು ಭಕ್ತಿ ಸೇವೆಗೆ ಬಂದ್ರು ಅಷ್ಟೇನೆ ಮನೇಲಿ ಎಷ್ಟು ಜಗಳಗಳು ಕಡಿಮೆ ಆಗುತ್ತೆ, ಮನಸ್ತಾಪಗಳು ಕಡಿಮೆ ಆಗುತ್ತೆ ಅಲ್ವಾ. ನೀವು ಭಕ್ತಿ ಮಾರ್ಗದಲ್ಲಿ ಬಂದಾಗ ನೀವು ಅದನ್ನ ಅಪ್ರಿಶಿಯೇಟ್ ಮಾಡ್ಬೋದು. ಒಬ್ರು ಬಂದ್ರೆ ಸಾಕು. ಅದೇ ತರ ವಿಶ್ವದಲ್ಲಿ ಒಂದು ಭಾಗ ಜನಗಳು ಬಂದ್ರೆ ಸಾಕು ಕೃಷ್ಣ ಪ್ರಜ್ಞೆಗೆ, ಈ ವಿಶ್ವ ಪೂರ್ಣಂ ಸುಖಾಯತೆ, ಇಡೀ ವಿಶ್ವ ವೈಕುಂಠವಾಗುತ್ತೆ ಅಂತ ಪ್ರಭುಪಾದರು ಹೇಳ್ತಾರೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ರೆ, ಇಲ್ಲಿ ಭಕ್ತರು ಬೇರೆ ಏನನ್ನೂ ಅವ್ರು ಅಪೇಕ್ಷಿಸೋದಿಲ್ಲ. ಈ ಕೆಲಸ ಮಾಡಿದ್ರೆ ಕೃಷ್ಣನಿಗೆ ಸಂತೋಷನಾ, ಸರಿ ಇದನ್ನ ಮಾಡೋಣ. ಈ ಕೆಲಸ ಮಾಡಿದ್ರೆ ನನಗೆ ಕೃಷ್ಣನಿಗೆ ಇಷ್ಟ ಆಗೋದಿಲ್ಲ, ಬೇಡ, ಅಷ್ಟೇನೆ. ಅವ್ರು ಜಾಸ್ತಿ ಗೊಂದಲಕ್ಕೂ ಒಳಗಾಗೋದಿಲ್ಲ. ಮತ್ತೆ ಅವರು ಗುರುಗಳ ಮಾರ್ಗದರ್ಶನದಲ್ಲಿ ಇರ್ತಾರೆ. ಗುರುಗಳು ಏನ್ ಹೇಳ್ತಾರೋ ಅದನ್ನ ಅವರು ಮಾಡ್ತಾರೆ. ಸೊ ಅದಕ್ಕೆ ಅವರ ಬದುಕಿನ ಮಹಾ ಉದ್ದೇಶ ಏನು, ಕೃಷ್ಣನನ್ನ ಪ್ರಸನ್ನಗೊಳಿಸೋದು. ಅದು ಬಿಟ್ಟರೆ ಅವ್ರಿಗೆ ಬೇರೆ ಯಾವುದೇ ಒಂದು ಅವ್ರಿಗೆ ಜಗತ್ತಲ್ಲಿ ಯಾವುದೇ ಒಂದು ಕೆಲಸ ಇಲ್ಲ. ನಾವಿವಾಗ ನೋಡಿದೀವಲ್ಲ, ಇವಾಗ ಪ್ರೇಮಿಗಳಿದ್ದಾಗ ಆ ಪ್ರೇಮಿಗಳ ಕೆಲಸ ಏನಿರುತ್ತೆ, ಒಬ್ಬ ಪ್ರೇಮಿ ಇನ್ನೊಬ್ಬ ಪ್ರೇಮಿಯನ್ನ ಅವರ ಮನಸ್ಸನ್ನ ತೃಪ್ತಿಗೊಳಿಸೋದೆ ಅಲ್ವಾ. ಅದ್ ಬಿಟ್ರೆ ಅವ್ರಿಗೆ ಬೇರೆ ಇನ್ನೇನೂ ಇರೋದಿಲ್ಲ. 3 ಹೊತ್ತು ಅವ್ರ ಬಗ್ಗೆನೇ ಧ್ಯಾನ ಮಾಡ್ಕೊಂಡಿರ್ತಾರೆ ಅಲ್ವಾ. ಇನ್ ಏನ್ ಮಾಡಿದ್ರೆ ಆ ಪ್ರೇಯಸಿಗೆ ಖುಷಿ ಆಗುತ್ತೆ ಅನ್ನೋದೇ ಯೋಚನೆ ಮಾಡ್ತಿರ್ತಾರೆ. ಅವ್ರು ಅದನ್ನೇ ಅವ್ರು ಮಾಡ್ತಾರೆ. ಅವ್ರಿಗೆ ಇಷ್ಟ ಇಲ್ಲರೋದು ಅವ್ರು ಏನನ್ನೂ ಮಾಡೋದಿಲ್ಲ ಅಲ್ವಾ. ಅದೇ ತರ ಇಲ್ಲಿ ಕೃಷ್ಣ ಬೇರೆ ಏನನ್ನೋ ಅವರು ಅಪೇಕ್ಷೆ ಮಾಡ್ತಾ ಇಲ್ಲ. ನೋಡಿ, ಇವಾಗ ಅರ್ಜುನನಿಗೂ ಸಹ ಅವ್ರಿಗೆ ಕುರುಕ್ಷೇತ್ರ ಯುದ್ಧ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಕುರುಕ್ಷೇತ್ರದಲ್ಲಿ. ಆದ್ರೆ ಅವರು ಕೃಷ್ಣನ ಸಂತೋಷಕ್ಕೋಸ್ಕರ ಅವರು ಯುದ್ಧವನ್ನ ಅವರು ಮಾಡ್ತಾರೆ. ಕೃಷ್ಣನ ತೃಪ್ತಿಗಾಗಿ ಅವರು ಎಲ್ಲವನ್ನ ಅವರು ತ್ಯಾಗ ಮಾಡ್ತಾರೆ. ಸೊ ಇವಾಗ ಅದಕ್ಕೇನೆ ಇದನ್ನ ಮಾತ್ರ ಅವರು ನಮ್ಮಿಂದ ಅಪೇಕ್ಷೆ ಮಾಡ್ತಿದ್ದಾರೆ. ಅದಕ್ಕೇನೆ ಇಲ್ಲಿ ಭಕ್ತಿ ಮಾರ್ಗದಲ್ಲಿ ನಮ್ಗೆ ತುಂಬಾ ಸುಲಭವಾದ ಒಂದು ಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನು, ಚೈತನ್ಯ ಮಹಾಪ್ರಭು ನಮ್ಗೆ ಈ ಕಲಿಯುಗಕ್ಕೆ ಕೊಟ್ಟಿರೋದು ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದನ್ನ ನಾವು ಮಾಡ್ಕೊಂಡ್ರೆ ಏನಾಗುತ್ತೆ, ನಾವು ಭಗವಂತನನ್ನ ನಾವು ನಮ್ಮ ಕಡೆಗೆ ನಾವು ಆಕರ್ಷಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ಸೊ ಇವಾಗ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಇಂತಹ ಭಕ್ತನನ್ನ ಅವ್ರು ಏನ್ ಮಾಡ್ತಾರೆ, ಒಂದ್ ಸ್ವಲ್ಪನೂ ವಿಳಂಬ ಇಲ್ದಲೆ ಅವರು ಭವಸಾಗರದಿಂದ ಅವರು ಪಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಭಗವಂತನೇ ವಾಗ್ದಾನ ಮಾಡ್ತಾ ಇದ್ದಾನೆ ಅಲ್ವಾ. ಭಗವಂತ ಹೇಳಿದ್ಮೇಲೆ ಅವ್ರವ್ರ ಮಾತನ್ನ ಅವ್ರು ಖಂಡಿತ ಅವರು ಉಳಿಸ್ಕೊತಾರೆ. ಸೊ ಇಲ್ಲಿ ನೋಡಿ, ಭಕ್ತನ ಮಟ್ಟಿಗೆ ಸ್ವತಃ ಪ್ರಭುವೇ ಅವನನ್ನ ಕರೆದುಕೊಳ್ಳುತ್ತಾನೆ. ಸ್ವತಃ ಅವರೇ ಬರ್ತಾರೆ, ಗರುಡನ ಮೇಲೆ ಬಂದು ನಮ್ಮನ್ನ ಭವಸಾಗರದಿಂದ ಪಾರು ಮಾಡ್ತಾರೆ. ಅವಾಗ ಎಷ್ಟು ಸುಲಭವಾದದ್ದಲ್ವಾ. ಇಲ್ಲಾಂದ್ರೆ ಎಂತಹ ಈಜುಗಾರನಿಗೆ ಈ ಒಂದು ಸಾಗರವನ್ನ ದಾಟ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಅವನು ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಬಂದಿದ್ರು ಸಹ ಆ ಸಾಗರವನ್ನ ದಾಟಿ ಅವನು ಇನ್ನೊಂದು ದಡಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಒಂದು ದೋಣಿಯ ಆಶ್ರಯವನ್ನ ಅವನು ಪಡ್ಕೊಳ್ಳೇಬೇಕಾಗುತ್ತೆ. ಅವಾಗಷ್ಟೇ ಅವನು ಇನ್ನೊಂದು ದಡಕ್ಕೆ ಅವನು ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಈ ಭವಸಾಗರ, ಅದಕ್ಕೆ ಈ ಭೌತಿಕ ಪ್ರಪಂಚವನ್ನ ಸಾಗರಕ್ಕೆ ಹೋಲಿಸ್ತಾ ಇದಾರೆ. ಎಂತವ್ರಿಗೆ ಮಾತ್ರನೇ ಇದನ್ನ ಈಜಿ ದಾಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಭಗವಂತ ಅವರೇ ಸ್ವತಃ ಬರ್ತಾ ಇದಾರೆ, ಗರುಡನ ಮೇಲೆ ಬರ್ತಾ ಇದ್ದಾರೆ. ನೋಡಿ, ಗರುಡನ ಮೇಲೆ ಪಕ್ಷಿ ವಾಹನ ಗರುಡವನ್ನೇರಿ ಬಂದು ಅವನು ಭಕ್ತನನ್ನ ಐಕ ಅಸ್ತಿತ್ವದಿಂದ ಬಿಡುಗಡೆ ಮಾಡುತ್ತಾನೆ. ಸಮುದ್ರದಲ್ಲಿ ಬಿದ್ದವನು ಬಹು ಹೋರಾಡಬಹುದು, ನಿಪುಣ ಈಜುಗಾರನಾಗಿರಬಹುದು, ಆದರೂ ಉಳಿದುಕೊಳ್ಳಲಾರನು. ಆದರೆ ಯಾರಾದ್ರೂ ಬಂದು ಅವನನ್ನು ನೀರಿನಿಂದ ಎತ್ತಿದರೆ ಅವನು ಸುಲಭವಾಗಿ ಪಾರಾಗುತ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಈ ಕಷ್ಟಕರವಾದ 6ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ, ಅಷ್ಟಾಂಗ ಯೋಗ, ಅದನ್ನ ಮಾಡೋದು ಬೇಕಾಗಿಲ್ಲ. ಸುಲಭವಾದ ಮಾರ್ಗ ಇದೆ. ನೀವು ಭಗವಂತನಿಗೆ ಶರಣಾಗ್ಬಿಡಿ, ಗುರುಗಳ ಮಾರ್ಗದರ್ಶನದಲ್ಲಿಯೂ ಭಕ್ತಿ ಯೋಗ ಮಾಡ್ಬಿಡಿ ಅಷ್ಟೇ. ಭಗವಂತ ಸ್ವತಃ ಅವರೇ ಬರ್ತಾನೆ, ನಿಮ್ಮನ್ನ ಈ ಭವಸಾಗರದಿಂದ ಪಾರ್ ಮಾಡ್ತಾರೆ. ಅದನ್ನ ಭಗವಂತನೇ ವಾಗ್ದಾನ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವು ಬೇರೆ ಯಾವುದೇ ಒಂದು ಊಹಾಪೋಹ ಅಂತಹ ಒಂದು ಪ್ರಕ್ರಿಯೆಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೋಬಾರ್ದು. ಈ ಜ್ಞಾನ ಮಾರ್ಗದಲ್ಲಿ ಏನ್ ಹೇಳ್ತಾ ಇದ್ರೆ, ಆ ನಿರಾಕಾರ ಆ ಪರಿಕಲ್ಪನೆಯಲ್ಲಿ ನಾವು ಭಗವಂತನನ್ನ ನಾವು ಆರಾಧನೆ ಮಾಡ್ಕೊಡ್ದು. ಸುಲಭವಾಗಿ ನಾವು ಸಂಕೀರ್ತನೆ ಮಾಡ್ತಾ
ಅದೇನ್ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಅದೇನ್ ಭಗವಂತ ಹೇಳಿದ್ದಾರೆ ಕೊನೆಯದಾಗಿ ಭಗವದ್ಗೀತೆಯಲ್ಲಿ ಆ ತರ ನಾವು ಭಗವಂತನಿಗೆ ಶರಣಾದ್ರೆ ಅವ್ರೇನ್ ಮಾಡ್ತಾರೆ, ಎಲ್ಲ ಪಾಪಗಳನ್ನ ಅವರು ನಾಶ ಮಾಡ್ಬಿಡ್ತಾರೆ. ಅಂದ್ರೆ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ನಮ್ಗೆ ಯಾವ್ದು ಅಡ್ಡಿ ಆಗ್ತಿರೋದು ಪಾಪಗಳು. ನಾವ್ ಮಾಡಿರುವಂತಹ ಕರ್ಮಕ್ಕೆ ಆ ಪ್ರಕ್ರಿಯೆ ಅಂತ ಏನಿದೆ, ಆ ಪಾಪಗಳಿದೆ, ಅದೇ ನಮ್ಮನ್ನ ತಡಿತಾ ಇರೋದು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಅಲ್ವಾ. ನಾವು ಪಾಪಗಳಿಂದ ನಾವು ಈ ಜ್ಞಾನ ಯೋಗ, ಧ್ಯಾನ ಯೋಗ, ಕರ್ಮಯೋಗ ಏನೇ ಮಾಡಿದ್ರು ಸಹ ಅದು ಪರಿಪೂರ್ಣವಾಗಿ ನಾಶ ಆಗೋದಿಲ್ಲ. ಅದಕ್ಕೆ ನಾವು ಭಗವಂತನಿಗೆ ಶರಣಾಗ್ಬಿಟ್ರೆ ಅದು ಸಂಪೂರ್ಣವಾಗಿ ನಾಶವಾಗುತ್ತೆ, ಬುಡ ಸಮೇತ ನಾಶ ಆಗುತ್ತೆ. ಆಗ ನಾವು ಭಗವಂತನ ಬಳಿಗೆ ಹೋಗ್ಬೋದು. ಸೊ ಅದಕ್ಕೇನೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾವಿವಾಗ ಹೇಳ್ತಾ ಇದ್ದಾರೆ ನಾವು ಭಗವಂತನಿಗೆ ಶರಣಾಗ್ಬಿಟ್ರೆ ಭಗವಂತ ನಮ್ಮ ಜವಾಬ್ದಾರಿನ ವಹಿಸ್ಕೊತಾರೆ. ಯೋಗಕ್ಷೇಮ ಮಹಾಮಿಹಂ, ನಮ್ಮ ಯೋಗಕ್ಷೇಮವನ್ನ ಅವ್ರು ನೋಡ್ಕೊತಾರೆ. ಸೊ ಅದಕ್ಕೋಸ್ಕರ ಇದೇ ಬದುಕಿನ ಅತ್ಯುನ್ನತ ಪರಿಪೂರ್ಣತೆ. ನಾವು ಭಗವಂತನಿಗೆ ಶರಣಾಗೋದೇನೆ ನಮ್ಮ ಜೀವನದ ಅತ್ಯುನ್ನತ ಪರಿಪೂರ್ಣತೆ ಅಂತ ಹೇಳಿ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇವಾಗ ನಮ್ಗೆ ಈ 8ನೇ ಶ್ಲೋಕದಿಂದ ನಮ್ಗೆ ಆ ಭಕ್ತಿಯಲ್ಲಿ ನಮ್ಗೆ ಹಲವಾರು ಮಾರ್ಗಗಳಿದೆ, ಅದ್ರ ಬಗ್ಗೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಭಕ್ತಿಯ ಮಾರ್ಗಗಳು ಯಾವುದು ಅಂತ ಹೇಳ್ಬಿಟ್ಟು ಇಲ್ಲಿ ಯಾವ ತರ ಹೇಳ್ತಿದ್ದಾರೆ ಅಂತಂದ್ರೆ, ಮೊದಲು ಇಲ್ಲಿ ಉನ್ನತವಾದದನ್ನ ಹೇಳ್ತಾರೆ. ಯಾವುದು ಈ ಭಕ್ತಿಯಲ್ಲೇನೆ ಉನ್ನತವಾದದ್ದು ಅಂತ. ನಿಮ್ಗೆ ಆತರ ಮಾಡ್ಲಿಕ್ಕೆ ಆಗೋದಿಲ್ವಾ, ಸರಿ ನೀವು ಬೇಜಾರ್ ಮಾಡ್ಕೋಬೇಡಿ. ನೋಡಿ ಕೃಷ್ಣ ನಮಗೋಸ್ಕರ ಎಷ್ಟು ಡೌನ್ 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 ಬರ್ತಾರೆ ಅಂತ ಹೇಳ್ಬಿಟ್ಟು ಈಗ ನಾವು ಮುಂದಿನ ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೊಂತ ಹೋಗ್ಬೋದು. ಈಗ ನಿಮ್ಗೆ ಈ ತರ ಭಕ್ತಿಯನ್ನ ಮಾಡ್ಬೇಕು, ಇದು ಸ್ಟ್ಯಾಂಡರ್ಡ್, ನಿಮ್ಗೆ ಇದ್ ಮಾಡಕ್ ಆಗೋದಿಲ್ವಾ, ಬೇಜಾರ್ ಮಾಡ್ಕೋಬೇಡಿ, ಈ ತರನಾದ್ರೂ ಮಾಡಿ. ಈ ತರ ಮಾಡ್ತಾ 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 ನೀವು ಆ ಒಂದು ಸ್ಟ್ಯಾಂಡರ್ಡ್ ಲೆವೆಲ್ ಅನ್ನ ನೀವು ರೀಚ್ ಆಗ್ಬಹುದು ಅಂತ ಹೇಳ್ತಾರೆ. ಇಲ್ಲ ಕೃಷ್ಣ ನನಗೆ ಇದು ಮಾಡಕ್ ಆಗಿಲ್ಲ ಅಂತಂದ್ರೆ ಇದು ಮಾಡಕ್ ಆಗಿಲ್ವಾ, ಬೇಜಾರ್ ಮಾಡ್ಕೋಬೇಡಿ, ನಿಮ್ಗೆ ಇನ್ನ ಒಂದು ಆಪ್ಷನ್ ಅನ್ನ ಕೊಡ್ತೀನಿ, ಇದನ್ನಾದ್ರೂ ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣ ಈಗ ನಮ್ಗೆ ಹಲವಾರು ವಿಧಗಳನ್ನ ನಮ್ಗೆ ಹೇಳ್ತಾ ಇದಾರೆ ಭಕ್ತಿಯನ್ನ ಮಾಡ್ಲಿಕ್ಕೆ. ಸೊ ಶ್ಲೋಕ 8 ನೋಡೋಣಂತೆ ಕೃಷ್ಣ ಏನನ್ನ ಹೇಳ್ತಾರೆ ಅಂತ. ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಡಿ. ಶ್ಲೋಕ 8. ಮಯವ್ಯ ಮನಃ ಅದ್ಯಸ್ತ್ವ ಮಹಿ ಬುದ್ಧಿಂ ನಿವೇಶಃ ಇವ ಶಶಿ ಮಯೇವ ಅತ ಉದ್ವಂ ನ ಸಂಶಯ. ಅನುವಾದ ಶ್ರೀಲ ಪ್ರಭುಪಾದ ಅವರಿಗೆ ಜಯವಾಗಲಿ. ದೇವೋತ್ತಮ ಪರಮ ಪುರುಷನಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು, ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು, ಸಾಕು. ನಿಸ್ಸಂದೇಹವಾಗಿಯೂ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿ ವಾಸಿಸುವೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ದೇವೋತ್ತಮ ಪರಮ ಪುರುಷನ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು ಅಂತ ಹೇಳ್ತಾ ಇದಾರೆ. ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು, ಸಾಕು. ನಿಸ್ಸಂದೇಹ ಎಷ್ಟು ಸತಿ ಹೇಳಿದಾರಲ್ವಾ, ನಮ್ಗೆ 8ನೇ ಅಧ್ಯಾಯದಲ್ಲಿ ಎಷ್ಟು ಸತಿ ಹೇಳಿದಾರೆ, ನಿಸ್ಸಂದೇಹವಾಗಿ ನಿಶ್ಚಯವಾಗಿಯೂ ನೀವು ನನ್ನಲ್ಲಿಗೆ ಬರ್ತೀರಾ ಅಂತ. ನೋಡಿ ಇಲ್ಲೂ ಸಹ ನಿಸ್ಸಂದೇಹ, ಸಂದೇಹನೇ ಮಾಡ್ಕೋಬೇಡಿ, ನೀವು ನನ್ನಲ್ಲಿಗೆ ಬರ್ತೀರಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದರಿಂದ ನೀನು ಯಾವಾಗ್ಲೂ ನನ್ನಲ್ಲಿ ವಾಸಿಸುವೆ ಅಂತ ಹೇಳ್ತಾರೆ. ನಾವು ಭಗವಂತನಲ್ಲಿ ವಾಸ ಮಾಡ್ಲಿಕ್ಕೆ ನಾವ್ ಏನನ್ನ ಮಾಡ್ಬೇಕು ಅಂತ ಹೇಳಿ ಕೃಷ್ಣ ಹೇಳ್ತಾ ಇದಾರೆ, ನಮ್ಮ ಮನಸ್ಸನ್ನ ಭಗವಂತನಲ್ಲಿ ನಿಲ್ಲಿಸ್ಬೇಕು. ಮತ್ತೆ ಇನ್ನ ಏನೇನ್ ಮಾಡ್ಬೇಕು, ನಮ್ಮ ಬುದ್ಧಿಯನ್ನು ಸಹ ನಾವು ಭಗವಂತನಲ್ಲಿ ನಾವು ತೊಡಗಿಸ್ಬೇಕು ಅಲ್ವಾ. ನಾವು ಏನನ್ನ ತಿಳ್ಕೊಂಡ್ವಿ, ನಮ್ಮ ಸೂಕ್ಷ್ಮ ಶರೀರ ಯಾವ್ದ್ರಿಂದ ಮಾಡಲ್ಪಟ್ಟಿದೆ, ನಮ್ಮ ಸೂಕ್ಷ್ಮ ಶರೀರ ಬುದ್ಧಿ, ಅಹಂಕಾರ ಮತ್ತು ಅಹಂಕಾರ ಮಾತಾಜಿ. ಮನಸ್ಸು, ಬುದ್ಧಿ, ಅಹಂಕಾರ ಅಲ್ವಾ. ಇಲ್ಲಿ ಕೃಷ್ಣ ಏನನ್ನ ಹೇಳ್ತಾ ಇದಾರೆ, ಆ ಸೂಕ್ಷ್ಮ ಶರೀರವನ್ನ ನಾವು ಭಗವಂತನಲ್ಲಿ ನಾವು ತೊಡಗಿಸ್ಬೇಕು ಅಂತ ಹೇಳ್ತಿದ್ದಾರೆ ಅಲ್ವಾ. ನಾವ್ ಇವಾಗ ಫಿಸಿಕಲಿ ನಾನು ಇವಾಗ ನಮ್ಮನೆ ದೇವ್ರ ಮನೆ ಇದೆ, ನನ್ನಲ್ಲಿ ಊದ್ಗಡ್ಡಿ ಎತ್ತೀನಿ ಮತ್ತೆ ಮಂಗಳಾರತಿ ಮಾಡ್ತೀನಿ ಅಲ್ವಾ. ಆದ್ರೆ ಇದಕ್ಕಿಂತ ಮುಂಚೆ ಹೇಳ್ದಾಗೆ ನನ್ ಮನಸ್ಸು ಎಲ್ಲೋ ಇದ್ರೆ ಅದು ಪರಿಪೂರ್ಣವಾದಂತಹ ಭಕ್ತಿ ಸೇವೆ ಅಲ್ಲ ಅಲ್ವಾ. ನನ್ನ ಮನಸ್ಸು ಸಹ ಅಲ್ಲೇ ಇರ್ಬೇಕು. ಮತ್ತೆ ಬುದ್ಧಿ ಸೇವೆ, ಬುದ್ಧಿ ಅಂದ್ರೆ ನನಗೆ ನಮ್ಮ ಶಾಸ್ತ್ರದಲ್ಲಿ ನಮ್ಗೆ ಹೇಳಿದ್ದಾರೆ, ಈ ತರ ಮಾಡ್ಬೇಕು, ನೀವು ಪೂಜೆ ಮಾಡ್ತೀರಾ ಈ ತರ ಮಾಡಿ ಅಂತ. ನನಗಿಷ್ಟ ಬಂದಂಗೆ ನಾನು ಪೂಜೆ ಮಾಡೋದಲ್ಲ. ಇವಾಗ ನೋಡಿ ನಮಗೆ ಉಪವಾಸ ಹೇಳಿದ್ದಾರೆ, ಏಕಾದಶಿ ದಿವಸ ಉಪವಾಸ ಮಾಡ್ಬೇಕು ಅಂತ ಹೇಳಿದ್ದಾರೆ, ಇನ್ಯಾವುದೋ ದಿವಸ ಉಪವಾಸ ಮಾಡ್ಬೇಕು ಅಂತ ನಮ್ಗೆ ಹೇಳಿಲ್ಲ ಅಲ್ವಾ. ಅವ್ರು ನಮ್ಗೆ ಶಾಸ್ತ್ರದಲ್ಲಿ ಏನನ್ನ ಹೇಳಿದ್ರು ಆ ದಿವಸಗಳಲ್ಲಿ ನಾವು ಉಪವಾಸ ಮಾಡ್ಬೇಕು. ಇವಾಗ ನಮ್ಗೆ ರಾಜಕಾರಣಿಗಳನ್ನ ನೋಡ್ತೀವಿ, ಅವ್ರಿಗೆ ಏನೋ ಒಂದು ಬೇಕು, ಸಾಧನೆಯನ್ನ ಮಾಡ್ಬೇಕು, ಅವ್ರು ಸಾಧಿಸ್ಕೋಬೇಕು ಅಂದಾಗ ಉಪವಾಸ ಮಾಡ್ತಾರೆ ಅಲ್ವಾ. ಸೊ ಅದರಿಂದ ಅದು ನಮ್ಮ ಶಾಸ್ತ್ರದಲ್ಲಿ ಹೇಳಿಲ್ಲ. ಯಾವ್ದೋ ಒಂದು ಭೌತಿಕ ವಸ್ತುವನ್ನ ಪಡಿಲಿಕ್ಕೆ ಅವ್ರು ಉಪವಾಸ ಮಾಡ್ತಾ ಇದ್ದಾರೆ ಅಲ್ವಾ. ಅದಕ್ಕೆ ಆ ಜ್ಞಾನವನ್ನು ಸಹ ನಿಮ್ಮ ಆ ಬುದ್ಧಿಯನ್ನು ಸಹ ನೀವು ನನ್ನಲ್ಲಿ ನಿಲ್ಲಿಸು ಅಂತ ಹೇಳ್ತಾರೆ. ಆ ಬುದ್ಧಿಯನ್ನ ನಾವು ಭಗವಂತನ ನಿಲ್ಲಿಸ್ಲಿಕ್ಕೆ ಯಾವಾಗ ಸಾಧ್ಯ ಆಗತ್ತೆ ಅಂತಂದ್ರೆ, ನಮ್ಮ ಜ್ಞಾನವನ್ನ ನಾವು ಚುರುಕುಗೊಳಿಸ್ಕೋಬೇಕು. ನಮ್ಮ ಜ್ಞಾನ ಚುರುಕಾಗಿದ್ರೆ ಅಷ್ಟೇನೆ ನಮ್ಮ ಬುದ್ಧಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗಿ ಆ ಒಂದು ಸರಿಯಾದನ್ನ ನಮ್ಮ ಬುದ್ಧಿ. ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ, ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋರು. ಸೊ ಅದಕ್ಕೋಸ್ಕರ ಇಲ್ಲಿ ಏನನ್ನ ಹೇಳ್ತಿದ್ದಾರೆ, ನಮ್ಮ ಸೂಕ್ಷ್ಮ ಶರೀರದ ಭಾಗಗಳಾದ ಮನಸ್ಸು ಮತ್ತು ಬುದ್ಧಿಯನ್ನ ಭಗವಂತನಲ್ಲಿ ತೊಡಗಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ನೋಡಿ ಭಕ್ತನಾದವನು ಐಹಿಕ ಮಟ್ಟದಲ್ಲಿ ಬದುಕೋದಿಲ್ಲ ಅಂತ ಹೇಳ್ತಾರೆ. ಇವಾಗ ಒಂದ್ಸತಿ ಭಕ್ತಿಗೆ ಬಂದ ತಕ್ಷಣ
ಯಾರಾದ್ರೂ ನೋಡ್ತಿದ್ರೆ ಅವ್ರನ್ನು ಸಹ ಸಾಮಾನ್ಯ ಮನುಷ್ಯನ ತರನೇ ಇಲ್ಲಿ ಅಡಿಗೆ ಮಾಡ್ತಿದ್ದಾರೆ ಅಥವಾ ಅಲ್ಲಿ ಕಸ ಗುಡಿಸ್ತಿದ್ದಾರೆ ಅಂತ ಅವ್ರು ಅನ್ಕೋತಾರೆ ಅಲ್ವಾ. ಆದ್ರೆ ಇಲ್ಲಿ ನೋಡಿ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾರೆ, ಭಕ್ತಿಗ್ ಬಂದ ತಕ್ಷಣ ನಾವ್ ಯಾವುದೇ ಕೆಲಸ ಮಾಡಿದ್ರು ಸಹ ಅದು ಐಹಿಕದಲ್ಲಿ ಇರೋದಿಲ್ಲ, ಅದು ಯಾವಾಗ್ಲೂ ಆಧ್ಯಾತ್ಮಿಕದಲ್ಲೇ ಇರುತ್ತೆ. ಯಾಕಂದ್ರೆ ನಾವ್ ಮಾಡ್ತಿರೋದು ನಾವ್ ಎಂತ ಪ್ರಜ್ಞೆಲಿ ಮಾಡ್ತಾ ಇದೀವಿ, ನೋಡ್ಲಿಕ್ಕೆ ಅಲ್ಲಿ ಐಹಿಕವಾದ ಕೆಲಸ, ಆದ್ರೆ ಪ್ರಜ್ಞೆ ತುಂಬಾ ಮುಖ್ಯ ಅಲ್ವಾ. ನಾನು ಏನಕ್ಕೋಸ್ಕರ ಮಾಡ್ತಿದೀನಿ, ಯಾರಿಗೋಸ್ಕರ ಮಾಡ್ತಿದೀನಿ, ಯಾರ ಸಂತೋಷಕ್ಕೋಸ್ಕರ. ನಾವ್ ಏನೇ ಕೆಲಸ ಮಾಡ್ತಿದ್ರು ಕೃಷ್ಣ ಸಂತೋಷಕ್ಕೆ ಮಾಡಿದ ತಕ್ಷಣನೇ ಆ ಕೆಲಸ ಐಹಿಕವಾಗೋದಿಲ್ಲ, ಅದು ಆಧ್ಯಾತ್ಮಿಕವಾಗ್ಬಿಡುತ್ತೆ. ನಾವ್ ಇದಕ್ಕಿಂತ ಮುಂಚೆ ನಾವು ಚರ್ಚೆ ತಿಳ್ಕೊಂಡ್ರೋ ಹಾಗೇನೆ, ನಾವ್ ಇವಾಗ ಕೃಷ್ಣನಿಗೆ ಒಂದು ನೀರನ್ನ ಅರ್ಪಿಸಿದ್ರೆ ಏನಾಗುತ್ತೆ, ಅದು ತೀರ್ಥವಾಗ್ಬಿಡುತ್ತೆ. ಭಗವಂತನಿಗೆ ಅಗ್ನಿಯನ್ನ ಅರ್ಪಿಸಿದ ತಕ್ಷಣ ಅದು ಮಂಗಳಾರತಿ ಆಗ್ಬಿಡುತ್ತೆ. ಅದೇ ತರನೇ ನಾವ್ ಇವಾಗ ಯಾವುದೇ ಒಂದು ಕೆಲಸವನ್ನ ಭಗವಂತನಿಗೆ ಅರ್ಪಿಸಿದ ತಕ್ಷಣ ಅದು ಆಧ್ಯಾತ್ಮಿಕವಾಗ್ಬಿಡುತ್ತೆ ಅಲ್ವಾ. ನೋಡ್ಲಿಕ್ಕೆ ಐಹಿಕ ತರ ಕಾಣಿಸ್ತಾ ಇರುತ್ತೆ, ಆದ್ರೆ ಭಕ್ತ ಏನೇ ಮಾಡಿದ್ರು ಅದು ಐಹಿಕ ಮಟ್ಟದಲ್ಲಿ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವನು ಕೃಷ್ಣನಲ್ಲಿ ಬದುಕ್ತಾನೆ. ಸೊ ಕೃಷ್ಣನ ಹೆಸರು ಮತ್ತೆ ಕೃಷ್ಣ ಬೇರೆ ಅಲ್ಲ. ಅದಕ್ಕೋಸ್ಕರ ಅವನು ಹರೇ ಕೃಷ್ಣ ಸಂಕೀರ್ತನೆ ಮಾಡ್ಬೇಕಾದಾಗ ಇಲ್ಲಿ ಹೇಳ್ತಾ ಇದಾರೆ ನೋಡಿ, ಭಗವಂತ ನಾವ್ ಇವಾಗ ಹರೇ ಕೃಷ್ಣ ಹೇಳ್ತಿದ್ದಾಗ ಹರೇ ಕೃಷ್ಣ ಅಂತ ಹೇಳಿದಾಗ ಅದು ಎಲ್ಲಿಂದ ಬರ್ತಿದೆ, ನಾಲಿಗಿಂದ ಬರ್ತಾ ಇದೆ. ಭಗವಂತ ಬೇರೆ ಅಲ್ಲ, ಭಗವಂತನ ಹೆಸರು ಬೇರೆ ಅಲ್ಲ. ಅದಕ್ಕೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದಾರೆ, ಆ ಒಂದು ಹೆಸರು ನಮ್ಮ ನಾಲಿಗೆ ಮೇಲೆ ನರ್ತನ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಭಗವಂತ ನಮ್ಮ ಜೊತೆ ಇದ್ದಾನೆ, ಅವನು ನಾಲಿಗೆ ಮೇಲೆ ನರ್ತನ ಮಾಡ್ತಾ ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಕೃಷ್ಣನಿಗೆ ನೈವೇದ್ಯ ಮಾಡಿದಾಗ ಕೃಷ್ಣ ಅದನ್ನು ಸ್ವೀಕಾರ ಮಾಡ್ತಾರೆ. ನಾವಿವಾಗ ಭಗವಂತನ ಮುಂದೆ ಇಟ್ಬಿಟ್ಟು ನಾವಿವಾಗ ಆ ಶ್ಲೋಕವನ್ನ ಹೇಳ್ತೀವಿ, ಅಥವಾ ನಮ್ಗೆ ಏನ್ ಆಚಾರ್ಯರು ಹೇಳ್ಕೊಟ್ಟಿದಾರೋ ಆ ಶ್ಲೋಕವನ್ನ ಹೇಳಿ ನಾವು ಭಕ್ತಿಯಿಂದ ನಾವು ನಮಸ್ಕಾರ ಮಾಡಿದಾಗ ಆ ಭಗವಂತ ಅದನ್ನ ಸ್ವೀಕರಿಸ್ತಾರೆ. ಯಾಕಂದ್ರೆ ಭಗವಂತನೇ ಹೇಳಿದ್ದಾರೆ, ನೀವು ಭಕ್ತಿಯಿಂದ ನನಗೆ ಏನನ್ನಾದ್ರೂ ನೀವು ಸ್ವೀಕರಿಸಿ, ಆ ಸಾತ್ವಿಕ ಆಹಾರವನ್ನ ನನಗೆ ಕೊಟ್ಟಾಗ ನಾನು ಅದನ್ನ ಸ್ವೀಕರಿಸ್ತೀನಿ ಅಂತ ಅವರು ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಂದ್ರೆ ಭಗವಂತನಿಗೆ ನಾವು ನೈವೇದ್ಯ ಮಾಡಿದಾಗ ಕೃಷ್ಣ ಆ ತಿಂಡಿ ತಿನಿಸುಗಳನ್ನ ನೇರವಾಗಿ ಸ್ವೀಕರಿಸ್ತಾನೆ. ಇವಾಗ ಅಂದ್ರೆ ಇಲ್ಲಿ ಭಗವಂತನೇ ಇಲ್ಲಿ ಏನ್ ಹೇಳ್ತಾ ಇದ್ದಾನೋ ಅದನ್ನೆಲ್ಲಾನು ಸಹ ಅವನು ಮಾಡ್ತಾ ಇದ್ದಾನೆ. ನಾವು ಮನಸ್ಸಿನಿಂದ ನಾವು ಶ್ರದ್ಧಾ ಭಕ್ತಿಯಿಂದ ಮಾಡಿದಾಗ ಭಗವಂತ ಅದನ್ನ ಸ್ವೀಕರಿಸ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಂದ್ರೆ ಇಲ್ಲಿ ಏನನ್ನ ಹೇಳ್ತಾರೆ ಅಂತಂದ್ರೆ ಅನನ್ಯ ಭಕ್ತಿಯನ್ನ ಹೇಳ್ತಾ ಇದಾರೆ. ಇಲ್ಲಿ ಈ ಭಕ್ತ ಏನ್ ಮಾಡ್ತಾ ಇದ್ದಾನೆ, ಅವನಿಗೋಸ್ಕರ ಅವನು ಏನನ್ನೂ ಮಾಡ್ತಾ ಇಲ್ಲ. ನಾ ಅನ್ಯ, ಅವನಿಗೆ ಅನ್ಯಾಭಿಲಾಷ, ಯಾವುದೇ ಒಂದು ಅಭಿಲಾಷ ಇಲ್ಲ. ಕೃಷ್ಣನಿಗೆ ಸಂತೋಷವಾಗಿರೋದನ್ನೇ ಅವನು ಮಾಡ್ತಾ ಇದ್ದಾನೆ. ತನ್ನ ಮನಸ್ಸನ್ನ ಬುದ್ಧಿಯನ್ನ ಆ ಒಂದು ಕೆಲಸದಲ್ಲಿ ಇಟ್ಟು ಮಾಡ್ತಾ ಇದ್ದಾನೆ. ಇಂತಹ ಭಕ್ತಿಯನ್ನ ಅನನ್ಯ ಭಕ್ತಿ ಅಂತ ಹೇಳ್ಬಿಟ್ಟು ಕರೀತಾರೆ. ನಮ್ಗೆ ಹಿಂಗ್ ಸಾಧ್ಯನಾ? ಕೃಷ್ಣ ನನಗೆ 100 ಕೆಲಸ ಇದೆ, ಕೃಷ್ಣ ನಿನ್ನನ್ನೇ 3 ಹೊತ್ತು ಕುತ್ಕೊಂಡು ಯೋಚನೆ ಮಾಡ್ಲಿಕ್ಕೆ ನನ್ ಕೈಲಿ ಆಗೋದಿಲ್ಲ ಅಲ್ವಾ. ನನಗೆ ಇನ್ನ ಓದ್ಲಿಕ್ಕೆ ಬರೀಲಿಕ್ಕೆ ಬೇರೆದೆಲ್ಲ ಏನೇನೋ ವಿಷಯಗಳಿದೆ, ನನಗೆ ಎಲ್ಲ ಯಾವಾಗ್ಲೂ ಬರೀ ನಿನ್ ಬಗ್ಗೆನೇ ಓದ್ಕೊಂಡು ಕುತ್ಕೊಳ್ಲಿಕ್ಕೆ ನನ್ಗೆ ಆಗೋದಿಲ್ಲ ಅಂತ ಏನಾದ್ರು ನಾವ್ ಹೇಳಿದ್ರೆ ಕೃಷ್ಣನಿಗೆ, ಈಗ ನೋಡಿ ಇಲ್ಲಿ 9ನೇ ಶ್ಲೋಕದಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಸಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ಕೌಂತೆಯ ಅಭ್ಯಾಸ ಯೋಗೇನ ತಥೋ ಮಾಮಿಚ್ಛಾಪ್ತುಂ ಧನಂಜಯ. ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ಅರ್ಜುನ ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಭಕ್ತಿ ಯೋಗದ ನಿಯಂತ್ರಕ ತತ್ವಗಳನ್ನ ಅನುಸರಿಸಲು ಪ್ರಯತ್ನಿಸು, ಹೀಗೆ ನನ್ನನ್ನು ಸೇರುವ ಬಯಕೆಯನ್ನ ಬಳಸಿಕೋ ಅಂತ ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ. ಈಗ ಇದಕ್ಕಿಂತ ಮುಂಚೆ ಹೇಳಿರೋದು ಅನನ್ಯ ಭಕ್ತಿ, ನಮ್ಮ ಮನಸ್ಸನ್ನ ಬುದ್ಧಿಯನ್ನ ಭಗವಂತನಲ್ಲಿಗೆ ಇಟ್ಟು ಅವರಿಗೆ ಭಕ್ತಿಯನ್ನ ಮಾಡೋದು. ನನ್ಗೆ ಅದಾಗೋದಿಲ್ಲ ಕೃಷ್ಣ ಅಂತ ಹೇಳಿದ್ರೆ ಅವ್ರೇನ ಹೇಳ್ತಾರೆ, ಓಕೆ ನಿನ್ಗೆ ನನ್ ಮೇಲೆ ಸಹಜವಾದ ಪ್ರೀತಿ ಇಲ್ವಾ, ಹಾಗಾದ್ರೆ ನೀನೊಂದ್ ಕೆಲಸ ಮಾಡು, ನೀನು ಅಭ್ಯಾಸದಿಂದ ನೀನು ನನ್ನ ಮೇಲೆ ಪ್ರೀತಿನ ಬೆಳೆಸ್ಕೋ ಅಂತ ಹೇಳ್ತಿದ್ದಾರೆ. ಅಭ್ಯಾಸ ಮಾಡೋದು ಅಂದ್ರೆ ಏನು, ನಿಯಂತ್ರಕ ತತ್ವಗಳನ್ನ ಹೇಳಿದ್ದಾರೆ ಅಲ್ವಾ. ಆ ನಿಯಂತ್ರಕ ತತ್ವಗಳನ್ನ ನಾವು ಪಾಲನೆ ಮಾಡಿದ್ರೆ ಏನಾಗುತ್ತೆ, ನಮ್ಗೆ ಭಗವಂತನ ಮೇಲೆ ಕ್ರಮೇಣ ನಮ್ಗೆ ಭಕ್ತಿ ಬರುತ್ತೆ, ಪ್ರೀತಿ ಬರುತ್ತೆ ಅಲ್ವಾ. ನಮ್ಗೆ ಇವಾಗ ಆಚಾರ್ಯರು ಏನನ್ನ ಕೊಟ್ಟಿದ್ರೆ, ನಮ್ಗೆ ಇವಾಗ ಕೃಷ್ಣ ಪ್ರಜ್ಞೆ ನಾವು ಮಾಡ್ತಾ ಇರೋದೇ ಈ ಸಾಧನಾ ಭಕ್ತಿ, ಇದನ್ನ ಸಾಧನಾ ಭಕ್ತಿ ಅಂತ ಕರಿತೀವಿ. ನಮ್ಗೆ ಭಗವಂತನ ಮೇಲೆ ಸಹಜವಾದ ಪ್ರೀತಿ ಇಲ್ಲ. ಈಗ ನಾವು ಗೋಪಿಕೆಯರಿಗೆ ನೋಡಿದ್ವಿ, ಆ ವೃಂದಾವನ ವಾಸಿಗಳನ್ನ ನೋಡಿದ್ವಿ, ಅವರಿಗೆ ಭಗವಂತನ ಮೇಲೆ ಸಹಜವಾದ ಪ್ರೀತಿ ಇದೆ. ಅವ್ರಿಗೆ ಮನಸ್ಸು ಬುದ್ಧಿ ಯಾವಾಗ್ಲೂ ಭಗವಂತನ ಮೇಲೆನೆ ಅವ್ರಿಗೆ ಇರುತ್ತೆ. ಈಗ ನಮ್ಗೆ ಆತರ ಇಲ್ವಲ್ಲ, ಅದಕ್ಕೆ ಈಗ ಅವ್ರಿಗೆ ಏನ್ ಹೇಳ್ತಿದ್ದಾರೆ, ಬೆಳೆಸ್ಕೊಳ್ಳಿ, ನೀವು ಸಾಧನೆಯನ್ನ ಮಾಡಿ, ಸಾಧನಾ ಭಕ್ತಿಯನ್ನ ಮಾಡಿ. ಈ ಕೃಷ್ಣ ಪ್ರಜ್ಞೆಯಲ್ಲಿ ಏನನ್ನ ಹೇಳಿದ್ದಾರೆ ಆಚಾರ್ಯರು, ಆ ಒಂದು ನಿಯಂತ್ರಕ ತತ್ವಗಳನ್ನ ABCD ಆಫ್ ಕೃಷ್ಣ ಕಾನ್ಶಿಯಸ್ ಅನ್ನ ನೀವು ಬೆಳೆಸ್ಕೊಳ್ಳಿ. ಆ 4 ನಿಯಂತ್ರಕ ತತ್ವಗಳೇನಿದೆ, ಮಾಂಸಾಹಾರ ಭಕ್ಷಣೆ ಮಾಡಬಾರ್ದು, ಆಲ್ಕೋಹಾಲ್ ಸೇವನೆ ಮಾಡಬಾರ್ದು, ಜೂಜಾಡಬಾರ್ದು, ಪರಸ್ತ್ರೀ ಸಂಘ ಮಾಡಬಾರ್ದು ಅಂತ ಏನಿದೆ ಅದನ್ನ ನೀವು ಅನುಸರಿಸಿ. ಅವಾಗ ಏನಾಗುತ್ತೆ, ನಿಮ್ಗೆ ಕ್ರಮೇಣ ನನ್ನ ಮೇಲೆ ಭಕ್ತಿ ಬರುತ್ತೆ ಅಂತ ಅಲ್ವಾ. ಹೇಗೆ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಈಗ ಲವ್ ಮ್ಯಾರೇಜ್ ಮಾಡ್ಕೊಂಡಾಗ ನಮ್ಗೆ ಮದ್ವೆ ಆದ್ಮೇಲೆ ನಮ್ಗೆ ಸಹಜವಾದ ಪ್ರೀತಿ ಇರುತ್ತೆ ಆ ಒಂದು ಗಂಡನ ಮೇಲೆ ಅಲ್ವಾ. ಯಾಕಂದ್ರೆ ಅವ್ರಿಗೆ ಮೊದ್ಲೇ ಪ್ರೀತಿಸ್ಬಿಟ್ಟಿರ್ತಾರೆ, ಮದ್ವೆ ಮಾಡ್ಕೋತಾರೆ. ಸೊ ಅವ್ರಿಗೆ ಆ ಪ್ರೀತಿ ಬರೋದೇನ್ ಕಷ್ಟ ಇಲ್ಲ, ಸಹಜವಾಗಿ ಅವ್ರಿಗೆ ಪ್ರೀತಿ ಇದೆ ಗಂಡನ ಮೇಲೆ. ಈಗ ಅರೇಂಜ್ ಮ್ಯಾರೇಜ್ ಮಾಡಿರ್ತಾರೆ, ಈಗ ತಂದೆ ತಾಯಿಗಳು ನೋಡಿ ಮದ್ವೆ ಮಾಡಿರ್ತಾರೆ ಅಲ್ವಾ. ಅವ್ರು ಯಾರೋ ಅವ್ರ ಗೊತ್ತೇ ಇಲ್ಲ ನಮ್ಗೆ, ಅವ್ರ ಮೇಲೆ ಹೇಗೆ ನಮ್ಗೆ ಪ್ರೀತಿ ಬರ್ಲಿಕ್ಕೆ ಸಾಧ್ಯ. ಅದಕ್ಕೆ ನಮ್ಗೆ ಏನಾಗುತ್ತೆ,
ನಾವು ಸೇವೆಯನ್ನ ಮಾಡ್ತೀವಿ, ಆ ಗಂಡನ ಸೇವೆಯನ್ನ ಮಾಡ್ತೀವಿ, ಅವ್ರ ಬಗ್ಗೆ ಕೇಳಿಸ್ಕೊತೀವಿ. ಈಗ ಎಲ್ಲಾರು ಮಾತಾಡ್ತಿರ್ತಾರೆ, ನಿನ್ ಗಂಡನಿಗೆ ಇಂತಹ ಲಕ್ಷಣಗಳಿದೆ, ಈ ತರ ಇಷ್ಟು ಒಳ್ಳೆಯವನು, ಅವ್ನಿಗೆ ಈ ತರ ಎಲ್ಲ ಅವನು ಸಹಾಯ ಮಾಡಿದಾನೆ ಬೇರೆಯವರಿಗೆ ಅಂತ ಹೇಳ್ಬಿಟ್ಟು ಆ ಗಂಡನ ಬಗ್ಗೆ ಹೇಳಿದಾಗ, ಮತ್ತೆ ಗಂಡನಿಗೆ ಸೇವೆ ಮಾಡ್ತಾ ದಿನ ಕಳೆದಂತೆ ಏನಾಗುತ್ತೆ, ಆ ಗಂಡನ ಮೇಲೆ ನಮ್ಗೆ ಸಹಜ ಅಂದ್ರೆ ಪ್ರೀತಿ ಬರುತ್ತೆ. ಅಂದ್ರೆ ಸ್ವಲ್ಪ ದಿವಸ ಬೇಕಾಗತ್ತೆ. ಅದೇ ತರ ಇಲ್ಲಿ ಕೃಷ್ಣನ ಮೇಲೆ ನಮ್ಗೆ ಸಹಜ ಪ್ರೀತಿ ಇಲ್ಲ. ನಾವಿವಾಗ ಬೆಳಗ್ಗೆ 4:15 ಗಂಟೆಗೆ ಎದ್ದು ನಾವು ಮಂಗಳಾರತಿ ಅಟೆಂಡ್ ಮಾಡ್ಬೇಕು, ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೋಬೇಕು, ಭಗವದ್ಗೀತೆ ಭಾಗವತವನ್ನ ಓದ್ಬೇಕು, ಭಕ್ತರ ಸಂಘದಲ್ಲಿ ಇರ್ಬೇಕು. ಈ ತರ ಮಾಡಿದ್ರೆ ಏನಾಗುತ್ತೆ, ನಮ್ಗೆ ಅಭ್ಯಾಸ ಮಾಡ್ತಾ 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 ನಮ್ಗೆ ಆ ಒಂದು ಭಗವಂತನ ಮೇಲೆ ನಮ್ಗೆ ಪ್ರೀತಿ ಬರುತ್ತೆ ಅಲ್ವಾ. ಸೊ ಅದಕ್ಕೆ ಇದನ್ನ ಸಾಧನಾ ಭಕ್ತಿ ಅಂತ ಕರೀತಾರೆ. ಕೃಷ್ಣ ಪ್ರಜ್ಞೆ ನಮ್ ಸಂಸ್ಥೆ ಏನಿದೆ, ಇಸ್ಕಾನ್ ಸಂಸ್ಥೆ ಅನುಸರಿಸ್ತಾ ಇರೋದೇ ಈ ಸಾಧನಾ ಭಕ್ತಿಯನ್ನ. ಎಲ್ಲರನ್ನೂ ಸಹ ಆ ಸಹಜ ಭಗವಂತನ ಮೇಲೆ ಪ್ರೀತಿ ಬರ್ಲಿಕ್ಕೆ ಈಗ ಇದನ್ನೆಲ್ಲ ಈ ಮಾರ್ಗವನ್ನ ನಮ್ಗೆ ತೋರಿಸ್ಕೊಡ್ತಾ ಇದ್ದಾರೆ. ಸೊ ಅದನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾರೆ. ಇಲ್ಲಿ ನಾವು ಇನ್ನೊಂದು ತುಂಬಾ ಮುಖ್ಯವಾಗಿರೋದನ್ನ ಏನನ್ನ ಅರ್ಥ ಮಾಡ್ಕೋಬೇಕಂದ್ರೆ, ಈ ಭಕ್ತಿ ಅಂತ ಏನಿದೆ ಭಗವಂತನ ಮೇಲೆ, ಇದು ನಮ್ಗೆ ಹೊಸದಾಗಿ ಸೃಷ್ಟಿ ಮಾಡೋದು ಏನಲ್ಲ. ಇದು ಆಲ್ರೆಡಿ ಎಲ್ಲರಲ್ಲೂ ಇದೆ. ಆದ್ರೆ ಅದು ಸೂಕ್ತವಾಗಿದೆ, ಅದನ್ನ ಜಾಗೃತಗೊಳಿಸ್ಬೇಕು ಅಷ್ಟೇ ಅಲ್ವಾ. ಇವಾಗ ನೋಡಿ, ಮಗುಗೆ ಆ ನಡೆಯೋದು ಆ ಮಗುವಲ್ಲೇ ಇದೆ, ಆ ಒಂದು ಜ್ಞಾನ ಅಲ್ವಾ. ಅದಕ್ಕೆ ನಾವು ಒಂದ್ ಸ್ವಲ್ಪ ಸಹಾಯ ಮಾಡ್ಬೇಕಷ್ಟೇ ಮಗುಗೆ ಆ ನಡೆಯೋದನ್ನ ಅಲ್ವಾ. ಅದು ಸಹಜ ಗುಣ, ಅದು ಇವತ್ತಲ್ಲ ನಾಳೆ ಅದು ನಡೆಯುತ್ತೆ. ಅದು ನಮ್ಗೂ ಅದೇ ತರನೇ ಭಕ್ತಿ ಅನ್ನೋದು ಹೊಸದಾಗಿ ನಾವೇನೋ ಬೆಳೆಸ್ಕೊಳೋದ್ ಬೇಕಾಗಿರೋದಲ್ಲ. ಆಲ್ರೆಡಿ ಎಲ್ಲರಲ್ಲೂ ಇದೆ ಭಗವಂತನ ಮೇಲೆ ಭಕ್ತಿ. ಅದು ಸುಪ್ತವಾಗಿದೆ, ಅದು ಮಲ್ಕೊಂಡ್ಬಿಟ್ಟಿದೆ. ಅದನ್ನ ಜಾಗೃತಗೊಳಿಸ್ಬೇಕು ಅಷ್ಟೇನೆ. ಭಕ್ತಿ ಯೋಗ ಅಂತಂದ್ರೆ ಅದಕ್ಕಿನೇ ಜಾಗೃತಗೊಳಿಸೋದು. ಅದಕ್ಕೆ ಭಕ್ತರ ಸಂಪರ್ಕದಲ್ಲಿ ಇರ್ಬೇಕು, ಇದೆಲ್ಲ ಈ ನಿಯಂತ್ರಕ ತತ್ವಗಳನ್ನ ಅನುಸರಿಸಬೇಕು, ABCD ಆಫ್ ಕೃಷ್ಣ ಕಾನ್ಶಿಯಸ್ನೆಸ್ ನ ಫಾಲೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಪ್ರಭುಪಾದರು ಇಲ್ಲಿ ಇನ್ನ ಭಕ್ತಿ ಯೋಗ ಅಂತಂದ್ರೆ ಇಂದ್ರಿಯಗಳನ್ನ ಶುದ್ಧಿ ಮಾಡೋದು ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನಾವು ಇವಾಗ ನಮ್ಮ ಇಂದ್ರಿಯಗಳನ್ನ ನಮ್ಮ ಏನು ಸಂತೋಷಕ್ಕೋಸ್ಕರ ಬಳಸ್ಕೊತಾ ಇದ್ವಿ ಅಲ್ವಾ. ಈಗ ನಾವು ಭಗವಂತನ ಸಂತೋಷಕ್ಕೋಸ್ಕರ ಬಳಸಿದ ತಕ್ಷಣನೇ ಅದು ಪರಿಶುದ್ಧವಾಗ್ಬಿಡುತ್ತೆ, ಅದರ ಮಲಿನತೆ ಎಲ್ಲಾನು ಹೊರಟೋಗುತ್ತೆ ಅಂತ ಹೇಳ್ತಾರೆ. ಇಂತಹ ಒಂದು ಪರಿಶುದ್ಧ ಸ್ಥಿತಿಯಲ್ಲಿ ನಾವು ಭಗವಂತನ ನೇರ ಸಂಪರ್ಕವನ್ನ ನಾವು ಪಡಿತೀವಿ ಅಲ್ವಾ. ಸೊ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಭಗವಂತ ನಮ್ಮ ಹೃದಯದಲ್ಲೇ ಇದ್ದಾನೆ, ನಮ್ಗೆ ಕಾಣಿಸ್ತಾನೆ ಇಲ್ಲ ನೋಡಿ. ಅವನು ಸರ್ವವ್ಯಾಪಿ, ಎಲ್ಲ ಕಡೆ ಇದ್ದಾನೆ. ಆದ್ರೆ ನಮ್ಮ ಇಂದ್ರಿಯಗಳು ಮಲಿನವಾಗಿದೆ, ಅದಕ್ಕೆ ನಮ್ಗೆ ಕಾಣಿಸ್ತಾ ಇಲ್ಲ. ಯಾವಾಗ ಅದು ಪರಿಶುದ್ಧವಾಗುತ್ತೋ ಆಗ ಎಲ್ಲ ಕಡೆ ಅವನು ಪ್ರಕಟಗೊಳ್ತಾನೆ, ನಮ್ಗೆ ಕಾಣಿಸ್ಲಿಕ್ಕೆ ಅವನು ಶುರು ಮಾಡ್ತಾನೆ ನೋಡಿ. ಇವಾಗ ನಾವು ಭೌತಿಕ ಪ್ರಪಂಚದಲ್ಲಿ ನಾವು ಯಾರಿಗೋ ಸೇವೆಯನ್ನ ಮಾಡ್ತಾ ಇದೀವಿ, ನಮ್ಮ ಯಜಮಾನನಿಗೆ ಸೇವೆಯನ್ನ ಮಾಡ್ತಾ ಇದೀವಿ. ಏನಕ್ಕೋಸ್ಕರ ನಾವು ಸೇವೆಯನ್ನ ಮಾಡ್ತಾ ಇದೀವಿ, ಅವನಿಂದ ಹಣ ಬರುತ್ತೆ ಅಂತ ನಾವು ಸೇವೆಯನ್ನ ಮಾಡ್ತಾ ಇದೀವಿ ಅಲ್ವಾ. ಇವಾಗ ನಮ್ಮ ಯಜಮಾನನು ಸಹ ಸೇವೆಯನ್ನ ನಮ್ಮ ಹತ್ರ ಮಾಡಿಸ್ಕೊತಾ ಇದ್ದಾನೆ, ಆದ್ರೆ ಅವನಿಗೆ ನಮ್ಮ ಮೇಲೆ ಏನೋ ಒಂದು ಪ್ರೀತಿ ಇಲ್ಲ ಅಲ್ವಾ. ನಾವ್ ಇವಾಗ ಸೇವೆಯನ್ನ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ದುಡ್ಡು ಕೊಡ್ತಾ ಇದ್ದಾನೆ. ನಾನು ಇವಾಗ ಏನಾದ್ರು ಸೇವೆಯನ್ನ ಮಾಡುದಿಲ್ಲ ಅಂತಂದ್ರೆ ಈ ಕ್ಷಣನೇ ಅವನು ನನಗೆ ದುಡ್ಡು ಕೊಡೋದನ್ನ ಅವನು ನಿಲ್ಲಿಸ್ಬಿಡ್ತಾನೆ ಅಲ್ವಾ. ಸೊ ಈ ಭೌತಿಕ ಪ್ರಪಂಚದಲ್ಲಿ ಇರುವಂತಹ ಈ ಬಾಂಧವ್ಯ ಅನ್ನೋದು ಇಷ್ಟು ಮಾತ್ರ ಅಲ್ವಾ. ನಾನೇನಾದ್ರೂ ಅವನಿಗೆ ಕೊಡ್ತಿರೋ ತನಕ ಒಂದ್ ಸ್ವಲ್ಪ ಏನೋ ನನ್ನನ್ನ ನೋಡ್ಕೊತಾರೆ, ಆಮೇಲೆ ಅದು ಕಟ್ ಆಗೋಗ್ಬಿಡುತ್ತೆ. ಆದ್ರೆ ಇಲ್ಲಿ ಭಗವಂತಂದು ಆತರ ಅಲ್ಲ ಅಲ್ವಾ. ಅವನ ಪ್ರೀತಿ ಇವಾಗ ಯಾವ ತರ ಅಂತಂದ್ರೆ, ಇವಾಗ ನಮ್ಗೆ ಅವ್ರನ್ನ ಪ್ರೀತಿಸ್ಲಿಲ್ಲ ಅಂದ್ರೆ ನಮ್ಗೆ ಇವಾಗ ಕೊಡ್ತಾ ಇದ್ದಾನೆ ಅವನಿಗೆ. ನಮ್ಗೆ ಈ ಭೌತಿಕ ಪ್ರಪಂಚದಲ್ಲಿ ನಾವು ಜೀವನವನ್ನ ಮಾಡ್ಲಿಕ್ಕೆ ಏನೆಲ್ಲ ಬೇಕು ಅದನ್ನ ಅವನು ಕೊಡ್ತಾ ಇದ್ದಾನೆ. ಆದ್ರೆ ನಾವು ಭಗವಂತನ ಬಳಿಗೆ ಹೋಗ್ಬೇಕು ಅಂತಂದ್ರೆ ನಾವು ಅವನಿಗೆ ಆ ಶುದ್ಧ ಭಕ್ತಿಯನ್ನ ನಾವು ಮಾಡ್ಬೇಕು. ಏನನ್ನೂ ನಾವು ನಿರೀಕ್ಷಣೆ ಮಾಡಿದ್ರೆ ಭಗವಂತನಿಂದ ನಾವು ಅವನಿಗೆ ಭಕ್ತಿ ಸೇವೆನ ಅವನು ಮಾಡ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಭೌತಿಕ ಪ್ರಪಂಚದಲ್ಲಿ ಪ್ರೀತಿ ಅನ್ನೋ ಪ್ರಶ್ನೆನೇ ಇಲ್ಲ. ಆದ್ರೆ ಆ ಆಧ್ಯಾತ್ಮಿಕ ಜೀವನಕ್ಕೆ ಆ ಪ್ರೀತಿಯು ಪರಿಶುದ್ಧ ಮಟ್ಟಕ್ಕೆ ಏರಬೇಕು ಅಲ್ವಾ. ಭಗವಂತ ಇದೊಂದನೇ ನಿರೀಕ್ಷಣೆ ಮಾಡ್ತಾ ಇರೋದು, ನಾನ್ ಬಿಟ್ರೆ ಬೇರೆ ಏನು ಇಲ್ಲ ಅಂದಾಗ ಮಾತ್ರ ನೀವು ನನ್ನ ಲೋಕಕ್ಕೆ ಬನ್ನಿ. ಇಲ್ಲ ನಿಮ್ಗೆ ನೀವೇ ಒಡೆಯ ಅಂತ ಅನಿಸ್ತಾ ಇದೆಯಾ, ನೀವೇ ಎಲ್ಲ ಇಂದ್ರಿಯ ಸುಖವನ್ನ ಅನುಭವಿಸ್ತಾ ಇದೆಯಾ, ಹಾಗಾದ್ರೆ ಇಲ್ಲೇ ಇರಿ, ಭೌತಿಕ ಪ್ರಪಂಚದಲ್ಲಿ ನೀವು ಇಲ್ಲೇ ಇರಿ, ಕಷ್ಟವನ್ನ ಪಡಿ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಗುರುಗಳ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ಸಾಧನಾ ಭಕ್ತಿನ ನಾವು ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ. ಸೊ ಇಲ್ಲಿ ಇನ್ನೊಂದೆರಡು ಶ್ಲೋಕಗಳಿದೆ, ಸೊ ನಾನು ಬೇಗ ಮುಗಿಸ್ಕೊಳ್ತೀನಿ. ಸೊ ಶ್ಲೋಕ 10ರಲ್ಲಿ ಏನನ್ನ ಹೇಳ್ತಿದ್ದಾರೆ ಅಂತಂದ್ರೆ, ಅಭ್ಯಾಸೇಪ್ಯ ಸಮರ್ಥೋ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರುವನ್ ಸಿದ್ಧಿಮವಾಪ್ಸಸಿ. ಭಕ್ತಿ ಯೋಗದ ನಿಯಮ ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದವರಿಂದ. ಶಿಲಪ್ರಭುಪಾದವರಿಗೆ ಜಯವಾಗಲಿ. ಭಕ್ತಿ ಯೋಗದ ನಿಯಮಗಳನ್ನ ಅಭ್ಯಾಸ ಮಾಡಲು ನಿನಗೆ ಸಾಧ್ಯವಾಗದಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು, ಏಕೆಂದರೆ ನನಗಾಗಿ ಕೆಲಸ ಮಾಡುವುದರಿಂದಲೂ ಇನ್ನು ಪರಿಪೂರ್ಣ ಸ್ಥಿತಿಗೆ ಬರುವೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಇವಾಗ ಎಷ್ಟೊಂದ್ ಜನಕ್ಕೆ 16 ರೌಂಡ್ ಚಾಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಮತ್ತೆ ಇದು ಏನು ಈ ಭಗವದ್ಗೀತೆ ಭಾಗವತ ಅದೆಲ್ಲ ಕುತ್ಕೊಂಡು ಕೇಳಿಸ್ಕೊಳ್ಲಿಕ್ಕೂ ಆಗೋದಿಲ್ಲ. ಆದ್ರೆ ಅವ್ರು ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಕ್ಲೀನ್ ಮಾಡೋದೇ ಆಗ್ಲಿ, ಅಡಿಗೆ ಕೆಲಸ ಮಾಡೋದೇ ಆಗ್ಲಿ, ಆ ಭಗವಂತನ ಈ ಸಾಮಾನುಗಳೆಲ್ಲ ಏನೆಲ್ಲ ಇರುತ್ತೆ ಅದೆಲ್ಲ ಶುಚಿ ಮಾಡೋದೇ ಆಗ್ಲಿ, ಅದೆಲ್ಲ ಮಾಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗುತ್ತೆ.
ಮತ್ತೆ ಭಗವಂತನ ಸೇವೆಯನ್ನ ಮಾಡ್ಬೇಕು ಅಂತಂದ್ರೆ ಇನ್ನ ನಾವು ಬೇರೆ ರೂಪದಿಂದನೂ ನಾವು ಮಾಡ್ಬೋದು. ಇವಾಗ ನನ್ನ ಹತ್ರ ಹಣ ಇದೆ ಅಂತಂದ್ರೆ ನಾನು ಅದು ಹಣವನ್ನ ಕೊಡ್ಬೋದು. ಯಾಕಂದ್ರೆ ಒಂದು ಸೇವೆ ಮಾಡ್ಬೇಕಂತಂದ್ರೆ ಅಲ್ಲಿ ಒಂದು ಜಾಗ ಅಂತ ಬೇಕಾಗತ್ತೆ. ಆ ಜಾಗವನ್ನ ಕೊಂಡ್ಕೊಳ್ಲಿಕ್ಕೆ ಒಂದು ಹಣದ ಅವಶ್ಯಕತೆ ಇರುತ್ತೆ. ಸೊ ನನಗೆ ಅಥವಾ ನನಗೆ ಇಲ್ಲಿ ಇನ್ನ ಬೇರೆ ಯಾವ್ದಾದ್ರು ಸ್ಕಿಲ್ ಇದ್ರೂನು ಸಹ ನನಗೆ ಇವಾಗ ಹಾಡ್ ಹೇಳ್ಲಿಕ್ಕೆ ಬರುತ್ತೆ, ಡ್ಯಾನ್ಸ್ ಮಾಡ್ಲಿಕ್ಕೆ ಬರುತ್ತೆ ಆತರ. ಅಥವಾ ಇವಾಗ ನೋಡಿ ನಾವ್ ಇವಾಗ ಆನ್ಲೈನ್ ಅಲ್ಲಿ ನಾವು ಮಾಡ್ತಾ ಇದೀವಿ ಈ ಒಂದು ಸೇವೆಯನ್ನ. ಇವಾಗ ಎಷ್ಟೊಂದ್ ಜನಕ್ಕೆ ಏನು ಸಮಯ ಇರುತ್ತೆ, ಅವ್ರು ಇವಾಗ ಹೋಸ್ಟ್ ಕೆಲಸ ಮಾಡ್ಬೋದು. ಈ ತರ ಯಾವುದೇ ಒಂದು ಕೆಲಸವನ್ನು ಸಹ ಅವರು ಮಾಡ್ಬೋದು. ಸೊ ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಾ ಇದಾರೆ, ನಿನಗೆ ಈ ತರ ನಿಯಂತ್ರಕ ತತ್ವಗಳನ್ನ ಅನುಸರಿಸ್ಲಿಕ್ಕೆ ಆಗೋದಿಲ್ವಾ, 16 ರೌಂಡ್ಸ್ ಚಾಂಟ್ ಮಾಡ್ಲಿಕ್ಕೆ ಆಗೋದಿಲ್ವಾ, ಅಥವಾ ಈ ಪ್ರಸಾದವನ್ನೇ ತಿನ್ಬೇಕು, ಅಥವಾ ಇನ್ನ ಏನೆಲ್ಲ ಹೇಳ್ತೀವಿ ಆ ಕೃಷ್ಣ ಪ್ರಜ್ಞೆಲಿ ಅದೆಲ್ಲ ನಿನ್ಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ, ಬೇಜಾರು ಮಾಡ್ಕೋಬೇಡ. ನೀನು ನನಗೋಸ್ಕರ ಕೆಲಸವನ್ನ ಮಾಡು. ನಿನ್ನಲ್ಲಿ ಯಾವುದೇ ಒಂದು ಕೌಶಲ್ಯತೆ ನಿಪುಣತೆ ಇದೆ, ಆ ಒಂದು ಕಲೆಯನ್ನ ನೀನು ನನಗೋಸ್ಕರ ಉಪಯೋಗಿಸು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದನ್ನೇ ನಮ್ಗೆ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಸೊ ಗುರುವಿನ ಮಾರ್ಗದರ್ಶನದಲ್ಲಿ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಆಚರಿಸಲಾರದವನು ಕೂಡ ಪರಮ ಪ್ರಭುವಿಗಾಗಿ ಕೆಲಸ ಮಾಡುವ ಮೂಲಕ ಈ ಪರಿಪೂರ್ಣ ಘಟ್ಟಕ್ಕೆ ಸೆಳೆದುಕೊಳ್ಳಬಹುದು. ನಾವು ಸಹ ಆ ಭಗವಂತನ ಬಳಿಗೆ ಹೋಗ್ಬೋದು. ಅಕಸ್ಮಾತ್ ನಮ್ಗೆ ಈ ನಿಯಂತ್ರಕ ತತ್ವಗಳನ್ನ ಅನುಸರಿಸ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಏನ್ ಮಾಡ್ಬೇಕು, ಅದಕ್ಕೆ ಹೇಳ್ತಾ ಇದ್ದಾರೆ. ಇವಾಗ ಕೃಷ್ಣ ಪ್ರಜ್ಞೆ ಪ್ರಚಾರ ಮಾಡ್ಲಿಕ್ಕೆ ಎಷ್ಟೊಂದ್ ಜನ ಇದ್ದಾರೆ ಅಲ್ವಾ, ಅವ್ರಿಗೆ ತುಂಬಾ ಅವಶ್ಯಕತೆಗಳಿದೆ. ಹಣದ ಅವಶ್ಯಕತೆ ಇದೆ, ಜನ ಸಹಾಯ ಬೇಕು, ಮತ್ತೆ ಬೇರೆಯವರ ಸಮಯ ಬೇಕು, ಅವರ ಜ್ಞಾನ ಬೇಕು. ಅದೆಲ್ಲವನ್ನು ಸಹ ನೋಡಿ, ಭೂಮಿ, ಬಂಡವಾಳ, ವ್ಯವಸ್ಥೆ, ಶ್ರಮಗಳು ಅಗತ್ಯ. ಇವೆಲ್ಲವನ್ನು ಸಹ ನಿಮ್ಮ ಹತ್ರ ಇದ್ರೆ ನಿಮ್ಮ ಹತ್ರ ಏನಿದೆಯೋ ಅದನ್ನ ಕೊಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅವಾಗ ನೀವು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರಾಪಂಚಿಕತೆಯಲ್ಲಿ ಮನುಷ್ಯನು ಇಂದ್ರಿಯ ತೃಪ್ತಿಗಾಗಿ ಕೆಲಸ ಮಾಡುತ್ತಾನೆ. ಇದೇ ಕೆಲಸವನ್ನ ಕೃಷ್ಣನ ತೃಪ್ತಿಗಾಗಿ ಮಾಡಬಹುದು. ಅದು ಆಧ್ಯಾತ್ಮಿಕ ಚಟುವಟಿಕೆ ಆಗುತ್ತದೆ. ನೋಡಿ, ಯಾವಾಗ ನಾವು ಕೃಷ್ಣನಿಗೋಸ್ಕರ ಮಾಡಿದ ತಕ್ಷಣನೇ ಯಾವುದೇ ಕೆಲಸ ಮಾಡಿದ್ರು ಅದು ಆಧ್ಯಾತ್ಮಿಕವಾಗ್ಬಿಡುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಕೃಷ್ಣ ಪ್ರಜ್ಞೆಗಾಗಿ ಸ್ವಯಂ ಪ್ರೇರಣೆಯಿಂದ ಮಾಡುವ ಈ ಕಾರ್ಯವು ಮನುಷ್ಯನು ಭಗವತ್ ಪ್ರೇಮದಲ್ಲಿ ಇನ್ನೂ ಮೇಲಿನ ಸ್ಥಿತಿಗೆ ಏರಲು ನೆರವಾಗುತ್ತದೆ. ನೋಡಿ, ಇವಾಗ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಆ ಕೆಲಸವನ್ನ ನಿಮ್ಮ ಸಂತೋಷಕ್ಕೋಸ್ಕರ ಮಾಡ್ಕೊಂಡು ಬಂದು ಕೃಷ್ಣನಿಗೋಸ್ಕರ ಮಾಡಿದ ತಕ್ಷಣನೇ ನೋಡಿ ನೀವು ಆ ಒಂದು ಭಗವತ್ ಪ್ರೇಮದಲ್ಲಿ ನೀವು ಒಂದು ಮೇಲಿನ ಮೆಟ್ಲಿಗೆ ನೀವು ಹೇರ್ತಾ ಇದ್ದೀರಾ ಅಲ್ವಾ. ಒಂದು ಭಗವತ್ ಪ್ರೇಮದಲ್ಲಿ ನೀವು ಇನ್ನೂ ಮೇಲಿನ ಸ್ಥಿತಿಗೆ ಏರ್ಲಿಕ್ಕೆ ಅದು ನೆರವಾಗುತ್ತೆ. ಮತ್ತೆ ನೀವು ಪರಿಪೂರ್ಣತೆಗೆ ನೀವು ಇದು ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಇಲ್ಲ ಕೃಷ್ಣನನ್ನೇ ನಾನು ನಂಬೋದಿಲ್ಲ, ಕೃಷ್ಣನಿಗೋಸ್ಕರ ನಾನು ಯಾಕೆ ಮಾಡ್ಬೇಕು, ನನಗೇನಾದ್ರೂ ಕಾಣಿಸ್ತಾ ಇದ್ದಾನೆ ಕೃಷ್ಣ ಅಲ್ವಾ, ಅಥವಾ ಈ ಗ್ರಂಥಗಳೆಲ್ಲ ಹೇಳಿದ್ದಾರೆ ಅದೆಲ್ಲ ಸತ್ಯ ಇದೆಯಾ, ಯಾರು ನೋಡಿದ್ದಾರೆ, ನಾನು ಇದನ್ನ ನಂಬೋದಿಲ್ಲ ಅಂತ ಹೇಳ್ಬಿಟ್ಟು ನಾವೇನಾದ್ರೂ ಅನ್ಕೊಂಡ್ರೆ ಸರಿ ಆಯ್ತು, ನಿನಗೆ ನನಗೋಸ್ಕರ ಏನನ್ನೂ ಮಾಡ್ಲಿಕ್ಕೆ ಇಷ್ಟ ಇಲ್ವಾ, ಬೇಜಾರ್ ಮಾಡ್ಕೋಬೇಡ, ನೀನು ಇದನ್ನ ಮಾಡು. ಇದರಿಂದ ಮಾಡಿದ್ರೆ ನಿನಗೆ ಇವಾಗಲ್ಲ ನಾಳೆ ಮುಂದೆ ಬಹುನಾಂ ಜನ್ಮ ನಾಮಂತೆ ನೀನು ನನ್ನ ಹತ್ರ ಬರ್ತೀಯಾ ಅಂತ ಹೇಳ್ಬಿಟ್ಟು ನೋಡಿ ಕೃಷ್ಣ ಇಲ್ಲಿ 4ನೇದನ್ನ ಕೊಡ್ತಾ ಇದ್ದಾರೆ. ಸೊ ಇವಾಗ ನೋಡಿ, ಫಸ್ಟ್ ಅನನ್ಯ ಭಕ್ತಿ ಆಗ್ಲಿಲ್ಲ ಅಂತಂದ್ರೆ ಸರಿ ಬೇಜಾರು ಮಾಡ್ಕೋಬೇಡ, ನಿನಗೆ ಸಹಜವಾದ ಪ್ರೀತಿ ಇಲ್ವಾ, ಹಾಗಾದ್ರೆ ನಿನ್ನ ಅಭ್ಯಾಸ ಮಾಡಿ ನೀನು ನನ್ನ ಮೇಲೆ ಪ್ರೀತಿಯನ್ನ ಬೆಳೆಸ್ಕೋ, ಅಂದ್ರೆ ಸಾಧನಾ ಭಕ್ತಿಯನ್ನ ಮಾಡು. ಇಲ್ಲ ಕೃಷ್ಣ ನನ್ಗೆ ಸಾಧನಾ ಭಕ್ತಿಯನ್ನ ಮಾಡ್ಲಿಕ್ಕಾಗಿಲ್ಲ ಅಂತಂದ್ರೆ ನೀನು ನಿಷ್ಕಾಮ ಕರ್ಮವನ್ನ ಮಾಡು, ನನಗೋಸ್ಕರ ಕರ್ಮವನ್ನ ಮಾಡು. ಇಲ್ಲ ಕೃಷ್ಣ ನನಗೆ ನಿನ್ನನ್ನ ನಂಬೋದೇ ಇಲ್ಲ, ನನಗೆ ನೀನ್ ಇದ್ಯಾ ಅಂತನೂ ನನಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಸರಿ ಈ ಮೂರನ್ನು ಮಾಡ್ಲಿಲ್ವಾ, ಈ ಮೂರನ್ನ ಮಾಡಿದ್ರೆ ನಾವು ನೇರವಾಗಿ ಕೃಷ್ಣನ ಬಳಿಗೆ ಹೋಗ್ಬೋದು. ಈ ಮೂರನ್ನ ಮಾಡ್ಲಿಕ್ಕಾಗಿಲ್ಲ ಅಂತಂದ್ರೆ ಈ ನಾಲ್ಕನೇದನ್ನ ಮಾಡು ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮ ಈ ಭೌತಿಕ ಪ್ರಪಂಚದಲ್ಲಿ ಈ 4ನೇದು ಏನಿದೆ ಕೃಷ್ಣ ಹೇಳ್ತಿರೋ ಈ 4 ನೋಡಿ, ಇದಕ್ಕೆ 4ನೇ ಸ್ಥಾನ ಕೊಡ್ತಾ ಇದ್ದಾರೆ. ಇದು ನಮ್ಮ ಈ ಭೌತಿಕ ಪ್ರಪಂಚದಲ್ಲಿ ಇದು 1ನೇ ಸ್ಥಾನವನ್ನ ಪಡೆದಿದೆ ಅಲ್ವಾ. ಅದಕ್ಕೆ ಅವ್ರು ಹೇಳ್ತಾರಲ್ವಾ, ಯಾಕೆ ನೀವು ದೇವರಿಗೆ ಹಾಲನ್ನ ಸುರಿತೀರಾ, ಯಾಕೆ ವೇಸ್ಟ್ ಮಾಡ್ತೀರಾ, ಯಾಕೆ ನೀವು ಇಷ್ಟೊಂದು ದೊಡ್ಡ ಟೆಂಪಲ್ಸ್ ಅನ್ನ ಕಟ್ತೀರಾ ಭಗವಂತನಿಗೋಸ್ಕರ, ಅದ್ರ ಬಗ್ಗೆ ನೀವು ಎಷ್ಟು ಬಡಬಗ್ರಿದ್ದಾರೆ ಅವ್ರಿಗೆ ಸಹಾಯ ಮಾಡಬಾರ್ದಾ ಅಂತ ಹೇಳ್ತಾರೆ ಅಲ್ವಾ. ಸೊ ಇದು 4ನೇದು ಕೃಷ್ಣನೇ ಹೇಳ್ತಾ ಇರೋದು. ನನಗೆ ಸಹಾಯ ಮಾಡಕ್ ಆಗಿಲ್ಲ ಅಂತಂದ್ರೆ ನಿನಗೆ ಇವಾಗ ಒಂದು ಆಸ್ಪತ್ರೆ ಕಟ್ಟಿಸ್ಬೇಕಾ, ಅಥವಾ ಬಡಬಗರಿಗೆ ಸಹಾಯ ಮಾಡ್ಬೇಕಾ, ಅಥವಾ ಇನ್ನೇನನ್ನ ಮಾಡ್ಬೇಕಾ, ಅದನ್ನ ಮಾಡು ನೀನು. ಯಾಕಂದ್ರೆ ಇವಾಗ ನೋಡಿ, ನಾವು ದುಡ್ದಿದ್ದೆಲ್ಲನೂ ಸಹ ಕಷ್ಟಾರ್ಜಿತ ಅಲ್ವಾ, ಅದನ್ನ ನಮ್ಗೆ ಏನ್ ಅನ್ಸುತ್ತೆ, ನಾನ್ ಉಪಯೋಗಿಸ್ಬೇಕು, ಇಲ್ಲಾಂದ್ರೆ ನನ್ನವ್ರು ಉಪಯೋಗಿಸ್ಬೇಕು ಅಂತಾನೆ ನಮ್ಗೆ ಮನಸ್ಸಿರುತ್ತೆ. ಇವಾಗ ನಾನು ಇದಕ್ಕೆಲ್ಲ ಇಂತಹ ಒಂದು ದಾನ ಧರ್ಮ ಕಾರ್ಯಗಳಿಗೆ ನಾನು ಮಾಡ್ಬೇಕಂತಂದ್ರೆ ನೋಡಿ, ನಾನು ಅದನ್ನ ಕೊಡ್ತಾ ಇದ್ದೀನಿ, ತ್ಯಾಗ ಮಾಡ್ತಾ ಇದ್ದೀನಿ ಅಲ್ವಾ. ನೋಡಿ, ಕೃಷ್ಣ ಆ ತ್ಯಾಗವನ್ನ ಇಲ್ಲಿ ಒಪ್ಕೋತಾ ಇದ್ದಾರೆ. ಅದಕ್ಕೆ 4ನೇ ಸ್ಥಾನವನ್ನ ಕೊಡ್ತಾ ಇದ್ದಾರೆ. ನಾವ್ ಈ ಭೌತಿಕ ಪ್ರಪಂಚದಲ್ಲಿ ಯಾವುದಕ್ಕೆ 1ನೇ ಸ್ಥಾನವನ್ನ ಕೊಡ್ತಾ ಇದೀವಿ, ಅದಕ್ಕೆ ಕೃಷ್ಣ 4ನೇ ಸ್ಥಾನವನ್ನ ಕೊಡ್ತಾ ಇದ್ದಾರೆ. ನೀನ್ ಈ ತರ ಮಾಡಿದ್ರೆ ನಿನ್ನ ಮನಸ್ಸು ಪರಿಶುದ್ಧವಾಗುತ್ತೆ. ಯಾಕಂದ್ರೆ ಇವಾಗ ನಮ್ಗೆ ಎಂತಹ ಮನಸ್ಸಿದೆ, ನಾನು ಒಡೆಯ, ನಾನ್ ಎಲ್ಲವನ್ನ ಅನುಭವಿಸ್ಬೇಕು ಅನ್ನೋ ಮನಸ್ಥಿತಿ ಇದೆ. ಆದ್ರೆ ನನ್ಗೆ ಇವಾಗ ಈ ದಾನ ಧರ್ಮ, ಈ ಸಮಾಜ ಕಲ್ಯಾಣ, ಲೋಕೋಪಕಾರಿ ಕೆಲಸಗಳನ್ನ ಮಾಡಿದ್ರೆ ಏನಾಗುತ್ತೆ, ನಾವಿಲ್ಲಿ ತ್ಯಾಗವನ್ನ ಮಾಡ್ತಾ ಇದೀವಿ. ನಮ್ಗೆ ಒಂದ್ ಸ್ವಲ್ಪ ಬುದ್ಧಿ ಬರ್ತಾ ಇದೆ, ತ್ಯಾಗವನ್ನ ಮಾಡುವಂತಹ ಬುದ್ಧಿ ಬರ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಮನಸ್ಸು ಪರಿಶುದ್ಧವಾಗ್ತಾ ಹೋಗುತ್ತೆ. ಪರಿಶುದ್ಧವಾದ ಸ್ಥಿತಿಯಲ್ಲಿ ನಮ್ಗೆ ಎಲ್ಲವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ನಮ್ಮ ಮನಸ್ಸು ಕಲುಷಿತವಾಗಿದ್ದಾಗ
ನಾವು ವಸ್ತುಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಇವಾಗ ಹೇಗೆ ಕನ್ನಡಿ ಮೇಲೆ ಧೂಳು ಕುತ್ಕೊಂಡಾಗ ನಮ್ಮ ಮುಖವನ್ನ ನೋಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಮನಸ್ಸಲ್ಲೂ ಅದೇ ತರನೇ ಮಲಿನ ಇದ್ದಾಗ ನಮ್ಗೆ ವಸ್ತುಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಇವಾಗ ನಮ್ಗೆ ಯಾರೇ ಹೇಳಿದ್ರು ನೀನು ಒಡೆಯ ಅಲ್ಲ, ನೀನು ಸೇವಕ ಅಂದ್ರೆ ನಮ್ಗೆ ಒಪ್ಕೊಳ್ಳೋಂತ ಸ್ಥಿತಿ ಇರೋದಿಲ್ಲ. ಆದ್ರೆ ನಮ್ಮ ಮನಸ್ಸು ಯಾವಾಗ ಈ ತ್ಯಾಗ ಕಾರ್ಯಗಳನ್ನ ಮಾಡ್ಲಿಕ್ಕೆ ಶುರುವಾಗುತ್ತೋ ಆಗ ಅದು ಪರಿಶುದ್ಧವಾಗ್ತಾ ಹೋಗುತ್ತೆ. ಆಗ ನಮ್ಗೆ ಆ ಭಗವಂತನ ಒಂದು ಅಸ್ತಿತ್ವ, ವಾಸುದೇವಂ ಸರ್ವಮಿತಿ ಅಂತ ನಮ್ಗೆ ಅರ್ಥ ಆಗುತ್ತೆ. ಸಕಲ ಕಾರಣಗಳಿಗೆ ಕಾರಣ ಕೃಷ್ಣ ಅಂತ ಹೇಳ್ಬಿಟ್ಟು ಅರ್ಥ ಆಗುತ್ತೆ. ಅದಕ್ಕೆ ಇಲ್ಲಿ ಕೃಷ್ಣ ಆ ನೆಕ್ಸ್ಟ್ ಅಂದ್ರೆ 4ನೇ ಹಂತವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಾವು ನೇರವಾಗಿ ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಬಹುನಾಮ್ ಜನ್ಮನಾಮ್ ಅಂತೆ, ತುಂಬಾ ಜನ್ಮಗಳು ನಮ್ಗೆ ಬೇಕಾಗುತ್ತೆ. ನೋಡಿ, ನನ್ನ ಪ್ರಜ್ಞೆಯಲ್ಲಿ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯವಿಲ್ಲದಿದ್ದರೆ ನಿನ್ನ ಎಲ್ಲ ಕರ್ಮ ಫಲವನ್ನ ತ್ಯಾಗ ಮಾಡಿ ಆತ್ಮಸ್ಥಿತನಾಗಿರಲು ಪ್ರಯತ್ನಿಸು ಅಲ್ವಾ. ನೋಡಿ, ನಮ್ಗೆ ಅದು ನಮ್ಮ ಸಹಜ ಗುಣ. ನಾವ್ ಯಾರಿಗಾದ್ರೂ ಏನಾದ್ರು ಕೊಟ್ಟಾಗ ನೋಡಿ ನಮ್ಗೆ ಸಂತೋಷ ಆಗತ್ತೆ. ಯಾವಾಗ್ಲೂ ನಮ್ಗೆ ಇಸ್ಕೊಂಡಾಗ್ಲೇನೆ ನಮ್ಗೆ ಸಂತೋಷ ಆಗಲ್ಲ, ನಾವು ಕೊಟ್ಟಾಗ್ಲೂ ನಮ್ಗೆ ಸಂತೋಷ ಆಗತ್ತೆ ಅಲ್ವಾ. ಸೊ ನಿಮ್ಗೆ ಅವಾಗ ಶಾಂತಿನಾದ್ರೂ ಸಿಗುತ್ತೆ ನಿಮ್ಗೆ ಮನಸ್ಸಿಗೆ. ಸೊ ಕೃಷ್ಣ ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸಾಮಾಜಿಕ ಸೇವೆ, ಸಮುದಾಯ ಸೇವೆ, ರಾಷ್ಟ್ರ ಸೇವೆ, ದೇಶಕ್ಕಾಗಿ ತ್ಯಾಗ ಮೊದಲಾದವನ್ನ ಒಪ್ಪಿಕೊಳ್ಳಬಹುದು. ಈ ತ್ಯಾಗ ಮಾರ್ಗದಿಂದ ಕ್ರಮೇಣ ನೀವು ನನ್ನನ್ನ ತಿಳ್ಕೊಳ್ತೀಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾರೆ. ಇದೊಂದನ್ನ ಮಾಡ್ಬಿಟ್ಟು ನಾನು ಮುಗಿಸ್ತೀನಿ. 12ನೇ ಶ್ಲೋಕ. ಶ್ರೇಯೋ ಹಿ ಜ್ಞಾನಂ ಅಭ್ಯಾಸ ಜ್ಞಾನ ಧ್ಯಾನಂ ವಿಶಿಷ್ಯತೆ ಧ್ಯಾನ ಕರ್ಮ ಫಲತ್ಯಾಗ ತ್ಯಾಗ ಚಾಂತಿರನಂತರಂ ಅಂತ ಇಲ್ಲಿ ಹೇಳ್ತಾರೆ. ಈ ಅಭ್ಯಾಸವು ನಿನಗೆ ಸಾಧ್ಯವಾಗದೆ ಹೋದರೆ ಜ್ಞಾನ ಸಾಧನೆಯಲ್ಲಿ ತೊಡಗು. ಆದರೆ ಜ್ಞಾನಕ್ಕಿಂತ ಧ್ಯಾನವು ಉತ್ತಮ, ಧ್ಯಾನಕ್ಕಿಂತ ಕರ್ಮ ಫಲ ತ್ಯಾಗವು ಉತ್ತಮ, ಏಕೆಂದರೆ ಇಂತಹ ತ್ಯಾಗದಿಂದ ಮನಃಶಾಂತಿಯನ್ನ ಪಡೆಯಬಹುದು ಅಂತ ಹೇಳ್ತಾರೆ. ಸೊ ಇಲ್ಲಿ ಒಂದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಈ ಶ್ಲೋಕವನ್ನ ಒಬ್ಬೊಬ್ರು ಆಚಾರ್ಯರು ಒಂದೊಂದು ತರ ಇದನ್ನ ವರ್ಣನೆ ಮಾಡಿದ್ದಾರೆ ಇದನ್ನ. ಸೊ ನಾವಿಲ್ಲಿ ಮುಖ್ಯವಾಗಿ ಏನನ್ನ ಅರ್ಥ ಮಾಡ್ಕೋಬೇಕು, ಕೊನೆ ಲೈನ್ ಏನು ಅರ್ಥ ಮಾಡ್ಕೋಬೇಕಂತಂದ್ರೆ, ಎಲ್ಲದಕ್ಕಿಂತ ಭಕ್ತಿನೇ ಶ್ರೇಷ್ಠ. ಕರ್ಮನಾದ್ರೂ ತಗೊಳ್ಳಿ, ನೀವು ಜ್ಞಾನನಾದ್ರೂ ತಗೊಳ್ಳಿ, ಧ್ಯಾನನಾದ್ರೂ ತಗೊಳ್ಳಿ, ಎಲ್ಲದಕ್ಕಿಂತ ಭಕ್ತಿ ಅನ್ನೋದೇ ತುಂಬಾ ಶ್ರೇಷ್ಠ. ನಿಮ್ಗೆ ಇವಾಗ ತಾತ್ಕಾಲಿಕವಾಗಿ ನಿಮ್ಗೆ ಜ್ಞಾನ ಬೆಳೆಸ್ಕೊತೀರಾ, ಜ್ಞಾನಕ್ಕಿನ್ನ ಧ್ಯಾನ ಉತ್ತಮ. ಸೊ ಧ್ಯಾನಕ್ಕಿನ್ನ ಏನು ಉತ್ತಮ, ಕರ್ಮ ಫಲ ತ್ಯಾಗ ಉತ್ತಮ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ನಮ್ಮ ಕರ್ಮದಿಂದ ಬಂದಿರುವಂತಹ ಫಲವನ್ನ ತ್ಯಾಗ ಮಾಡಿದಾಗ ನಮ್ಗೆ ಅಟ್ಲೀಸ್ಟ್ ಶಾಂತಿನಾದ್ರೂ ನಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಈ ಮೂರರಲ್ಲಿ ಆ ಜ್ಞಾನ, ಧ್ಯಾನ, ಕರ್ಮ ಫಲ ತ್ಯಾಗ, ಈ ಮೂರರಲ್ಲಿ ಕರ್ಮ ಫಲ ತ್ಯಾಗ ಉತ್ತಮ. ಯಾಕೆ ಅಂತಂದ್ರೆ ಅಟ್ಲೀಸ್ಟ್ ನಿಮ್ಗೆ ಶಾಂತಿನಾದ್ರೂ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಕೃಷ್ಣ ಪ್ರಜ್ಞೆಯ ತತ್ವಗಳನ್ನು ಅನುಸರಿಸಲು ಸಾಧ್ಯವಾಗದೆ ಹೋದವರು ಜ್ಞಾನವನ್ನ ಬೆಳೆಸಿಕೊಳ್ಳುವುದು ಉತ್ತಮ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಇವಾಗ ಏನಾದ್ರು ಈ ಸಾಧನಾ ಭಕ್ತಿ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ನೀವು ಜ್ಞಾನನಾದ್ರೂ ಪಡ್ಕೊಳ್ಳಿ. ನೀವ್ ಯಾರು? ಸೊ ಈ ಪ್ರಪಂಚ ಏನು, ಅಟ್ಲೀಸ್ಟ್ ಆ ಜ್ಞಾನನಾದ್ರೂ ಪಡ್ಕೊಳ್ಳಿ. ಏಕೆಂದ್ರೆ ಜ್ಞಾನದಿಂದ ಮನುಷ್ಯ ತನ್ನ ನಿಜವಾದ ಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಬಲ್ಲ. ನೋಡಿ, ನಾವು ಇಷ್ಟ ದಿವಸ ನಾವು ನಮ್ಮ ದೇಹದಿಂದ ಗುರುತಿಸ್ಕೊಂಡಿದ್ವಿ, ಹೇಗ್ ಜೀವನವನ್ನ ಮಾಡಿದ್ವಿ ಅಂತ ಅನ್ಸುತ್ತೆ ಅಲ್ವಾ. ದೇಹದಿಂದ ಗುರುತಿಸ್ಕೊಂಡು ನಮ್ಮನ್ನ ಜೀವನವನ್ನ ಮಾಡಿದ್ವಿ. ಅಟ್ಲೀಸ್ಟ್ ಜ್ಞಾನನಾದ್ರೂ ಬೆಳೆಸ್ಕೊಂಡ್ರೆ ನೀವ್ ಯಾರಂತನಾದ್ರೂ ಅರ್ಥ ಆಗುತ್ತೆ. ಕ್ರಮೇಣ ದೇವೋತ್ತಮ ಪರಮಪುರುಷನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ. ಆಮೇಲೆ ನಾವ್ ಏನ್ ಯೋಚನೆ ಮಾಡ್ತೀವಿ, ನಾನು ಈ ದೇಹ ಅಲ್ವಾ ಆತ್ಮನ, ಹಾಗಾದ್ರೆ ನಾನು ಎಲ್ಲಿಂದ ಬಂದೆ, ನನ್ನ ಆತ್ಮ ಯಾರ ಅಂಶ, ಓ ದೇವೋತ್ತಮನ ಪರಮಪುರುಷನ ಅಂಶನ ಅಂತ ಹೇಳ್ಬಿಟ್ಟು ದೇವರ ಬಗ್ಗೆ ನಾವು ಅವಾಗ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿ ನಮ್ಗೆ ವೇದದಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಅಂತಂದ್ರೆ ಯಾವ ಕೆಲಸವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ತವ್ಯವನ್ನ ಹೇಳಿದ್ದಾರೆ ಅಲ್ವಾ. 18ನೇ ಅಧ್ಯಾಯದಲ್ಲಿ ನಾವು ಅದನ್ನ ಡೀಟೇಲ್ ಆಗಿ ನಾವು ತಿಳ್ಕೊತೀವಿ. ಭಾಗವತವನ್ನು ಸಹ ನಾವು ಅದನ್ನ ಡೀಟೇಲ್ ಆಗಿ ನಾವು ತಿಳ್ಕೊತೀವಿ. ಮನುಷ್ಯನು ಕರ್ಮ ಫಲವನ್ನು ತ್ಯಾಗ ಮಾಡಬೇಕು. ಹೀಗೆಂದರೆ ಕರ್ಮ ಫಲವನ್ನು ಒಳ್ಳೆಯ ಕೆಲಸಕ್ಕಾಗಿ ಬಳಸುವುದು ಎಂದು ಅರ್ಥ ಅಲ್ವಾ. ಇವಾಗ ನಾವ್ ಯಾವುದೇ ಒಂದು ವೃತ್ತಿಯಲ್ಲಿ, ನಾನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಏನೇ ಒಂದು ವೃತ್ತಿಯನ್ನ ಮಾಡಿದಾಗ ನನಗೆ ಏನೋ ಒಂದು ಫಲ ಸಿಗುತ್ತೆ ಅಲ್ವಾ. ಆ ಫಲವನ್ನ ನಾನು ತ್ಯಾಗ ಮಾಡ್ಬೇಕು. ನಾನು ಇವಾಗ ಬ್ರಾಹ್ಮಣನಾದ್ರೆ ನಾನು ವಿದ್ಯೆಯನ್ನ ತ್ಯಾಗ ದಾನ ಮಾಡ್ಬೇಕು. ಕ್ಷತ್ರಿಯನಾದ್ರೆ ನಾನು ಹಣದ ರೂಪದಲ್ಲಿ ನಾನು ದಾನವನ್ನ ಮಾಡ್ಬೋದು. ಅಥವಾ ವೈಶ್ಯನಾದ್ರೂ ಸಹ ನಾನು ಹಣವನ್ನ ಕೊಟ್ಟು ನಾನು ಅಂದ್ರೆ ಒಂದು ತ್ಯಾಗವನ್ನ ನಾನು ಮಾಡಬಹುದು ಅಲ್ವಾ. ಶೂದ್ರ ಸೇವೆಯ ಮೂಲಕ ತ್ಯಾಗವನ್ನ ಮಾಡ್ಬೋದು. ಅಂದ್ರೆ ಯಾವುದೇ ಒಂದು ವೃತ್ತಿಯಲ್ಲಿದ್ದಾಗ ನಾನು ಒಂದು ಅದರ ಕರ್ಮದ ಫಲವನ್ನ ನಾನು ತ್ಯಾಗ ಮಾಡ್ಬೇಕು. ಕರ್ಮ ಫಲವನ್ನ ನಾನು ಒಳ್ಳೆಯ ಕೆಲಸಕ್ಕಾಗಿ ಬಳಸುವುದು. ಕರ್ಮ ಫಲವನ್ನು ತ್ಯಾಗ ಅಂತಂದ್ರೆ ಏನರ್ಥ ಅಂತಂದ್ರೆ, ನಾನ್ ಮಾಡುವಂತಹ ಕರ್ಮದಿಂದ ಬಂದಿರುವಂತಹ ಫಲವನ್ನ ಒಳ್ಳೆ ಕೆಲಸಕ್ಕೆ ಉಪಯೋಗಿಸಿದಾಗ ಅದನ್ನ ತ್ಯಾಗ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಸಾರಾಂಶ ಏನು ಅಂತಂದ್ರೆ, ಅತ್ಯುನ್ನತ ಗುರಿಯಾದ ದೇವೋತ್ತಮ ಪರಮಪುರುಷನ ಸೇರಲು 2 ಪ್ರಕ್ರಿಯೆಗಳಿದೆ. ಯಾವುದು ಪ್ರಕ್ರಿಯೆಗಳ ಅಂತಂದ್ರೆ, ಒಂದು ಕ್ರಮವಾದ ಬೆಳವಣಿಗೆ. ಕ್ರಮವಾದ ಬೆಳವಣಿಗೆ ಏನು ಅಂತಂದ್ರೆ, ಮೆಟ್ಲು ಹತ್ಕೊಂಡ್ ಹೋಗೋದು. ಯಾವ ತರ ಕರ್ಮಿಯಿಂದ ನಾನು ಕರ್ಮಯೋಗಕ್ಕೆ ಬರೋದು, ಅದಾದ್ಮೇಲೆ ಜ್ಞಾನ ಯೋಗಕ್ಕೆ ಬರೋದು, ಧ್ಯಾನ ಯೋಗಕ್ಕೆ ಬರೋದು, ಆಮೇಲೆ ಭಕ್ತಿ ಯೋಗಕ್ಕೆ ಬರೋದು. ಇದು ಕ್ರಮೇಣವಾಗಿ ಹತ್ಕೊಂಡು ಹೋಗೋದು. ಆದ್ರೆ ಇನ್ನೊಂದೇನು, ಮತ್ತೊಂದು ನೇರವಾದದ್ದು ಯಾವುದು, ಭಕ್ತಿ ಯೋಗ. ಶೀಘ್ರವಾಗಿ, ಸುಲಭವಾಗಿ ಅಲ್ವಾ, ಇದೇ ಜನ್ಮದಲ್ಲಿ ನಾವು ಭಗವಂತನ ಬಳಿಗೆ ಹೋಗುವಂತಹ ಮಾರ್ಗ ಈ ಭಕ್ತಿ ಯೋಗದ ಮಾರ್ಗ. ಲಿಫ್ಟ್ ತರ ಅಲ್ವಾ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ.
ಸೊ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯನ್ನ ಮಾಡುವುದು ನೇರ ಮಾರ್ಗ. ಇನ್ನೊಂದು ತನ್ನ ಕರ್ಮಗಳ ಫಲವನ್ನ ತ್ಯಜಿಸುವುದು. ಆಗ ಮನುಷ್ಯನು ಜ್ಞಾನದ ಹಂತಕ್ಕೆ, ಅನಂತರ ಧ್ಯಾನದ ಹಂತಕ್ಕೆ, ಅನಂತರ ಪರಮಾತ್ಮನ ಅರಿವಿನ ಹಂತಕ್ಕೆ, ಅನಂತರ ದೇವೋತ್ತಮ ಪರಮಪುರುಷನ ಹಂತಕ್ಕೆ ಬರಬಹುದು. ಇದು ಮೆಟ್ಲಾಗಿ ನಾವು ಮೇಲ್ಗಡೆ ಹೋಗಬಹುದು. ಸೊ ನೇರವಾದ ಪ್ರಕ್ರಿಯೆ ಸಾಧ್ಯ ಇಲ್ಲ. ಈ ಒಂದು ಇದರಲ್ಲಿ ಮೆಟ್ಲಾಗಿ ನಾವು ಹತ್ಕೊಂಡು ಹೋಗ್ತೀವಲ್ವಾ. ಸೊ ಇದ್ರಲ್ಲಿ ನಾವು ನೇರವಾಗಿ ನಾವು ಭಗವಂತನನ್ನ ನಾವು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಇದು ಪರೋಕ್ಷವಾದ ಪ್ರಕ್ರಿಯೆ. ಆದ್ರೆ ಇದು ಒಳ್ಳೇದೇ, ಪರವಾಗಿಲ್ಲ. ನೀವು ಅಟ್ಲೀಸ್ಟ್ ನೀವು ನನ್ನ ಬಳಿಗೆ ಬರ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಇದು ಪರೋಕ್ಷವಾದ ಪ್ರಕ್ರಿಯೆ, ಆದ್ರೆ ಇದು ಪರವಾಗಿಲ್ಲ ಅಂತ ಇಲ್ಲಿ ಹೇಳ್ತಾ ಇದೆ. ಸೊ ಈ ಹಂತದಲ್ಲಿ ಇಲ್ಲದವರಿಗೆ ಪರೋಕ್ಷ ಪ್ರಕ್ರಿಯೆ ಅಂದ್ರೆ ನಮಗೆ ಭಕ್ತಿ ಯೋಗಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ನಮಗೆ ಕೃಷ್ಣನನ್ನ ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ, ದೇವ್ರಿದ್ದಾನೆ ಅಂತ ನಮ್ಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಂದವ್ರಿಗೆ ಈ ಒಂದು ಪರೋಕ್ಷ ಪ್ರಕ್ರಿಯೆಯನ್ನ ಹೇಳಿದ್ದಾರೆ. ಆದ್ರೆ ಯಾರು ಭಕ್ತರಿದ್ದಾರೆ ಅವರು ಏನ್ ಮಾಡ್ಬೇಕು? ನೇರವಾಗಿ ಕೃಷ್ಣನಿಗೆ ಶರಣಾದ್ರೆ ಸಾಕು ಅಲ್ವಾ. ಕೃಷ್ಣನೇ ನೋಡ್ಕೋತಾರೆ ನಿಮ್ಮನ್ನ, ಅವರೇನೆ ಈ ಭವಸಾಗರದಿಂದ ಪಾರ್ ಮಾಡ್ಬಿಡ್ತಾರೆ. ಅವರೇ ಗರುಡನ ಮೇಲೆ ಬರ್ತಾರೆ ನೇರವಾಗಿ. ನೀವು ಇದ್ರ ಬಗ್ಗೆ ಯೋಚನೆ ನೀವು ಮಾಡ್ಬೇಡಿ, ನಿಸ್ಸಂದೇಹವಾಗಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಈ ಭಕ್ತಿಯೋಗದ ಬಗ್ಗೆ ನಾವು ತಿಳ್ಕೊಂಡ್ವಿ. ನಮ್ಗೆ ಇಲ್ಲಿ ಕೃಷ್ಣ ಅರ್ಜುನನ ಪ್ರಶ್ನೆ ನಿರಾಕಾರನೋ ಅಥವಾ ಸಾಕಾರನೋ, ಯಾವ್ದು ಪರಿಪೂರ್ಣತೆಯ ಒಂದು ಆರಾಧನೆ ಅಂತ ಕೇಳಿದಾಗ ಸಾಕಾರ ಎರಡನ್ನೂ ಸಹ ಎರಡರಿಂದನೂ ಸಹ ನೀವು ನನ್ನ ಬಳಿಗೆ ಬರಬಹುದು. ಆದ್ರೆ ಸಾಕಾರ ರೂಪದಲ್ಲಿ ನೀವು ನನಗೆ ಪೂಜೆಯನ್ನ ಮಾಡಿದ್ರೆ ಅದು ಪರಿಪೂರ್ಣತೆ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾರೆ. ಮತ್ತೆ ನಮ್ಗೆ ಈ ಭಕ್ತಿ ಮಾರ್ಗದಲ್ಲಿ ಹಲವಾರು ಹಂತಗಳಿದೆ ಅಂತ ನಾವು, ಹಲವಾರು ವಿಧಗಳಿದೆ ಅಂತ ನಾವು ನೋಡಿದ್ವಿ. ಅದರಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಅನನ್ಯ ಭಕ್ತಿ. ನಮ್ಮ ಮನಸ್ಸನ್ನ ಬುದ್ಧಿಯನ್ನ ಭಗವಂತನಲ್ಲಿ ಇರಿಸೋದು. ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಕೃಷ್ಣ ಸಾಧನಾ ಮಾರ್ಗವನ್ನ ಕೊಟ್ಟಿದ್ದಾರೆ. ಅದೂ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ನಿಷ್ಕಾಮ ಕರ್ಮವನ್ನ ಮಾಡಿ ನನಗೋಸ್ಕರ ನಿಮ್ಮ ಒಂದು ಕೆಲಸವನ್ನ ಮಾಡಿ ಅಂತ ಹೇಳ್ತಾರೆ. ಇಲ್ಲ ಕೃಷ್ಣ ನಿನ್ಗೋಸ್ಕರ ಏನೂ ಮಾಡಲ್ಲ ಅಂದ್ರೆ ಸರಿ ಆಯ್ತು, ನೀವ್ ಏನೋ ಒಂದು ಕರ್ಮ ಮಾಡಿದಾಗ ಫಲ ಬರುತ್ತಲ್ಲ, ಅದನ್ನ ನೀವು ತ್ಯಾಗ ಮಾಡಿ, ಸಮಾಜ ಕಲ್ಯಾಣಕ್ಕಾದ್ರೂ ತ್ಯಾಗ ಮಾಡಿ ನೀವು ಮುಂದೆ ನೀವು ಪರಿಶುದ್ಧ ಮನಃಶಾಂತಿ ಪಡಿತೀರಾ, ನೀವು ನನ್ನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಸೊ ಜ್ಞಾನ ಧ್ಯಾನ ಕರ್ಮ, ಜ್ಞಾನ ಧ್ಯಾನಕ್ಕಿನ್ನ ಕರ್ಮ ಫಲ ತ್ಯಾಗ ಶ್ರೇಷ್ಠ ಅಂತ ಹೇಳ್ತಾರೆ. ಆದ್ರೆ ಈ ಮೂರಕ್ಕಿನ್ನ ಭಕ್ತಿನೇ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಮತ್ತೆ ನಮ್ಗಿನ್ನ ಮುಂದೆ 8 ಶ್ಲೋಕಗಳಿದೆ. ಇದನ್ನ ಪ್ರಿಯ ಅಷ್ಟಕ ಅಂತ ಕರೀತಾರೆ. ಕೃಷ್ಣನೇ ಹೇಳ್ತಾರೆ ನನ್ಗೆ ಎಂತಹ ಭಕ್ತ ತುಂಬಾ ಪ್ರಿಯವಾದವನು ಅಂತ ಹೇಳ್ಬಿಟ್ಟು ಮುಂದಿನ 8 ಶ್ಲೋಕದಲ್ಲಿ ನಾವು ತಿಳ್ಕೊಳ್ಳೋಣಂತೆ. ಶ್ರೀಲ ಪ್ರಭುಪಾದ ಕಿ ಜೈ, ಭಗವದ್ಗೀತಾ ಗ್ರಂಥ ಮಹಾರಾಜ್ ಕಿ ಜೈ, ಇಲ್ಲಿ ನೆಲೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರಿಂದ ಕಿ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಕೃಷ್ಣ. ಸೊ ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಅರ್ಥ ಆಯ್ತಾ ಮಾತಾಜಿ? ಧ್ಯಾನಕ್ಕೂ ಭಕ್ತಿಗೂ ಏನು ವ್ಯತ್ಯಾಸ? ಧ್ಯಾನಕ್ಕೂ ಭಕ್ತಿಗಾನ ಪ್ರಭುಜಿ. ಹೌದು. ಸೊ ಧ್ಯಾನದಲ್ಲಿ ನಾವ್ ಇವಾಗ ನೋಡಿದ್ವಲ್ಲ ಪ್ರಭುಜಿ, ಅಷ್ಟಾಂಗ ಯೋಗವನ್ನ ನಾವು ಧ್ಯಾನ ಅದು ನಿರಾಕಾರನ? ಅದು ನಿರಾಕಾರದ ಆರಾಧನೆ ಆಗುತ್ತೆ. ಓಂಕಾರ ಆತರ ಓಂಕಾರ ಅಥವಾ ಯಾವ್ದೋ ಒಂದು ಕಲ್ಪನೆ ಮಾಡ್ಕೊಂಡು ನಾವು ಭಗವಂತನ ಆರಾಧನೆಯನ್ನ ಮಾಡ್ತೀವಿ. ಅದರಿಂದ ಮ್ಯಾಕ್ಸಿಮಮ್ ನಮಗೆ ನಮ್ಮ ಹೃದಯದಲ್ಲಿರುವಂತಹ ಭಗವಂತನ ದರ್ಶನ ಮಾತ್ರ ಆಗುತ್ತೆ ಪ್ರಭುಜಿ, ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರಭುಜಿ, ಅದು ಧ್ಯಾನದಿಂದ ಸಿಗೋದು. ಸೊ ಭಕ್ತಿ ಅಂತಂದ್ರೆ ನಮ್ಗೆ ಈ ಪ್ರೀತಿ ಪೂರ್ವಕ ಸೇವೆಯನ್ನ ನಾವು ಮಾಡ್ಬೇಕಾಗತ್ತೆ. ಆ ಸಾಕಾರ ರೂಪದಲ್ಲಿ ನಾವು ಪೂಜೆಯನ್ನ ಮಾಡ್ಬೇಕಾಗತ್ತೆ. ಅದು ಭಕ್ತಿ ಮಾರ್ಗ. ಮಾತಾಜಿ, ಭಕ್ತಿ ಯೋಗದ 4 ನಿಯಂತ್ರಕ ತತ್ವಗಳು ಅಂದ್ರಲ್ಲ, ಅವನ್ ಮತ್ತೆ ಯಾವ 4 ನಿಯಂತ್ರಕ ತತ್ವಗಳು ಅಂದ್ರೆ ಏನನ್ನ ಮಾಡಬಾರ್ದು ಪ್ರಭುಜಿ. ನಮ್ ನೋಡಿದ ಹಾಗೇನೆ ಭಗವಂತ ಯಾವಾಗ್ಲೂ ಸಹ ಏನ್ ಮಾಡ್ಬೇಕು ಅಂತ ಅಷ್ಟೇ ಹೇಳಿ ಸುಮ್ನೆ ಆಗೋದಿಲ್ಲ, ಏನ್ ಮಾಡ್ಬಾರ್ದು ಅಂತ ಹೇಳ್ತಾರೆ. ಅಕಸ್ಮಾತ್ ಏನ್ ಮಾಡ್ಬಾರ್ದು ಅಂತ ಹೇಳಿದಾಗ ಏನ್ ಮಾಡ್ಬೇಕು ಅಂತಾನು ಹೇಳ್ತಾರೆ. ಸೊ 4 ಮಾಡ್ಬಾರ್ದು, 4 ಮಾಡ್ಬೇಕು. ಸೊ 4 ಏನ್ ಮಾಡ್ಬಾರ್ದು? ನಾವು ಏನು ಮಾಂಸಾಹಾರ ಭಕ್ಷಣೆ ಮಾಡ್ಬಾರ್ದು, ಮತ್ತೆ ಮದ್ಯಪಾನ ಮಾಡ್ಬಾರ್ದು, ಜೂಜಾಡ್ಬಾರ್ದು, ಮತ್ತೆ ಪರಸ್ತ್ರೀ ಸಂಘ ಮಾಡ್ಬಾರ್ದು. ಈ 4 ನಾವು ಮಾಡ್ಬಾರ್ದು. ಇದು 4 ನಮ್ಗೆ ಏನಕ್ಕೆ ಅಂದ್ರೆ ಈ ಧರ್ಮದ 4 ಕಾಲಗಳು ನಾಶ ಆಗೋಗ್ಬಿಡುತ್ತೆ. ನಮ್ಗೆ ಕಲಿ ಬಂದು ಕುತ್ಕೊಂಡ್ಬಿಡ್ತಾರೆ. ಆ ಕಲಿ ಪ್ರವೇಶ ಆಗಿದ ತಕ್ಷಣ ನಮ್ಗೆ ಭಕ್ತಿ ಮಾರ್ಗದಲ್ಲಿ ಮುನ್ನಡೆಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊ ಇವಾಗ ನಾವು ಮಾಂಸಾಹಾರವನ್ನ ತಿಂದಾಗ ನಮ್ಗೆ ಕರುಣೆ ಅನ್ನೋದು ಹೊರಟೋಗ್ಬಿಡುತ್ತೆ. ಸೊ ನಾವು ಪರಸ್ತ್ರೀ ಸಂಘ ಮಾಡಿದಾಗ ಶುಚಿತ್ವ ಅನ್ನೋದು ಹೊರಟೋಗ್ಬಿಡುತ್ತೆ. ನಾವು ಏನೋ ಜೂಜಾಡಿದಾಗ ಸತ್ಯ ಅನ್ನೋದು ಹೊರಟೋಗ್ಬಿಡುತ್ತೆ. ಇನ್ನೊಂದು ಯಾವ್ದಿದೆ, ಆಲ್ಕೋಹಾಲ್ ಸೇವನೆ ಮಾಡಿದಾಗ ತಪಸ್ಯ ಅನ್ನೋದು ಹೊರಟೋಗ್ಬಿಡುತ್ತೆ. ಈ 4 ಧರ್ಮದ ಕಾಲುಗಳು. ಈ 4 ಕಾಲುಗಳೇ ಹೊರಟೋದಾಗ ನಾವು ಭಕ್ತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಪ್ರಭುಜಿ. ಅಲ್ಲಿ ಕಲಿಪುರುಷ ಕುತ್ಕೊಂಡಿದ ತಕ್ಷಣ ನಮ್ಗೆ ಎಲ್ಲಾ ಅನರ್ಥಗಳೆಲ್ಲನೂ ಸಹ ನಾವು ಮಾಡೋ ತರ ಆಗುತ್ತೆ. ಅದಕ್ಕೆ ಈ 4 ನಿಯಂತ್ರಕ ತತ್ವಗಳನ್ನ ಫಾಲೋ ಮಾಡ್ಬೇಕಂತ ಹೇಳ್ತಾರೆ. ಮತ್ತೆ ಇನ್ನೇನು ಕೇಳ್ತಾರೆ ಅಂತಂದ್ರೆ, ಈ 4 ನಿಯಂತ್ರಕ ತತ್ವಗಳನ್ನ ನಾವು ಫಾಲೋ ಮಾಡಿದ್ರೆ ಅಷ್ಟೇ ನಾವು ಆ ಮನುಷ್ಯನಾಗ್ಬೋದು. ಇಲ್ಲ ಅಂತಂದ್ರೆ ನಾವು ಪ್ರಾಣಿಗಳ ತರನೇ ಜೀವನ. ನಮಗೂ ಪ್ರಾಣಿಗಳಿಗೆ ಏನು ವ್ಯತ್ಯಾಸ ಅಂತಂದ್ರೆ, ಧರ್ಮೇ ವಿಹೀನ ಪಶುಭಿ ಸಮಾನ. ನಾವು ಧರ್ಮವನ್ನ ಫಾಲೋ ಮಾಡಿಲ್ಲ ಅಂದ್ರೆ ನಾವು ಪಶು.
ಧರ್ಮ ಅಂತಂದ್ರೆ ಏನು? ಈ 4 ನಾವು ಫಾಲೋ ಮಾಡ್ಲೇಬೇಕಾಗುತ್ತೆ. ಸೊ ಆ ಕರುಣೆ, ಸತ್ಯ, ಶುಚಿತ್ವ, ತಪಸ್ಯ ಇದನ್ನ ಮಾಡ್ಲಿಲ್ಲ ಅಂದ್ರೆ ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇಲ್ಲ. ನಾವ್ ಈ 4 ಮಾಡ್ಬಿಟ್ರೆ ಈ 4 ಹೊರಟೋಗ್ಬಿಡುತ್ತೆ. ಆ ಜೂಜಾಡೋದು, ಅದು ಮಾಂಸಾಹಾರ ಭಕ್ಷಣೆ ಅದೆಲ್ಲ ಮಾಡ್ಬಿಟ್ರೆ ಈ 4 ಕಾಲುಗಳು ಹೊಟ್ಟೋದಾಗ ನಾವು ಭಕ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ ಪ್ರಭುಜಿ. ಮತ್ತೆ 4 ಏನ್ ಮಾಡ್ಬೇಕು ಅಂದ್ರೆ ABCD ಆಫ್ ಕೃಷ್ಣ ಕಾನ್ಶಿಯಸ್ನೆಸ್, ಅಸೋಸಿಯೇಷನ್ ಆಫ್ ಡಿವೋಟೀಸ್. ಭಕ್ತರ ಸಂಘದಲ್ಲೇ ಇರ್ಬೇಕು. ಭಕ್ತರ ಸಂಘದಲ್ಲಿ ಇಲ್ಲ ಅಂದ್ರೆ ನಾವು ಮಾಯೆಗೆ ಆರಾಮಾಗಿ ಒಳಗಾಗ್ಬಿಡ್ತೀವಿ ಪ್ರಭುಜಿ. ಸೊ ಭಕ್ತರ ಸಂಘದಲ್ಲಿ ಇರ್ಬೇಕು, ಭಗವದ್ಗೀತೆ ಭಾಗವತ ಪುಸ್ತಕಗಳನ್ನ ಓದ್ಬೇಕು, ಚಾಂಟಿಂಗ್, ಫಾರ್ ಚಾಂಟಿಂಗ್, ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಳ್ಳೇಬೇಕಿಲ್ಲ ನಮ್ಮ ಮನಸ್ಸನ್ನ ಮಂತ್ರಾಯತೇತಿ ಮಂತ್ರ, ಮನಸ್ಸನ್ನ ನಿಗ್ರಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಫಾರ್ ಡಯಟ್, ಅಂದ್ರೆ ಭಗವಂತನ ಆ ಒಂದು ಪ್ರಸಾದವನ್ನ ತಿನ್ಲೇಬೇಕು. ಇಷ್ಟನ್ನ ಮಾಡಿದ್ರೆ ಅಷ್ಟೇ ನಮಗೆ ಈ ಸಾಧನಾ ಭಕ್ತಿಯಲ್ಲಿ ನಾವು ಮುಂದುವರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ನಾವು ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಮಾಡ್ಬೇಕಾಗುತ್ತೆ. ಹರೇ ಕೃಷ್ಣ ಪ್ರಭು. ಎಲ್ಲರೂ ಅಟೆಂಡೆನ್ಸ್ ಅನ್ನ ಹಾಕಿ, ಅಟೆಂಡೆನ್ಸ್ ಲಿಂಕ್ ಅನ್ನ ಹಾಕಿ. ಮತ್ತೆ ಯಾರಿಗಾದ್ರೂ ಡೌಟ್ ಇದೆ? ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಭಕ್ತಿ ಯೋಗದ ವಿವಿಧ ಹಂತಗಳು, ಅದೇ ಲ್ಯಾಡರ್ದು ಸ್ಟೆಪ್ಸ್ ಅಂತ ಹೇಳಿದ್ರಲ್ವಾ, ಅದು ಇನ್ನೊಂದ್ಸರಿ ಹೇಳ್ತೀರಾ ಮಾತಾಜಿ? ಇದು ಕ್ರಮೇಣ ಹೋಗೋದು ಲ್ಯಾಡರ್ ಸ್ಟೆಪ್ಸ್ ಮಾತಾಜಿ. ಅಂದ್ರೆ ಕೆಳಗಡೆ ಇರೋದು ಎಲ್ಲದಕ್ಕಿಂತ ಕೆಳಗಡೆ ಇರೋದು ಕರ್ಮಿಗಳು. ಅವ್ರ ಕರ್ಮಿಗಳು ಇನ್ನ ಭಕ್ತಿ ಕಡೆಗೆ ಬಂದೇ ಇಲ್ಲ. ಅವ್ರು ಬರೇ ಅವ್ರಿಗೆ ಆಹಾರ, ನಿದ್ರಾ, ಭಯ, ಮೈಥುನ ಆ 4 ಇದ್ದಾರೆ. ಅವ್ರು ಪಶು ಸಮಾನ, ಪಶುಭಿ ಸಮಾನ. ಆ ಕರ್ಮಿಯಿಂದ ನಾವು ಈಗ ಅಟ್ಲೀಸ್ಟ್ ಈ ಆಧ್ಯಾತ್ಮಿಕತೆ ಕಡೆ ಬರ್ತಿದೀವಿ ಅಂತಂದ್ರೆ ಆ ಕರ್ಮಯೋಗ ಅಂದ್ರೆ ದೇವ್ರಂತ ಇದ್ದಾನೆ, ಅವನೇ ಇದನ್ನೆಲ್ಲ ಕೊಡ್ತಾ ಇರೋದು ಅಂತ ಅಷ್ಟಂತಕ್ ಬಂದು, ನಾನು ಹೇಳಿದ್ನಲ್ಲ ನಿಮ್ಗೆ ಅಟ್ಲೀಸ್ಟ್ 2 ಹಣ್ಣಾದ್ರೂ ದೇವ್ರಿಗೆ ಕೊಡೋಣಂತೆ, ಅವನೇ ಕೊಟ್ಟಿರೋದು ನಮ್ಗೆ ಅಂತ ಆ ಒಂದು ಮನಸ್ಥಿತಿಗೆ ಬರ್ತೀವಲ್ವಾ, ಸಕಾಮ ಕರ್ಮ ಅದು ಫಸ್ಟ್. ಅದಾದ್ಮೇಲೆ ನಿಷ್ಕಾಮ ಕರ್ಮ. ನಿಷ್ಕಾಮ. ಅದ್ರ ಮೇಲೆ ಇರೋದು ಜ್ಞಾನ ಯೋಗ. ಅದ್ರ ಮೇಲೆಗಡೆ ಇರೋದು ಧ್ಯಾನ ಯೋಗ. ಅದ್ರ ಮೇಲ್ಗಡೆ ಇರೋದು ಭಕ್ತಿ ಯೋಗ. ಯೋಗ ಲ್ಯಾಡರ್. ಯೋಗ ಲ್ಯಾಡರ್. ಬಟ್ ಇಲ್ಲಿ ಭಕ್ತಿ ಮಾಡೋದಕ್ಕೇನೆ ಇಲ್ಲಿ ಕೃಷ್ಣ ಹೇಳೋದ್ರಲ್ಲಿ ನಿಮ್ಗೆ ಎಲ್ಲದಕ್ಕಿಂತ ಹೈಯೆಸ್ಟ್ ಅನನ್ಯ ಭಕ್ತಿ, 2ನೇದು ಸಾಧನಾ ಭಕ್ತಿ, 3ನೇದು ನಿಷ್ಕಾಮ ಕರ್ಮ ಯೋಗ. ಈ 3 ಸಹ ನೇರವಾಗಿ ನಾವು ಭಗವಂತನನ್ನ ನಾವು ಪಡಿಬಹುದು, ಈ 3 ನಾವು ಮಾಡಿದ್ರೆ. ಸೊ ಭಗವಂತ ಇಲ್ಲ ಇದ್ ಮಾಡಕ್ ಆಗಿಲ್ಲ ಅಂತಂದ್ರೆ ಅವ್ರು ಏನ್ ಹೇಳ್ತಾ ಇದಾರೆ, ಅಟ್ಲೀಸ್ಟ್ ನೀವು ಏನು ಕರ್ಮ ಫಲ ತ್ಯಾಗ ಮಾಡಿ ಅಥವಾ ಜ್ಞಾನನಾದ್ರೂ ಬೆಳೆಸ್ಕೊಳ್ಳಿ, ಧ್ಯಾನ ಮಾಡಿ ಅಂತ ಹೇಳ್ಬಿಟ್ಟು ಇಷ್ಟ ಹೇಳ್ತಾರೆ. ಈ 3 ಹೇಳ್ತಾರೆ. ಬಟ್ ಈ 3 ತುಂಬಾ ನಮ್ಗೆ ಸಮಯ ಬೇಕಾಗತ್ತೆ ಭಗವಂತನ ಬಳಿಗೆ ಹೋಗ್ಲಿಕ್ಕೆ. ಅಂದ್ರೆ ಲ್ಯಾಡರ್ ನೋಡಿದ್ರಲ್ಲ ಆತರ ಹತ್ಕೊಂಡವ್ರು ಭಕ್ತಿ ಯೋಗಕ್ಕೆ ಬರ್ಬೇಕಾಗತ್ತೆ. ಧನ್ಯವಾದಗಳು ಮಾತಾಜಿ. ಇವತ್ತು ಮೊನ್ನೆ ನನ್ನ ಫ್ರೆಂಡ್ ಇಸ್ಕಾನ್ಗೆ ಹೋಗಿದ್ಲಂತೆ. ಜಪಮಾಲೆ ತಗೊಂಡು ಅವಳ ಮಗಳು ಕುತ್ತಿಗೆಗೆ ಹಾಕೊಂತಿದ್ದಾಳಂತೆ. ಹಾಕೋಬೋದಾ ಮಾತಾಜಿ ಆತರ? ತುಳಸಿ ಮಾಲೆನೆ, ಜಪಮಾಲೆನ ಕುತ್ತಿಗೆಗೆ ಹಾಕೋದಿಲ್ಲ ಮಾತಾಜಿ. ಬೇರೆ ಕಂಟಿ ಮಾಲೆ ಅಂತೀವಲ್ಲ ಅದನ್ನ ಹಾಕೋಬಹುದು. ಸಿಂಗಲ್ ತೀರಾ ಬೇಕೇ ಬೇಕಂದ್ರೆ ಸಿಂಗಲ್ ರೌಂಡ್ ಇಂದ ಹಾಕೋಬಹುದು ಮಾತಾಜಿ. ಮಾತಾಜಿ ಅದೇ ನಾನು ಹೇಳ್ದೆ, ಕಂಟಿಮಾಲ ಅಂತಾನೆ ಸಿಗುತ್ತೆ, ಅದನ್ನ ಸಣ್ಣದಕ್ಕಿರುತ್ತೆ, ಅದನ್ನ ಯೂಸ್ ಮಾಡ್ಬೋದು. ಎಷ್ಟೊಂದು ಡಿಸೈನ್ ಅಟ್ರಾಕ್ಟಿವ್ ಆಗಿರೋದು ಸಿಗುತ್ತೆ ಮಾತಾಜಿ. ಅವ್ರ ಮಕ್ಕಳು ತೀರಾ ಹಾಕೊಳ್ಳೇಬೇಕಂದ್ರೆ 1 ಲೈನ್ ಇಂದಿದೆ, ಅದ್ ಬೇಕಾದ್ರೆ ಹಾಕೋಬಹುದು. ಎಲ್ಲರೂ ಹಾಕೊಬೋದಾ ಮಾತಾಜಿ ಅದು? ಮಾತಾಜಿ ಯೂಶಲಿ ಅಟ್ಲೀಸ್ಟ್ ನಮ್ಗೆ ಏನ್ ಹೇಳ್ತಾರೆ ಅಂತಂದ್ರೆ ನಾನ್ ವೆಜ್ ತಿನ್ಬಾರ್ದು, ಮತ್ತೆ ಇದು ಕಾಫಿ ಟೀನಾದ್ರೂ ಕುಡಿಬಾರ್ದು ಅಂತ ಹಂಗ ಹೇಳ್ತಾರೆ ಮಾತಾಜಿ. ತುಳಸಿ ಬೀಡ್ ಹಾಕೋಬೇಕಾದಾಗ ಈಗ ಒಬ್ಬೊಬ್ರು ಹಾಕೋತಾರೆ ಮಾತಾಜಿ, ಒಂದು ಬೀಡನ್ನ ಒಂದು ಲೈನ್ ಅನ್ನ ಹಾಕೋತಾರೆ, ಸಿಂಗಲ್. ಸರಿ. ಅದು ಆ ಹುಡುಗಿ ಅದು ಜಪಮಾಲೆನ ಹಾಕೊಂಡು ಏನೋ ನನ್ಗೆ ಪಾಸಿಟಿವ್ ವೈಬ್ ಇದೆ. ಚಿಕ್ಕ ಹುಡುಗಿ, ಅವಳು 7th, ನನ್ಗೆ ಪಾಸಿಟಿವ್ ವೈಬ್ ಇದೆ, ಹಾಕೊಂತೀನಿ ಅಂತ ಹಾಕೊಂಡ್ ಇಟ್ಕೊಂಡಿದ್ದಾಳೆ. ಇಲ್ಲ ನಾನು ಇನ್ನೊಂದ್ ಸಿಕ್ಕಿದಾಗ ಅದನ್ನ ರೀಪ್ಲೇಸ್ ಮಾಡ್ಲಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಅದೇ ಇದು ನರಸಿಂಹ ಕವಚ ಬರುತ್ತಲ್ಲ ಮಾತಾಜಿ, ಅದು ಯಂತ್ರ ತರ ಟೈಪ್ ಇರುತ್ತಲ್ಲ, ಅದ್ ನಾವ್ ಹಾಕೋಬಾರ್ದ ಮಾತಾಜಿ? ಹಾಕೋಬಹುದು ಮಾತಾಜಿ, ಅದನ್ನ ಯಾರು ಬೇಕಾದ್ರೂ ಹಾಕೋಬಹುದು. ಅದು ಹಾಕೋಬಾರ್ದು ದೀಕ್ಷೆ ತಗೊಳ್ಳೋವರ್ಗು ಅಂತ ಅಂದ್ರು. ನಾನ್ ತರಿಸ್ಬಿಟ್ಟಿದ್ದೆ ಮಾಯಾಪುರಿಂದ. ಇಲ್ಲ ಮಾತಾಜಿ, ನನಗ್ ಗೊತ್ತಿರಂಗ ಆತರ ಏನಿಲ್ಲ ಮಾತಾಜಿ, ಎಲ್ಲರೂ ಹಾಕೋಬಹುದು. ಹೌದಾ? ಸರಿ ಮಾತಾಜಿ. ನನಗ್ ಗೊತ್ತಿರೋ ಪ್ರಕಾರ ಮಾತಾಜಿ, ಬೇಕಾದ್ರೆ ಇನ್ನ ಯಾರನ್ನಾದ್ರೂ ಕೇಳಿ ನಾನು ನಿಮ್ಗೆ ಹೇಳ್ಬೇಕು. ನನಗ್ ಗೊತ್ತಿರಂಗೆ ಯಾರು ಬೇಕಾದ್ರೂ ಅದು ಹಾಕೋದು. ನೀವು ಕಂಠಿ ಹಾರಕ್ಕೆ ಹಾಕೊಂಡಾಗ ನೀವು 3 ನೀವು ಯೂಶಲಿ ದೀಕ್ಷೆ ತಗೊಂಡ್ರು ನೋಡಿದ್ರಲ್ಲ, 3 ಹಾಕೊಂಡಿರ್ತಾರೆ ರೌಂಡ್, ಅದಕ್ಕೆ ಹಾಕೊಂಡಿರ್ತಾರೆ. ಆತರ ನೀವು ಹಾಕೊಂಡಂಗಿಲ್ಲ. ಬೇರೆ ಸಿಂಗಲ್ ದಕ್ಕೆ ಹಾಕೋಬಹುದು, ಅಥವಾ ನೀವು ಬೇರೆ ಏನಕ್ಕಾದ್ರೂ ಹಾಕೋಬಹುದು.
ಹಾ ಸರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಸಹನ ಮಾತಾಜಿ. ಮಾತಾಜಿ, ಇದು ನಾಯಿನ ಇವಾಗ ನಾನು ಕೇಳಿರೋ ಮಟ್ಟಿಗೆ ಇದು ದತ್ತಾತ್ರೇಯ ಸ್ವಾಮಿ ಸ್ವರೂಪ ಅಂತ ಹೇಳ್ತಾರೆ. ನೀವು ಕೇಳಿರ್ತೀರಲ್ವಾ? ಅದು ಯಾಕೆ ಆತರ ಹೋಲಿಕೆ ಮಾಡ್ತಾರೆ ಅಂತ. ಬಟ್ ಇವಾಗ ನೀವ್ ಹೇಳಿರೋ ಪ್ರಕಾರ ನಾಯಿ ನಾವು ನಿಮ್ಗೆ ಜಸ್ಟ್ ಹೇಳ್ಬೇಕಂದ್ರೆ ಇವಾಗ ಹಂದಿ ರೂಪದಲ್ಲಿ ವರಹ ಅವತಾರದಲ್ಲಿ ಬಂದಿದ್ದಾರೆ, ಆ ಮತ್ಸ್ಯ ಹೌದು. ಅವತಾರದಲ್ಲಿ ಬಂದಿದ್ದಾರೆ. ಹಂಗಂತ ಎಲ್ಲಾ ಹಂದಿಗಳು ಮತ್ತೆ ಎಲ್ಲಾ ಮೀನುಗಳನ್ನ ನಾವು ಮತ್ಸ್ಯಾವತಾರ, ಕೂರ್ಮಾವತಾರ ಅಥವಾ ವರಹ ಅವತಾರ ಅಂತ ಹೇಳೋದಿಲ್ಲ ಅಲ್ವಾ. ನಾವು ಅದಕ್ಕೆ ಯಾವ ತರ ನಾವು ತೋರಿಸ್ಬೇಕು, ಅದಕ್ಕೆ ಆ ಪ್ರಾಣಿಗೆ ಆ ಒಂದು ಸ್ಥಾನಕ್ಕೆ ಏನನ್ನ ನಾವು ಗೌರವ ತೋರಿಸ್ಬೇಕು ಆ ತರ ತೋರಿಸೋದಕ್ಕೆ ಅಂತಾನೆ ಹೇಳ್ತಾರೆ. ಮತ್ತೆ ಹೌದು ಅದು ಮಾತಾಜಿ, ನಮ್ಮ ಬಟ್ ಅದು ವೇದದಲ್ಲಿ ಯಾಕೆ ಮನೆಗೆ ಆದ್ರೆ ತಗೊಂಡ್ಬಂದು ದೇವ್ರು ಹೋಲಿಕೆ ಮಾಡಿದಾರಲ್ಲ, ಯಾಕೆ ಮತ್ತೆ ಏನ್ ನಾವು ಮಾತಾಜಿ? ಅದಕ್ಕೆಲ್ಲ ನೋಡ್ತೀವಿ. ದೇವ್ರು ಹೋಲಿಕೆ ಮಾಡಿದಾರಲ್ವಾ ನಾಯಿನ? ದೇವ್ರಿಗೆ ಹೋಲಿಕೆ ಮಾಡಿದ್ರು ಸಹ ನಾವು ಅದನ್ನ ಮನೇಲಿ ತಂದು ಇಟ್ಕೋಬೇಕಂತ ವೇದಗಳಲ್ಲಿ ಹೇಳಿಲ್ಲ ಮಾತಾಜಿ. ಅಂದ್ರೆ ಹಸುನ್ ಮಾತ್ರ ಸಾಕಕ್ಕೆ ನಮ್ಗೆ ಅಧಿಕಾರ. ಹೌದು ಹಸುನ್ ಹೌದು. ಸಾಕ್ಬೇಕು. ನಾಯಿ ಮುಂತಾದ ಪ್ರಾಣಿಗಳನ್ನ ಅದನ್ನ ಸಾಕು ಸಾಕಬಾರ್ದು. ಪ್ರಾಣಿ ತರಾನೇ ನೋಡ್ಕೋಬೇಕು. ಮನೆ ಹೊರಗಡೆನೆ ಇರ್ಬೇಕು. ಅದು ಮನೆ ಹೊರಗಡೆ ಇಟ್ಕೊಂಡು ನಿಮ್ಗೆ ಅದಕ್ಕೆ ಏನ್ ಬೇಕೋ ನೋಡ್ಕೊಳ್ಳಿ. ಅದ್ರ ಸ್ಥಾನ ಅಲ್ಲೇನೆ, ಮನೆ ಹೊರಗಡೆ. ಮೊದ್ಲೆಲ್ಲ ನೀವು ನೋಡ್ತಿದ್ರಲ್ಲ, ಮನೆ ಹೊರಗಡೆ ಅದು ಇರ್ತಿತ್ತು. ಹೌದು ಹೌದು ಮತ್ತೆ ನಿಜ. ಅದನ್ನ ಚೆನ್ನಾಗಿ ನೋಡ್ಕೊತಾ ಇದ್ರು ಅಲ್ವಾ. ಅದಕ್ಕೆ ಅದ್ರ ಸ್ಥಾನ ಅಲ್ಲೇ. ಅದನ್ನ ನಾವು ಬೆಡ್ರೂಮ್ಗೆ ಎಲ್ಲ ತಗೊಂಡ್ ಬಂದು ಮನೆ ತುಂಬಾ ಓಡಾಡ್ಸೋ ಹಾಗಿಲ್ಲ. ನಾವು ಅದು ಆಕ್ಚುಲಿ ಅವಾಗ ಭಗವಂತನ ಪೂಜೆನೆ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಆ ಪಂಚರಾತ್ರಿ ಹೌದು ಹೌದು, ಮೈಲಿಗೆ ಆಗತ್ತೆ ಅಂತ ಹೇಳ್ತಾರೆ. ಶುಚಿ ಆಗ್ಬಿಡುತ್ತೆ, ಶುಚಿ ಆಗತ್ತೆ ಅಂತ ಹೇಳ್ತಾರೆ. ಧನ್ಯವಾದ. ನೀವು ಪರಿಪೂರ್ಣ ಭಕ್ತಿ ಬಂದಾಗ ಇದು ಯಾವ್ದು ಲೆಕ್ಕ ಬರಲ್ಲ ಮಾತಾಜಿ. ಅದೊಂದನ್ನ ಇಟ್ಕೊಂಡ್ಬಿಡಿ ನೀವು. ಇಲ್ಲ, ನಾವು ಸಾಕಿಲ್ಲ. ನಾನ್ ಕೇಳಿದ್ದು ನಾಯಿನ ಹೋಲಿಕೆ ಮಾಡ್ತಾರಲ್ವಾ ಅಂತ ಕೇಳಿದ್ದು ಅಷ್ಟೇ. ಗೊತ್ತಾಯ್ತು. ಬಟ್ ನಾನೇನ್ ಹೇಳ್ತೀನಿ ಅಂತಂದ್ರೆ, ಭಕ್ತಿ ಮಾರ್ಗಕ್ಕೆ ನೀವು ಪರಿಪೂರ್ಣವಾಗಿ ಬಂದಿದ್ದೀರಾ ಅಂತಂದಾಗ, ಆ ಒಂದು ಪರಿಪೂರ್ಣ ಹಂತಕ್ಕೆ ಬಂದಿದ್ದೀರಾ ಅಂದಾಗ ನಿಮ್ಗೆ ಏನು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ. ನೀವು ಏನ್ ಬೇಕಾದ್ರೂ ಮಾಡ್ಬೋದು. ಅದೆಲ್ಲಾನು ಆಧ್ಯಾತ್ಮಿಕವಾಗ್ಬಿಡುತ್ತೆ. ನೀವು ಆ ಒಂದು ಹಂತಕ್ಕೆ ಬರೋ ತನಕ ನೀವು ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನೀವು ಫಾಲೋ ಮಾಡ್ಬೇಕಾಗುತ್ತೆ. ಫಾಲೋ ಮಾಡ್ಬೇಕು. ಸರಿ ಮಾತಾಜಿ, ಧನ್ಯವಾದ. ಧನ್ಯವಾದಗಳು. ನಾಳೆ ಮತ್ತೆ ಭೇಟಿ ಆಗೋಣಂತೆ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಪ್ರತಿಕ್ಷಣ ಕೃಷ್ಣ ನಾಮಸ್ಮರಣೆ ಮಾಡ್ತಾರೆ.